ಶ್ರೀ ಗುರುಗಣಾಧಿಪತಯೇ ನಮಃ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ. ಸರಸ್ವತೀ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸವಾಯ ಸಿದ್ಧಿರ್ಭವತು ಮೇ ಸದಾ ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ ನಾರಾಯಣಿ ನಮೋಸ್ತುತೇ. ಮುಂದಕ್ಕೆ ಸೇರಿದಂತ ಅತಿಥಿ ಅಭ್ಯಾಗತರನ್ನ ಪ್ರೀತಿ ಪೂರ್ವಕವಾಗಿ ನಾರಾಯಣ ಕಜೆ ವ್ಯವಸ್ಥಾಪಕರು ಕೇಶವ ಶಿಶು. ಜೈ ಶ್ರೀರಾಮ್. ಆರಾಧ್ಯ ಮಾತೆ ಕಿನ್ಯ ಇದರ ಗ್ರಾಮ ವಿಕಾಸ ಸಪ್ತಾಹದ 4ನೇ ದಿನವಾದ ಇಂದು ಧಾರ್ಮಿಕ ನಂಬಿಕೆ ಮತ್ತು ಆಚರಣೆಗಳ ಬಗ್ಗೆ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈಗಾಗಲೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂತಹ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ನಮಗೆ ಮಾರ್ಗದರ್ಶನ ಮಾಡಲಿಕ್ಕಿರುವವರು ನಮ್ಮ ಸಂಘ ಪರಿವಾರದ ಪ್ರಮುಖರು ಹಾಗೂ ಕರ್ನಾಟಕ ರಾಜ್ಯ ಧಾರ್ಮಿಕ ಪರಿಷತ್ತಿನ ಸದಸ್ಯರು ಆಗಿರತಕ್ಕಂತಹ ಶ್ರೀ ಸೂರ್ಯನಾರಾಯಣ್ ಭಟ್ ಕಶಕೋಡಿ. ಇವರು ಕಲ್ಲಡ್ಕದ ಸಮೀಪದ ವಾಸಿಗಳು. ನಾವು ಅನೇಕ ಬಾರಿ ಕೆಲವಾರು ಬೈಠಗಳಲ್ಲಿ ಕಲ್ಲಡ್ಕದಲ್ಲಿ ಒಟ್ಟಿಗಾಗುವಂಥ ಕ್ರಮ ಉಂಟು. ಶಿಶು ಶಿಕ್ಷಣ ವಿಭಾಗದಲ್ಲಿ ಅವರು ಕೂಡ ನಮಗೆ ಮಾರ್ಗದರ್ಶಕರಾಗಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ನಮ್ಮೆಲ್ಲರ ಪರವಾಗಿ ಆದರದಿಂದ ಸ್ವಾಗತವನ್ನು ಮಾಡುತ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವವರು ಸನ್ಮಾನ್ಯರಾದಂಥ ಧಾರ್ಮಿಕ ಪರಿಷತ್ತಿನ ದಕ್ಷಿಣ ಜಿಲ್ಲಾ ಸದಸ್ಯರಾಗಿರತಕ್ಕಂಥ ಹಿರಿಯರು, ನಮ್ಮೆಲ್ಲ ಮಾರ್ಗದರ್ಶಕರಾಗಿರಂಥ ಶ್ರೀ ಗಿರೀಶ್ ಪ್ರಕಾಶ್ ತಂತ್ರಿಯವರಿದ್ದಾರೆ. ಅವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಆಧಾರದಿಂದ ಮತ್ತು ಗೌರವದಿಂದ ಸ್ವಾಗತ ಮಾಡುತ್ತಿದ್ದೇನೆ. ಗೋಪಾಲ್ ಕುತ್ತಾರ್ ಸದಸ್ಯರು, ದಕ್ಷಿಣ ಕನ್ನಡ ಜಿಲ್ಲಾ ಧಾರ್ಮಿಕ ಪರಿಷತ್ ಮತ್ತು ನಮ್ಮ ವಿಭಾಗದ ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷರು ಕೂಡ ಆಗಿದ್ದಾರೆ. ನಮ್ಮೆಲ್ಲ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಮುಂಚಿನಲ್ಲಿದ್ದು ಇಡೀ ಜಿಲ್ಲೆಯಲ್ಲೇ ಸಂಘಟನಾತ್ಮಕವಾಗಿ ಕೆಲಸ ಮಾಡುತ್ತಿರುವ ಆತ್ಮೀಯರಂತ ಶ್ರೀಯುತರಿಗೆ ಆದರಪೂರ್ವಕ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸುತ್ತಿದ್ದೇನೆ.
ದಿನ ಇಲ್ಲೇ ಇದ್ದು ಯೋಗ ತರಬೇತಿಯನ್ನು ಮಾಡುತ್ತಾ ಇತರ ಎಲ್ಲ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶನ ನೀಡುತ್ತಾ ಬಂದಿರುವವರು ಯೋಗಾಚಾರ್ಯ ಪುಂಡರಿಕಾಕ್ಷ ಬೆಲ್ಲೂರು. ಇವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಂತ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆ ಅಧ್ಯಕ್ಷರಾದಂಥ ಶಿವರಾಮ್ ಶೆಟ್ಟಿ ಸಾಂತಗುತ್ತಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಇಂದಿನ ಈ ಸಮಾರಂಭಕ್ಕೆ ಧಾರ್ಮಿಕ ಚಿಂತನೆಗೆ ಬಂದಂಥ ನಮ್ಮ ಅನೇಕ ಊರಿನ ಹಿರಿಯರು, ದೇವಸ್ಥಾನದ ಪ್ರಮುಖರು ಹಾಗೂ ಶಾಲೆಯ ಮುಖ್ಯ ಸಂಚಾಲಕರು ಅನೇಕ ಬಂದಿದ್ದೀರಿ. ನಮ್ಮ ದೇವದಾಸ್ ಹುಚ್ಚಲಿದ್ದಾರೆ, ವಿಶ್ವ ಹಿಂದೂ ಪರಿಷತ್ತಿನ ನಮ್ಮ ಉಳ್ಳಾಲ ಪ್ರಕರಣದ ಅಧ್ಯಕ್ಷರಂತ ನಾರಾಯಣ್ ಕುಂಪಾಲ್ ಇದ್ದಾರೆ. ಹಾಗೆ ಕುತ್ತಾರು ರಾಜರಾಜೇಶ್ವರಿ ದೇವಸ್ಥಾನದ ಮುಖ್ಯಸ್ಥರಂತ ಪವಿತ್ರ ಗಟ್ಟಿ ಇದ್ದಾರೆ. ಉಳ್ಳಾಲ ಗುತ್ತಿನ ಬಾಲಕೃಷ್ಣ ಶೆಟ್ರು ಇದ್ದಾರೆ. ಗುರುಸ್ವಾಮಿ ಐತಪ್ ಶೆಟ್ರು, ರಾಜರಾಮ್ ಅಡ್ಯಂತಯರು, ಅನೇಕ ನಮ್ಮ ಸಂಘ ಪರಿವಾರದ ಆತ್ಮೀಯರೆಲ್ಲರೂ ಬಂದಿದ್ದೀರಾ. ಬಂದಂಥ ಎಲ್ಲ ಮಹನೀಯರಿಗೂ, ತಾಯಂದಿರಿಗೂ ಮತ್ತು ನಮ್ಮ ಶಿಶು ಮಂದಿರದ ಯಕ್ಷಗಾನ ತಂಡದ ಎಲ್ಲ ಕಲಾ ಬಂಧುಗಳಿಗೂ, ನೆರೆದಂಥ ಎಲ್ಲರಿಗೂ ಹಾಗೂ ಮಾಧ್ಯಮ ಬಂಧುಗಳಿಗೂ ಮಗದೊಮ್ಮೆ ಸ್ವಾಗತವನ್ನು ಬಯಸುತ್ತಾ ಕೇಶವ ಶಿಸಿದ್ದಾರೆ. ಆ ಅನತೆಯನ್ನು ನಂದದ ಹಾಗೆ ಅದಕ್ಕೆ ತೈಲವನ್ನು ಎರೆದು ಆ ದೀಪದಿಂದ ನೂರಾರು ದೀಪ ಈ ಸುತ್ತಮುತ್ತಲು ಉರಿಯುವ ಹಾಗೆ ಜ್ಞಾನದ ಬೆಳಕನ್ನು ಎಲ್ಲರಿಗೆ ಪಸರಿಸುವಂತ ದೃಷ್ಟಿಯಿಂದ ಈ ದೀಪಕ್ಕೆ ತೈಲವನ್ನು ಸದಾ ಎರೆದು ಈ ದೀಪವನ್ನು ಉರಿಸುವಂತ ಕಾರ್ಯದಲ್ಲಿ ತಾವೆಲ್ಲರೂ ಕೈಗೂಡಿಸಿ ಈ ಶಿಶು ಮಂದಿರದ ಏನು ಯೋಜನೆ ಇದೆಯೋ ಆ ಯೋಜನೆಗೆ ಎಲ್ಲರೂ ಸಹಕಾರ ಮತ್ತು ಸಹಾಯವನ್ನು ಕೊಡುತ್ತಾ ಶಿಶು ಮಂದಿರ ಒಂದಲ್ಲ, ಇನ್ನು ನಮ್ಮ ಈ ಪ್ರದೇಶದಲ್ಲಿ ನೂರಾರು ಶಿಶು ಮಂದಿರವು ಆಗುವುದಕ್ಕೆ ತಾವೆಲ್ಲರೂ ತನ್ಮೂಲಕ ಮನಸ್ಸು ಮಾಡಬೇಕು ಅಂತ ಕೇಳಿಕೊಳ್ಳುತ್ತಾ ನನ್ನ ಸ್ವಾಗತ ಮಾತುಗಳನ್ನು ನಿಲ್ಲಿಸ್ತೇನೆ. ಜೈ ಶ್ರೀರಾಮ್. ವಿಕಾಸ ಸಪ್ತಾಹದ 4ನೇ ದಿನದ ಈ ಕಾರ್ಯಕ್ರಮದಲ್ಲಿ ಸೇರಿದಂತಹ ಎಲ್ಲ ಹಾಗೆಯೇ ಅದಕ್ಕಿಂತ ಮೊದಲು ಪ್ರಾಸ್ತಾವಿಕವಾಗಿ ಈ ಕಾರ್ಯಕ್ರಮದಲ್ಲಿ ಒಂದಷ್ಟು ವಿಚಾರವನ್ನ ನಮಗೆ ನೀಡಲಿದ್ದಾರೆ ಶ್ರೀಯುತ ಯೋಗಾಚಾರ್ಯ ಶ್ರೀ ಪುಂಡರೀಕಾಕ್ಷ. ಆದರಣೀಯ ಹಿರಿಯ ಕಿರಿಯ ಆತ್ಮೀಯ ಬಂಧುಗಳೇ, ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಗಣ್ಯಾತಿ ಗಣ್ಯರೇ, ಪ್ರೀತಿಯ ಪುಟ್ಟಾಣಿ ಮಕ್ಕಳೇ, ಕಳೆದ ಇವತ್ತು ಸೇರಿಕೊಂಡಂತೆ 4 ದಿವಸ ಗ್ರಾಮ ವಿಕಾಸಕ್ಕೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಚಟುವಟಿಕೆಗಳ ಸಪ್ತಾಹ ನಡೀತಾ ಇದೆ. ಇದರ ಉದ್ದೇಶ ಏನು ಎಂಬುದು ತಿಳಿಸುವುದು ಮಾತ್ರ ನನ್ನ ಜವಾಬ್ದಾರಿ. ಈಗ ಕಳೆದ ವರ್ಷ ಕಿನ್ಯದ ಈ ಶಿಶು ಮಂದಿರದಲ್ಲಿ ಶ್ರೀರಾಮ ಪಟ್ಟಾಭಿಷೇಕ ಎಂಬಂತಹ ಕಾರ್ಯಕ್ರಮದ ನಿಮಿತ್ತವಾಗಿ ಒಂದಿಷ್ಟು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಶ್ರೀರಾಮನಿಗೆ ಪಟ್ಟಾಭಿಷೇಕ ಕಾರ್ಯಕ್ರಮಕ್ಕೆ ಬಂದಂತಹ ಒಡಿಯೂರಿನ ಸ್ವಾಮಿಗಳು ಒಂದು ಮಾತು ಹೇಳಿದರು. ಇಲ್ಲಿ ರಾಮನಿಗೆ ಪಟ್ಟಾಭಿಷೇಕ ಆಗಿದೆ, ಅಯೋಧ್ಯೆ ರಾಮನಿಗೆ ಆದಷ್ಟು ಬೇಗ ಮಂದಿರ ಆಗ್ತದೆ ಅಂತ ಹೇಳಿದರು. ಆಗಬೇಕು ಅಂತ ಹೇಳಿದ್ದಲ್ಲ ಅವರು. ಅದು 1 ವರ್ಷ ಆಗಬೇಕಾದ್ರೆ ಅದರ ಕೋರ್ಟಿನ ತೀರ್ಪು ಬಂದು ಮಂದಿರದ ಕೆಲಸಕ್ಕೆ ಶಿಲಾನ್ಯಾಸ ಹಾಕಲಾಗಿದೆ. ಅದರ ಕೆಲಸ ಭರ್ಜರಿಯಾಗಿ ನಡೀತಾ ಇದೆ. ನಮ್ಮದೇ ಊರಿನವರಾಗಿರುವಂತಹ ಪೇಜಾವರ ಸ್ವಾಮಿಗಳು ಹೋಗಿ ವೀಕ್ಷಣೆ ಮಾಡಿ ಬಂದಿದ್ದಾರೆ. ಅದು ನನಗೆ ಗೊತ್ತಿರುವ ಸಂಗತಿ. ಅಂದರೆ ಇಲ್ಲಿ ಸಂಕಲ್ಪ ಮಾಡಿದಂತಹ ಒಂದು ಕೆಲಸ ಅದು ದೇಶದಲ್ಲಿ ಆಗಿದೆ ಅಂದರೆ ನಮ್ಮ ಗ್ರಾಮದಲ್ಲಿ ಆಗಬೇಡುವ? ಅದಕ್ಕೋಸ್ಕರ ಈ ಕಾರ್ಯಕ್ರಮ. ಇನ್ನು 2ನೇದು ಭಾರಿ ದೊಡ್ಡ ಕಾರ್ಯಕ್ರಮ ಮಾಡಿರೋದು ಸೀತಾ ಕಲ್ಯಾಣ. ಈ 2 ಕಾರ್ಯಕ್ರಮದ ಉಸ್ತುವಾರಿಯನ್ನು ವಹಿಸಿರು ಅದ್ವೈರ್ಯ ಅಂತ ಹೇಳ್ತಾರೆ. ಅದನ್ನ ಕಶಕೋಡಿಯವರು ನಿರ್ವಹಿಸಿದ್ರು ಚೆನ್ನಾಗಿ. ಅದರ ಪರಿಣಾಮವಾಗಿ ನಮ್ಮ ಸುರೇಶರು ಆಗಾಗ ನೆನಪು ಮಾಡ್ತಿರ್ತಾರೆ, ಕಿನ್ಯ ಬಂಡ ಎಲ್ಲಿಯ ಅವು ಮುಲ್ಪತಗಳಿಗೆ ಮಾತ್ರ ಇತ್ತಂಚ ಪೂರ ಸುದ್ದಿ ಆತಂಡು ಪೂರವರ್ಪೇರು ಅಂಚಿರ್ತಿಂಚಿರ್ತಂತ ಅದನ್ನು ಪ್ರತ್ಯಕ್ಷ ಈಗ ನಾವು ಅನುಭವಿಸ್ತಾ ಇದ್ದೇವೆ. ಇದರ ಸಂಘಾಟಕರು ಮಾತನಾಡಿದ ಶುರುವಿಗೆ ಅವರ ಆಶಯವನ್ನು ಹೇಳಿದ್ರು, ಬರೀ ನಮ್ಮ ಗ್ರಾಮದಲ್ಲಿದ್ದವರು ಸಾಕು ಅಂತ. ಆದರೆ ಇಲ್ಲೇ ಈಗ ಹುಡುಕಿದರೆ ಗ್ರಾಮದವನ್ನು ಬಿಟ್ಟು ವೇದಿಕೆಯಲ್ಲಿ ಇರುವವರು ಅವರಾಗಬೇಕು ಅಂತಿಲ್ಲ, ಹೊರಗಡೆಯವರು ಇರ್ಬೋದು. ಆದರೆ ಮುಂದೆ ಕೂತವರು ಬರೀ ಗ್ರಾಮದವರು ಮಾತ್ರ ಅಲ್ಲ ಇಲ್ಲಿ ಇರುವುದು, ನನಗೆ ತಿಳಿದ ಹಾಗೆ.
ಅಂದರೆ ನಾವು ಗ್ರಹಿಸಿದ್ದಕ್ಕಿಂತ ಹೆಚ್ಚು ಒಂದು ರೀತಿಯ ಕಾರ್ಯದ ವಿಸ್ತಾರ, ಅದರ ಅಗಾಧತೆ ಅದು ಜಾಸ್ತಿ ಆಗಿದೆ ಅಂತ ಅನ್ನಿಸುವಂಥದ್ದು. ಸೀತಾ ಕಲ್ಯಾಣ ಮಾಡಬೇಕಾದ್ರೆ ಕಶಕೋಡಿಯವರಿಗೆ ಒಂದು ಮಾತನ್ನು ಹೇಳಿದ್ದೆವು, ಅದನ್ನು ಉಲ್ಲೇಖ ಮಾಡಿದ್ರು ಅವತ್ತು. ಈ ಸೀತಾ ಕಲ್ಯಾಣ ಸೀತೆಗೊಂದು ಪುನರ್ಸ್ವಯಂವರ ಅಲ್ಲ, ಬದಲಾಗಿ ಮನೆಯಲ್ಲಿ ಮದುವೆ ಹೇಗೆ ಮಾಡಬೇಕು ಎಂಬುದನ್ನು ಜನರಿಗೆ ತಿಳಿಸುವುದಕ್ಕೋಸ್ಕರ ಸೀತಾ ಕಲ್ಯಾಣ ಅಂತ. ಈಗಿನ ಮದುವೆಗಳು ಆಕಾಶದಲ್ಲಿ ಹಾರಿ ಹಾರಿ ಮದುವೆ ಆಗುವುದು, ಇನ್ನು ಅದಕ್ಕಿಂತ ವಿಚಿತ್ರ ಮದುವೆಗಳುಂಟು, ಪ್ರಾಣಿ ಜೊತೆ ಮದುವೆ ಆಗುದಂತೆ. ಅಂದರೆ ಈ ಥರದ ಒಂದು ಕೊಳಕು ಜೀವನ ಪದ್ಧತಿ, ಒಂದು ಮದುವೆಯ ಪದ್ಧತಿ ಬಂದಿದೆ ಅಂತ ಆದರೆ ನಾವು ನಮ್ಮ ಧಾರ್ಮಿಕ ಆಚರಣೆಯಲ್ಲಿ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಲ್ಲಿ ಅದಕ್ಕೆ ಕೊಟ್ಟಿರುವಂಥ ಮೌಲ್ಯಗಳು ಏನು, ಇದರ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗಿದೆ. ಹಾಗಾಗಿ ಮದುವೆಗೆ ಹೆಣ್ಣು ಮಗಳು ಸೀರೆಯನ್ನು ಹೇಗೆ ಉಡಬೇಕು, ಮುಖಕ್ಕೆ ಏನಾದರೂ ಹಚ್ಚಬೇಕೇ ಬೇಡವೇ, ಈ ರೀತಿ ಎಲ್ಲ ವಿಚಾರಗಳು ಆ ಸೀತಾ ಕಲ್ಯಾಣದಿಂದ ಪರಿಪೂರ್ಣ ಆಗಬೇಕು ಅಂತ ನಮ್ಮ ಮನಸ್ಸಿನಲ್ಲಿದ್ದದ್ದು. ಹೀಗದೆಲ್ಲವೂ ಭವ್ಯವಾಗಿ ಚೆನ್ನಾಗಿ ನಡೆದು ಬಂದಿದೆ. ಅದಾದ ಮೇಲೆ ಅದರ ಸವಿನೆನಪಿಗೋಸ್ಕರ ಈ ವರ್ಷ ಕಾರ್ಯಕ್ರಮ ಮಾಡಬೇಕು ಅಂತ ಯೋಚನೆ ಮಾಡಿ ಇದನ್ನು ಕೂಡ 8 ದಿವಸದ ಕಾರ್ಯಕ್ರಮ ಅಂತ ನಿಶ್ಚಯ ಮಾಡಿದ್ದೇವೆ. ಅದರಲ್ಲಿ ಮೊದಲನೇ ದಿವಸ ಮುಂದಿನ ಉಸ್ತುವಾರಿ ವಹಿಸಬೇಕಾಗಿರ್ತಕ್ಕಂತಹ ತರುಣ ತರುಣಿಯರು, ಅವರಿಗೆ ಬೇಕಾದ ಒಂದು ನಾಯಕತ್ವದ ಶಿಬಿರವನ್ನು ಇಲ್ಲಿ ನೆರವೇರಿಸಲಾಯಿತು. ತುಂಬ ಚೆನ್ನಾಗಿ ಮೂಡಿ ಬಂತಹ ಕಾರ್ಯಕ್ರಮ. ನಿಮಗೆ ಇಷ್ಟ ಆಗಿರುವಂತಹ ನಾಯಕರ ಹೆಸರನ್ನು ಕಾಗದದಲ್ಲಿ ಬರೀರಿ ಅಂತ ಹೇಳಿದಾಗ ತುಂಬ ಜನ ಇದ್ದರು. ಅದರಲ್ಲಿ ಕೆಲವರಿಗೆ ಮಾತ್ರ ಓದಲಿಕ್ಕೆ ಹೇಳಿದ್ದವರು. ಅದರಲ್ಲಿ ನಾರಾಯಣ ಕಜೆಯವರ ಹೆಸರು ಓದಿದ್ದಾರೆ, ನಾವು ಮೆಚ್ಚಿರುವಂತಹ ನಾಯಕ ಅಂತ. ಅಂದರೆ ನಮ್ಮ ಊರಿನಲ್ಲೇ ನಾವೊಂದು ನಾಯಕರನ್ನು ಗುರುತಿಸಲಿಕ್ಕೆ ಆಗಿದೆ ಅಂತ ಆದರೆ ನಮ್ಮ ಜೀವನ ಸಾರ್ಥಕ ಆಯಿತು ಅಂತ ಲೆಕ್ಕ. ನಮ್ಮ ಗ್ರಾಮದ ಆ ನಾಡಿ ಮಿಡಿತ ಅದು ಸರಿ ಇದೆ ಅಂತ ಅರ್ಥ. ತುಂಬ ಜನ ಬರೆದಿದ್ದಾರೆ, ನರೇಂದ್ರ ಮೋದಿಯವರು ಬರೆದಿದ್ದಾರೆ, ತೀರ್ಕೊಂಡಿರ್ತಕ್ಕಂಥ ವಾಜಪೇಯಿ ಅವರ ಹೆಸರು ಬರೆದಿದ್ದಾರೆ. ಅಂತಹ ದೊಡ್ಡ ದೊಡ್ಡ ಮೇಧಾವಿಗಳ ಮಧ್ಯದಲ್ಲಿ ಒಂದು ಗ್ರಾಮದವರನ್ನು ನಾವು ಗುರುತಿಸುತ್ತೇವೆ ಅಂತ ಆದರೆ ಅದು ಆ ಗ್ರಾಮದ ಸತ್ವ. ಅದು ಅವರು ಹೇಳ್ಬೋದು ಎಂಕದಾಳ ಇಜ್ಜಿ ಆನದಾಳ ಇಜ್ಜಿ ಅಂತ ಹೇಳ್ತಾರೆ ಅವರು ಪ್ರತಿ ಸಂದರ್ಭದಲ್ಲಿ, ವೆನ್ನಡದಾಳ ಇಜ್ಜಿ ಅಂತ. ಆದರೆ ಗ್ರಾಮ ಗುರುತಿಸಿದ್ದಾರಲ್ಲ, ಆ ಗ್ರಾಮದ ಜನ ಗುರುತಿಸಿದ್ದಾರಲ್ಲ, ಅಂದರೆ ಆ ಸತ್ವ ಉಳಿಸಿದ್ದೇವೆ ಅಂತ ಅರ್ಥ. ಹಾಗಾಗಿ ಅದು ಇನ್ನೂ ಉಳಿಬೇಕು, ಇನ್ನೂ ಅದು ಬೆಳಿಬೇಕು. ಅದಕ್ಕೆ ಆ ಒಂದು ಕಾರ್ಯಾಗಾರವನ್ನು ಮಾಡಲಾಗಿತ್ತು. ಮಧ್ಯಾಹ್ನ ಮೇಲೆ ಆ ಕಾರ್ಯಕ್ರಮ ದಂಪತಿಗಳಿಗಿದ್ದದ್ದು. ಅದರ ಬಗ್ಗೆ ನಾನು ಹೇಳಬೇಕು ಅಂತಿಲ್ಲ, ಯಾಕಂದರೆ ಊರು ಪೂರ ಸುದ್ದಿಯಾಗಿದೆ. ನಾರಾಯಣನ ಭಾರಿ ಮಂಡೆ ಬಿಸಿ ಮಾಡ್ತಿದ್ರು. ಬತ್ತುಂಡು ಪೇಪರ್ ಬತ್ತುಂಡು ಈಗ ಬತ್ತುಂಡು ದಾದ ಅನ್ಕೊಂಡೆ ಮಂಡೆ ವೆಚ್ಚ ಅಂತ. ಮರುದಿವಸ ನನ್ನಲ್ಲಿ ಬೆಳಿಗ್ಗೆ ಹೇಳಿದ್ರು ಬೊಲ್ಪುಗೂ ರೆಡಿ ಹೊಡಿಯೋರು ದೇವಸ್ಥಾನ ಹೋಗಿರು. ಹಾಗೆ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಇನ್ನೂ ಏನು ಇದೆಲ್ಲ ಬರಬಾರ್ದು ಅಂತ ಹೇಳಿ ಅಲ್ಲೆಲ್ಲ ದೇವರಿಗೆ ಹೇಳಿ ಬಂದಿದ್ದಾರೆ. ಅಷ್ಟು ಮಂಡೆ ಬಿಸಿ ಮಾಡಿಕೊಂಡಿದ್ದಾರೆ ಅವರು. ಆದರೆ ನಾನು ಅವರಿಗೆ ಹೇಳಿದೆ, ತುಂಬ ತಲೆ ಬಿಸಿ ಮಾಡಲಿಕ್ಕಿಲ್ಲ ಇದಕ್ಕೆ. ಯಾಕಂದರೆ ಪ್ರಭಾಕರನ ಭಾಷಣ ಹೇಗೆ ಅಂತ ಮರು ದಿವಸ ಹೊಸದಿಗಂತ ಪತ್ರಿಕೆಯಲ್ಲಿ ಕೊನೆಯ ಪೇಜಿಯಲ್ಲಿ ಒಂದು 1/4 ಪೇಜಿ ಬಂದಿದೆ. ಆದರೆ ಅದನ್ನು ನಮ್ಮವರೆಲ್ಲ ಓದಿರ್ತಾರ? ಖಂಡಿತ ಓದಿರುವುದಿಲ್ಲ. ಪ್ರಭಾಕರನ ದಾದ ಬತ್ತು ನಿಮ್ಗೆ ಗೊತ್ತು ಅಂತ ಪೇಪರ್ನ ಅಲ್ಲಿ ಇಟ್ಟಿರ್ತಾರೆ. ಆದರೆ ಇದು ವೈರಲ್ ಆಯ್ತಲ್ಲ, ನಮ್ಮ ಮೊಬೈಲ್ನಲ್ಲಿ ಉಳಿದ ಕಡೆ ಅದು ಸುದ್ದಿ ಆದಾಗ ಆಗ ಅದೇ ಪೇಪರನ್ನು ಹುಡುಕಲಿಕ್ಕೆ ಉಂಟು, ದಾದ ಬಂತಿರ್ತು ಉಂಟ್ರಿಕ ಅಂತ. ಹಾಗಾಗಿ ನಮ್ಮವರು ಅದನ್ನು ಗಮನಿಸ್ತಾರೆ. ಹೊರಗಡೆಯೂ ಅದೊಂದು ಸುದ್ದಿ ಆಗಿದೆ. ಚಿಹ್ನೆದ ಕಾರ್ಯಕ್ರಮ ಏನೊಂದು ನಡೀತಾ ಇದೆ ಅಂತ ಎಲ್ರಿಗೂ ಗೊತ್ತಾಗುವಂತೆ ಆಗಿದೆ. ಅಂದರೆ ಇದು ಕೂಡ ಭಗವತ್ ಅನುಗ್ರಹ. ಇದು ಒಬ್ಬರು ಹಿರಿಯರು ಮಾತನಾಡ್ತಾ ಹೇಳಿದರು, ಇನ್ನೊಬ್ಬ ಏನು ಹೇಳಬೇಕು, ಏನು ಮಾತನಾಡಬೇಕು ಎಂಬುದು ನಮ್ಮ ಕೈಯಲ್ಲಿಲ್ಲ. ಒಂದು ವೇಳೆ ಅವ ನಮ್ಮನ್ನು ಬೈದರೆ ಆಗ ನಾವು ತಿಳ್ಕೊಳ್ಬೇಕಾದ್ದೇನು ಅಂತಂದರೆ, ಭಗವಂತ ಅವನನ್ನು ಮಾಧ್ಯಮವಾಗಿರಿಸಿ ನನ್ನನ್ನು ಬಯಸಿದ್ದಾನೆ, ಹಾಗಾಗಿ ನಾನೇನಾದರೂ ತಿದ್ದಿಕೊಳ್ಳಲಿಕ್ಕಿದ್ರೆ ತಿದ್ದಿಕೊಳ್ಳಬೇಕು ಅಂತ ಹೇಳೋದನ್ನು ಮಾಡಿದ್ದಾನೆ ಭಗವಂತ ಅಂತ. ಹಾಗಾಗಿ ಈ ದಾಸರು ಹೇಳಿದ್ರಲ್ಲ, ನಿಂದಕರಿರಬೇಕು ಅಂತ. ನಮಗೆಲ್ಲ ಹೊಗಳು ಭಟರೆ ಇದ್ದರೆ ತುಂಬ ಖುಷಿಯಾಗುತ್ತೆ. ಆದರೆ ಹೊಗಳು ಭಟರಿಗಿಂತ ಹೆಚ್ಚು ನಾವು ಪ್ರೀತಿಸಬೇಕಾದ್ದು ಯಾರನ್ನು ಕೇಳಿದರೆ ಯಾರು ನಮ್ಮನ್ನು ತಗೊಳ್ತಾರೆ ಅಂತವ್ರನ್ನು ನಾವು ಪ್ರೀತಿಸಬೇಕು. ಆಗ ಮಾತ್ರ ನನ್ನ ಜೀವನ ಉದ್ಧಾರ ಆಗುತ್ತೆ, ಒಳ್ಳೆಯ ದಿಕ್ಕಿಗೆ ನಮಗೆ ಹೋಗಲಿಕ್ಕೆ ಸಾಧ್ಯ. ಹಾಗೆ ಮಧ್ಯಾಹ್ನದ ದಂಪತಿಯ ಕಾರ್ಯಕ್ರಮ ಅದು ತುಂಬ ಯಶಸ್ವಿಯಾಗಿ ನಡೀತು. ಆಮೇಲೆ ಮರುದಿವಸ
ಅಂದರೆ ಸೋಮವಾರ ದಿವಸ ಆಗಿರುವ ಕಾರ್ಯಕ್ರಮ ಜಲ ಸಂರಕ್ಷಣೆ. ಮುಂದೆ ಒಂದು ದಿವಸ ಜಗತ್ತಿನಲ್ಲಿ ಯಾವುದಾದ್ರೂ ಯುದ್ಧ ಸಂಘಟಿಸುವುದು ಅಂತ ಆದರೆ ಅದು ನೀರಿಗಾಗಿ ಅಂತ ಹೇಳಿದ್ದಾರೆ ವಿಜ್ಞಾನಿಗಳು. ಯಾಕಂದರೆ ಈಗ ನಮಗೂ ಕೂಡ ನಮ್ಮ ಮನೆಯ ನೀರೇ ಬೇಕು ಕುಡಿಲಿಕ್ಕೆ, ಇಲ್ಲದೆ ಬಿಸಿಲರಿ ಬೇಕು ನಮಗೆ. ಅಂದರೆ ನೀರು ಸರಿ ಇಲ್ಲ, ಶುದ್ಧ ಇಲ್ಲ ಅಂತ ನಮ್ಮ ಮನಸ್ಸಿನಲ್ಲಿ ಕೂತಿದೆ. ಇದನ್ನು ಚೆನ್ನಾಗಿ ಮಾಡಿಕೊಳ್ಳುವುದು ಹೇಗೆ? ಇದಕ್ಕೊಂದು ಒಳ್ಳೆಯ ಕಾರ್ಯಾಗಾರ. ಬಂಟ್ವಾಳದ ಒಬ್ಬರು ಹಿರಿಯರು ಬಂದಿದ್ದರು. ಅವರಂತ ಇಡೀ ನಮ್ಮ ನೀರು ಹೇಗೆ ಬತ್ತುತ್ತಾ ಇದೆ, ನೇತ್ರಾವತಿ ನದಿಯ ಸಮಸ್ಯೆಗಳೇನು, ಇದು ಎಳೆ ಎಳೆಯಾಗಿ ಅವರು ಹೇಳುವಾಗ ಅದರ ಬಗ್ಗೆ ಇರತಕ್ಕಂತಹ ಒಂದು ಕಾಳಜು ಇಲ್ಲಿ ಬಂದವರಿಗೆಲ್ಲರೂ ಕೂಡ ಅದು ಹೃದಯಂಗಮವಾಗಿತ್ತು. ಹಾಗಾಗಿ ಆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂತು. ನಿನ್ನೆ ದಿವಸ ಆರೋಗ್ಯ ಮತ್ತು ಕುಟುಂಬ ಸಂಸ್ಕೃತಿಯ ಬಗ್ಗೆ ವಿಶೇಷವಾಗಿ ತಾಯಂದಿರಿಗೆ ಕಾರ್ಯಕ್ರಮ ಇದ್ದದ್ದು. ನಿನ್ನೆ ನನಗೆ ತುಂಬ ಖುಷಿಯಾದ್ದೇನಪ್ಪ ಅಂದರೆ, ನಿನ್ನೆ ಅದನ್ನು ಸಂಘಟಿಸಿರುವಂತಹ ನಮ್ಮ ನಯನಕ್ಕ ಅವರ ಒಂದು ಪ್ರಯತ್ನದ ಒಂದು ಫಲ. ಉಳಿದವರೆಲ್ಲಾದರೆ ಹಿಂದೆ ಬೆನ್ನೆಲುಬಾಗಿದ್ದರು. ಈ ಕೆಲವರನ್ನ ಪ್ರಮುಖ ಮಾಡ್ತಾರೆ. ಆ ಪ್ರಮುಖ ಮಾಡಿದರೆ ಕೆಲವೊಮ್ಮೆ ಪ್ರಮುಖ ಮಾಡುವುದು ಯಾಕೆಂದರೆ ಅವರು ಕೆಲವೊಮ್ಮೆ ಸ್ಟೇಜಲ್ಲಿ ಕೂತುಕೊಳ್ಳಿಕ್ಕೋ ಅಥವಾ ಬೇರೆಯವರಿಗೆ ನಾಲ್ಕು ಜೋರು ಮಾಡಲಿಕ್ಕೋ, ಅಲ್ಲಿಗೆ ಅವರ ಕೆಲಸ ಮುಗೀತದೆ. ಆದರೆ ಇವರ ಕೆಲಸ ಹಾಗಿರಲಿಲ್ಲ ಅಂತ ನಿನ್ನೆ ನನಗೆ ಪ್ರತ್ಯಕ್ಷ ಅನುಭವಕ್ಕೆ ಬಂತು. 75 ಜನ ನಿನ್ನೆ ತಾಯಂದಿರು ಬಂದಿದ್ದರು. ನಾವು ಈ ಸಂಘಟನೆಯ ಕಾರ್ಯಕ್ರಮವನ್ನು ಯೋಜನೆ ಮಾಡುವಾಗಲೇ ಯೋಚನೆ ಮಾಡಿತ್ತು, ಈ ಭಾನುವಾರ ಬಿಟ್ಟರೆ ಉಳಿದ ದಿವಸ ಜನ ಬರಬಹುದಾ ಅಂತ. ಊಟಕ್ಕೆ ಎಷ್ಟು ಅಕ್ಕಿ ಹಾಕಬೇಕು ಅಂತ ಅಂದಾಜು ಮಾಡೋ ಒಂದು 25ರಿಂದ 30, ಜಾಸ್ತಿ ಆದರೆ 40 ಅಂತ ಹೇಳಿದ್ದೀವಿ ನಾವು. ಆದರೆ ನಿನ್ನೆ ಆ ಕಾರ್ಯಕ್ರಮಕ್ಕೆ ಬಂದ ತಾಯಂದಿರೇ ಇದ್ದದ್ದು 75 ಜನ. ಅಂದರೆ 100ಕ್ಕಿಂತ ಹೆಚ್ಚು ಜನ ನಿನ್ನೆ ಮಧ್ಯಾಹ್ನ ಊಟ ಮಾಡಿ ಹೋಗಿದ್ದಾರೆ. ಅಂದರೆ ಆ ತಾಯಂದಿರು ಬಂದದ್ದು ಯಾಕೆ ಕೇಳಿದರೆ, ಇದನ್ನು ಭಾರಿ ಒಂದು ವಿಶೇಷ ಕಾರ್ಯಕ್ರಮಕ್ಕೋಸ್ಕರ ಬಂದಿದ್ದಾರೆ ಅಂತಲ್ಲ. ಅವರು 4 ಸಲ 5 ಸಲ 10 ಸಲ ಫೋನ್ ಮಾಡಿರ್ಬೋದು. ಇದರಿಂದ ತುಂಬ ಕೆಲಸ ಆಗಿದೆ. ಅದಕ್ಕೋಸ್ಕರ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಆಯಿತು. ಕುಟುಂಬವನ್ನು ಹೇಗೆ ಸಂರಕ್ಷಣೆ ಮಾಡಬೇಕು ಎಂಬ ಒಂದು ವಿಚಾರ, ಇನ್ನು ತಾಯಂದಿರಿಗೆ ಬೇಕಾದ ಒಳ್ಳೆಯ ಒಂದು ಮಾಹಿತಿ. ಯಾರಾದರೂ ಆ ಕಾರ್ಯಕ್ರಮವನ್ನು ನೋಡಲಿಲ್ಲ ಅಂತಾದರೆ ನಮ್ಮ TV ಚಾನಲ್ನವರಿದ್ದಾರೆ,
ಇವತ್ತು ಧಾರ್ಮಿಕ ನಂಬಿಕೆಗಳು ಮತ್ತು ಆಚರಣೆಗಳು ಅಂತ. ಹಿಂದೆ ಅಯೋಧ್ಯೆಯ ಭಾರಿ ಪ್ರಕರಣ ಆಗ್ತಾ ಇರುವಾಗ ಒಬ್ಬರು ನಮ್ಮ ದೇಶದ ಧರ್ಮದ ಬಗ್ಗೆ ಕಮ್ಮಿ ನಿಷ್ಠೆ ಇರುವವರು ಅವರು ಹೇಳಿದರಂತೆ, ಅಲ್ಲಿ ಯಾಕೆ ಮಂದಿರವೇ ಕಟ್ಟಬೇಕು, ಅದನ್ನೆಲ್ಲ ತೆಗೆದು ಒಂದು 4 ಬಾಳೆ ಗಿಡವೋ ಒಂದು 10 ತೆಂಗಿನ ಗಿಡವೋ ನಟ್ಟರೆ ಮುಂದಿನವರಿಗೆ ತಿನ್ನಲಿಕ್ಕೂ ಆಯಿತು, ಒಂದು 10 ವರ್ಷ ಕಳೆದು ಎಳನೀರಾದರೂ ಕೊಯ್ದು ತಿನ್ನಬಹುದಲ್ಲ, ಈ ಗಲಾಟೆ ಎಂತಕ್ಕೆ ಅಂತ ಪ್ರಶ್ನೆ ಕೇಳಿದರು. ಅಂದರೆ ರಾಮ ಅಲ್ಲಿ ಇದ್ದಾನೆ, ಹುಟ್ಟಿದ್ದಾನೆ ಎಂಬುದಕ್ಕೆ ಪ್ರೂಫ್ ಏನು, ಅವನಲ್ಲೇ ಹುಟ್ಟಿದ್ದು ಅಂತ ಹೇಳಿದಕ್ಕೆ ಪ್ರೂಫ್ ಏನು, ಯಾವಾಗಲೂ ಆದ್ದಲ್ಲ ಅಂತ. ಅದಕ್ಕೆ ಒಬ್ಬ ಆ ಕೇಳಿದವನಿಗೊಂದು ಪ್ರಶ್ನೆ ಕೇಳಿದರು, ಅದು ನಾನು ಈ ವೇದಿಕೆಯಲ್ಲಿ ಹೇಳಬಾರ್ದು, ಅದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಈಗ ನೀನು ನಿನ್ನ ಅಪ್ಪನನ್ನು ಅಪ್ಪ ಅಂತ ಕರೀತಾ ಇದೆಯಲ್ಲ, ಅದಕ್ಕೆಂಥದ್ದು ಪ್ರೂಫು? ನಿನ್ನ ತಂದೆಯನ್ನು ನೀನು ತಂದೆ ಅಂತ ಕರಿಬೇಕಾದ್ರೆ ಅದಕ್ಕೆ ಪ್ರೂಫ್ ಇಲ್ಲ. ಆ ಪ್ರೂಫ್ ಕೊಟ್ಟವಳು ಯಾರು? ನಿನ್ನ ಅಮ್ಮ. ನಿನ್ನ ಅಮ್ಮ ಏನು ಹೇಳಿದ್ದಾರೆ? ಇದು ನಿನ್ನ ಅಪ್ಪ, ಅಪ್ಪ ಅಂತ ಕರಿ ಅಂತ ಹೇಳಿದ. ಅಪ್ಪ ಹೇಳಿದ ಕಾರಣ ನಾನು ಅಪ್ಪ ಅಂತ ಕರಿತಾ ಇದ್ದೇನೆ. ಇದು ಮೂಢನಂಬಿಕೆಯಲ್ಲ, ಇದು ಮೂಲ ನಂಬಿಕೆ. ಇಂತಹ ತುಂಬ ನಂಬಿಕೆಗಳು ನಮ್ಮ ಜೀವನದಲ್ಲಿದೆ. ಅಂತಹ ಆ ಮೂಲ ನಂಬಿಕೆಗಳು ಯಾವುದು ಆಚರಣೆಯಲ್ಲಿ, ಅದನ್ನು ತಿಳಿಸೋದಕ್ಕೋಸ್ಕರ ನಾವು ಬಂದಿದ್ದೀವಿ. ಅದಕ್ಕೆ ತಿಳಿಸೋದಕ್ಕೋಸ್ಕರ ಇವತ್ತು ಬಂದಿರುವವರು ಕಶಕೋಡಿಯವರು. ನನಗೆಲ್ಲ ಗೊತ್ತು ಅವರ ಬಗ್ಗೆ. ಅವರು ಬರೀ ಪೂಜೆ ಮಾಡಿ ಅಲ್ಲಿಂದ ದಕ್ಷಿಣೆ ತಗೊಂಡು ಹೋಗಿ ಸುಮ್ಮನೆ ಮನೆಯಲ್ಲಿ ಕೂರಲ್ಲ. ದಕ್ಷಿಣೆ ತೆಗೆದರೂ ಕೂಡ ಇಷ್ಟು ಗಾಯತ್ರಿ ಮಾಡಬೇಕು ಅಂತ ಉಂಟು. ಆದರೆ ಗಾಯತ್ರಿ ಮಾಡಿದ್ರಿಂದ ಮುಗಿಯುವುದಿಲ್ಲ ಕೆಲಸ. ಅದಕ್ಕಿಂತ ದೊಡ್ಡ ಒಂದು ಕೆಲಸ ಇದೆ, ಜವಾಬ್ದಾರಿ ಇದೆ. ಆ ವರ್ಗಕ್ಕೆ ಸಂಬಂಧಪಟ್ಟು ಹೇಳುವಂಥದ್ದು ಪುರೋಹಿತರು ಅಂತ ಲೆಕ್ಕ. ಅಂದರೆ ಪುರದ ಹಿತ. ಪುರದ ಹಿತ ಅಂದರೆ ಏನು? ಭಾರತದ ಹಿತ. ಯಾರು ಪುರದ ಹಿತವನ್ನು ಬಯಸ್ತಾರೋ ಅವರು ಪುರೋಹಿತರು ಅಂತ. ಹಾಗೆ ಆ ದೃಷ್ಟಿಯಲ್ಲಿ ಅವರು ಸ್ವಲ್ಪ ಮುಂದುವರೆದು ತುಂಬ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಮಾತ್ರ ಅಲ್ಲ, ಕೆಲವರಿಗೆ ಮನೆ ಇಲ್ಲದವರಿಗೆ ಮನೆ ಕಟ್ಟಿಸಿಕೊಡುವ ಕೆಲಸವನ್ನು ನೀವು ಕೊಟ್ಟ ದಕ್ಷಿಣೆಯ ಮುಖಾಂತರವಾಗಿ ಮಾಡ್ತಾ ಇದ್ರು ಅವರು. ಹಾಗಾಗಿ ಅಂಥವರು ಈ ಕಾರ್ಯಕ್ರಮಕ್ಕೆ ಯೋಗ್ಯ. ಈ ದೃಷ್ಟಿಯಿಂದ ಅವರು ಬಂದಿದ್ದಾರೆ. ಹಾಗೆ ಅವರ ಹತ್ರ ಕೇಳಿದೆ, ನೀವು ಭಾಷಣ ಮಾಡೋದು ಮಾತ್ರವೇ ಬೇರೆ ಏನಾದರೂ ಉಂಟು ಅಂತ ಕೇಳಿದೆ ಅವರಿಗೆ. ಅದಕ್ಕೆ ಅವರು ಹೇಳಿದ್ರು, ಏನಾದರೂ ಪ್ರಶ್ನೆ ಇದ್ದರೆ ಕೇಳಬಹುದು ಅಂತ ಹೇಳಿದ್ದಾರೆ. ಹಾಗೆ ಧೈರ್ಯದಲ್ಲಿ ಪ್ರಶ್ನೆ ಕೇಳಿ, ಆಯ್ತಾ? ಈಗ ಮೊನ್ನೆ ನಮ್ಮ ನವನೀತ ಶೆಟ್ಟರು ನೀವೆಲ್ಲ ಬರ್ದದನ್ನು ಓದಿ ಅಂತ ಹೇಳುವಾಗ ಕೆಲವರು ಕಾಗದ ಹಿಡ್ಕೊಂಡು ಬಂದು ಇಲ್ಲಿ ಹೀಗೆ ಮಾಡ್ತಿದ್ರು. ಅದನ್ನು ಓದಲಿಕ್ಕೆ ನಮಗೆ ಧೈರ್ಯ ಇಲ್ಲ, ಭಯ ನಮಗೆ. ಹಾಗಾಗಿ ಯಾರು ಭಯಪಡುವ ಅವಶ್ಯಕತೆ ಇಲ್ಲ. ಪ್ರಶ್ನೆ ಕೇಳಿ, ಪ್ರಶ್ನೆ ಕೇಳಿದರೆ ಉತ್ತರ ಸಿಕ್ಕುವುದು. ಹಾಗಾಗಿ ಅವರು ಏನು ಹೇಳಿದ್ದಾರೆ ಅದನ್ನು ಕೇಳಿಕೊಂಡು ಹೋಗಿ ಮನೆಯಲ್ಲಿ ಮತ್ತೆ ಚರ್ಚೆ ಮಾಡೋದಕ್ಕಿಂತ, ಯಾಕಂದರೆ ಇದರಲ್ಲಿ ಚರ್ಚಾತ್ಮಕವಾದ ಭಾರಿ ವಿಷಯಗಳೆಲ್ಲ ಇರ್ತದೆ. ಈಗ ಸೂತಕಕ್ಕೆ ಸಂಬಂಧಪಟ್ಟು ಉಳಿದದ್ದೆಲ್ಲ ಹಳೆಯ ಕಟ್ಟಿನವರಿಗೆ ಹೋಗಬಾರ್ದು, ಮಕ್ಕಳ ಕಟ್ಟಿನವರಿಗೆ ಹೋಗಬಹುದು. ಅದು ಎಂಥದ್ದು ಸ್ವಾಮಿ ನಿಮ್ಮದು ಕಟ್ಟಿಲ್ಲ ಅಂತೆಲ್ಲ ಕೇಳಿದರೆ ಅದರಲ್ಲಿ ತುಂಬ ಸಂಗತಿಗಳಿರ್ತದೆ. ಕೆಲವೊಮ್ಮೆ ಅದು ನನಗೂ ಏನೂ ಅರ್ಥ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಆ ಥರದ ಪ್ರಶ್ನೆಗಳನ್ನು ಕೇಳಿದರೆ, ಅದೇ ಪ್ರಶ್ನೆ ಕೇಳಬೇಕು ಅಂತಲ್ಲ, ಹಾಗೆ ನಮ್ಮ ಸ್ವಲ್ಪ ಧಾರ್ಮಿಕ ವಿಷಯಕ್ಕೆ ಸಂಬಂಧಪಟ್ಟು ಒಂದಿಷ್ಟು ನಮಗೆ ಹೊಸ ದಿಕ್ಕು ಸಿಗ್ತದೆ. ಇಲ್ಲದ್ರೆ ಅವರು ಭಾಷಣ ಮಾಡ್ತಾರೆ, ಬಾರಿ ಎಡ್ಡಾತೀನಿಯ ಅಂತ ಹೇಳ್ತೇವೆ ನಾವು. ಅಲ್ಲಿಗೆ ಮುಗಿಸದೆ ಒಂದಿಷ್ಟು ಪ್ರಶ್ನಾವಳಿಗೋಸ್ಕರ ನಾವು ಸಮಯ ಇಟ್ಟುಕೊಂಡ್ರೆ ತುಂಬ ಒಳ್ಳೆಯದು ಅಂತ ಅನ್ನಿಸೋದು. ಹಾಗಾಗಿ ನಮ್ಮ ಕೇರಳಕ್ಕೆ ಬಂದರೆ ಕೆಲವೊಮ್ಮೆ ದೋಸ್ತುಗಳನ್ನ ಕರ್ಕೊಂಡು ಬಂದು ದೇವಸ್ಥಾನದ ಮುಂದೆ ನಿಂತುಕೊಂಡು ಹೇಳ್ತಾರೆ, ಅವನಿಗೆ ಬರಲಿಕ್ಕೆ ಆಗೋಲ್ಲ ಒಳಗಡೆ, ನೀವು ಇಡನಕ್ಕೆ ഞാനൊരു ರೌಂಡ್ ಅಡಿಚಿಟ್ಟು ಬರಟ್ಟೆ ಅಂತ. ದೇವಸ್ಥಾನಕ್ಕೆ ಹೋಗಿ ಬಂದು ಅಂತ ಹೇಳು, ನಾನೊಂದು ರೌಂಡ್ ಹೊಡೆದು ಬರ್ತೇನೆ, ನೀನಿಲ್ಲಿ ನಿತ್ತುಕ ಮಾರಾಯ ಅಂತ. ಮತ್ತು ಅವನು ಹೋಗಿ ಮಾಡುವುದೆಂಥದ್ದು, ಅಲ್ಲಿರುವ ಕಲ್ಲು ಅದನ್ನೆಲ್ಲ ಮುಟ್ಟಿ ಇಲ್ಲಿಗೆ ತಾಗಿಸುವುದು, ಹೀಗೆ ತಾಗಿಸುವುದು. ಇದು ಯೇಸು ಕ್ರೈಸ್ತನವರು ಮಾಡುವ ಕೆಲಸ. ಅದನ್ನು ನಾವು ಮಾಡ್ತಾ ಇರ್ತೀವಿ ನಾವು. ಹಾಗಾಗಿ ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅದು ನನಗೆ ಗೊತ್ತಿರಬೇಕಲ್ಲ. ಹಾಗೆ ದೇವಸ್ಥಾನಕ್ಕೆ ಹೋಗುವುದು ಪ್ರದಕ್ಷಿಣೆ ಹಾಕಲಿಕ್ಕೋಸ್ಕರ, ಅದು ರೌಂಡ್ ಹೊಡಿಲಿಕ್ಕೋಸ್ಕರ ಅಲ್ಲ. ಇದು ಕ್ರಿಕೆಟ್ ಆಡುವಂತಹ ಮೈದಾನ ಅಲ್ಲ ಅದು ದೇವಸ್ಥಾನ ಅಂದರೆ. ಈ ರೀತಿಯ ಸಣ್ಣ ಸಣ್ಣ ಸಂಗತಿಗಳು. ಬಾಳೆಹಣ್ಣು ಮತ್ತು ತೆಂಗಿನಕಾಯಿಯನ್ನೇ ಯಾಕೆ ಹಣ್ಣು ಕಾಯಿ ಕೊಡಬೇಕು? ಒಂದು 4 ಹಲಸಿನ ಹಣ್ಣು ಸೋಳೆ,
ಒಂದು ಮಾವಿನ ಕಾಯಿ ಇಟ್ಟರೆ ಹಣ್ಣು ಕಾಯಿ ಆಗುವುದಿಲ್ಲವೇ? ಸಣ್ಣ ಮಗುವಿನ ಮನಸ್ಸಿನಲ್ಲಿ ಬಂದ ಪ್ರಶ್ನೆ ಇದು. ನನ್ನ ಶಾಲೆಯಲ್ಲಿ ನಾನು ಪಾಠ ಮಾಡುವಾಗ ವಿದ್ಯಾರ್ಥಿಯೊಬ್ಬ ಕೇಳಿದ್ದು. ಹಾಗಾಗಿ ಇಂಥ ಸಣ್ಣ ಸಂಗತಿಗಳು, ಅದು ಕೆಲವೊಮ್ಮೆ ನನಗೆ ಸಣ್ಣ ಸಂಗತಿ ಆಗಿರ್ಬೋದು, ಅವನ ತಲೆ ತಿನ್ನುವ ಪ್ರಶ್ನೆ ಇರ್ತಿದೆ ಅದು. ಅದಕ್ಕೆ ಅಂತ ಯಾವುದೇ ಪ್ರಶ್ನೆಗಳಿದ್ರೂ ಕೂಡ ಅವರಿಗೆ ಕೇಳಿ, ಯಾಕಂದರೆ ಸಮರ್ಥವಾಗಿ ಅದನ್ನು ಉತ್ತರ ಕೊಡಲಿಕ್ಕೆ ಸಾಧ್ಯ ಇರುವವರವರು. ಹಾಗಾಗಿ ಇವತ್ತಿನ ಈ ಕಾರ್ಯಾಗಾರವನ್ನು ಸಂಪೂರ್ಣವಾಗಿ ಯಶಸ್ವಿ ಮಾಡಬೇಕು. ಕೊನೆಯದಾಗಿ ಈ ಕಾರ್ಯಕ್ರಮದ ಯೋಜನೆಯೇ ನಮ್ಮ 2 ಗ್ರಾಮದ ಸಂಪೂರ್ಣ ವಿಕಾಸ ಆಗಬೇಕು ಅಂತ. ಮುಂದೆ ಒಂದು ದಿವಸ ಬೇರೆ ಬೇರೆ ಊರಿನ ಜನ ಇಲ್ಲಿಗೆ ಬರಬೇಕು, ಕಿನ್ಯಕ್ಕೆ ಬರಬೇಕು. ಇಲ್ಲಿ ಸಂಸ್ಕೃತ ಮಾತನಾಡುವವರಿದ್ದಾರಂತೆ, ಎಲ್ಲಿದ್ದಾರೆ ಆ ಮನೆ ಹುಡುಕುವ ಅಂತ. ಅಗ್ನಿಹೋತ್ರ ಮಾಡುವ ಪ್ರಶ್ನೆಗಳಿಗೆ ಸರಿ ಉತ್ತರಿಸುವವರಿದ್ದಾರಂತೆ, ಆ ಮನೆಯಲ್ಲಿ. ಅದಕ್ಕೆ ಕೇಳಲಿಕ್ಕೆ ಇಲ್ಲಿಗೆ ಬರಬೇಕು, ಕಿನ್ಯಕ್ಕೆ ಬರಬೇಕು. ಯಕ್ಷಗಾನದಲ್ಲಿ ಒಳ್ಳೆ ಪ್ರಬುದ್ಧರಾದವರು, ಅದನ್ನು ನೋಡಬೇಕಲ್ಲ, ಕೇಳಬೇಕಲ್ಲ ಅಂತ ಕೇಳಲಿಕ್ಕೆ ಇಲ್ಲಿಗೆ ಬರಬೇಕು. ಹೀಗೆ ಒಂದು ಪ್ರಬುದ್ಧವಾಗಿರುವಂತಹ ಒಂದು ಗ್ರಾಮ ಇದಾಗಬೇಕು. ಆ ಗ್ರಾಮ ಆಗಬೇಕಂದ್ರೆ ಅದಕ್ಕೆ ಬೇಕಾದ ಬುತ್ತಿಯನ್ನು ಕೊಡಬೇಕು. ಆ ಕೊಡುವ ಕೆಲಸವನ್ನು 1 ವಾರದಿಂದ ಮಾಡ್ತಾ ಇದೆ. ಹಾಗೆಯೇ ಮಧ್ಯಾಹ್ನ ಆಗುವಾಗ ಅವರೆಲ್ಲ ಹೋಗಲಿ ಅಂತ ಒಂದು ಯೋಜನೆ ಇದ್ದದ್ದು. ಯಾರೋ ಒಬ್ಬರು ತಲೆ ಹಾಳು ಮಾಡಿದ್ರು, ಬೇರೆ ಯಾರಲ್ಲ, ಅವರೇ ಕಸಕೋಡಿಯವರೇ ಹೋದಾಗ ಹೇಳಿದ್ರಂತೆ ನಾರಾಯಣರ ಹತ್ರ, ಮಧ್ಯಾಹ್ನ ಆಗುವಾಗ ಊಟ ಇದು ಕೊಡದೆ ಹಾಗೆ ಬಿಡುದ, 12 ಗಂಟೆಗೆ ಪೋಲೆ ಅಂತ ಹೇಳುದ ಅಂತ ಕೇಳಿದಂತೆ. ಹಾಗೆ ಅದು ಬಂದ ಮೇಲೆ ತಿರುಗಿತ್ತದು. ಆಮೇಲೆ ಇಲ್ಲಿ ಏನಾದರೂ ಮಾಡುವ ಒಂದು ಸ್ವಲ್ಪ ಗಂಜಿ ಚಟ್ನಿ ಎಲ್ಲ ಮಾಡುವ ಅಂತ ಯೋಜನೆ ಇದ್ದದ್ದು. ಈಗ ನೋಡಬೇಕಾದ್ರೆ ಯಾವಾಗಲೂ ಪಾಯಸ ಊಟ. ಹಾಗಾಗಿ ಮಧ್ಯಾಹ್ನ ಒಂದು ಪಾಯಸ ಊಟ ಇದೆ. ಒಂದು ವೇಳೆ ನಿಮಗೆ ಕಾರ್ಯಕ್ರಮ ಎಲ್ಲ ಬೋರ್ ಆದರೂ ಕೂಡ ಪಾಯಸ ಊಟ ಉಂಟು. ಹಾಗಾಗಿ ಆ ಪಾಯಸ ಊಟವನ್ನು ಸಂಪೂರ್ಣವಾಗಿ ಸ್ವೀಕಾರ ಮಾಡಿ, ಅರ್ಥಾತ್ ಕೊನೆಯವರೆಗೂ ಕಾರ್ಯಕ್ರಮದಲ್ಲಿ ಇದ್ದು ಹೋಗಬೇಕು ಅಂತ ನಿಮ್ಮಲ್ಲಿ ವಿನಮ್ರವಾಗಿ ಪ್ರಾರ್ಥನೆ ಮಾಡ್ತಾ ಮುಕ್ತಾಯಗೊಳಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ, ಶ್ರೀರಾಮಚಂದ್ರ ಮಹಾರಾಜ್ ಕಿ. ಎಲ್ಲರ ಬಾಯಿ ತೆರಲಿಲ್ಲ ಅಂತ ಕಾಣ್ತದೆ, ಸ್ವರ ಒಳ್ಳೆಗೆ ಹೊರಗೆ ಬರಲಿ. ಗಂಗಾ ಮಾತಾ ಕಿ, ಗೋ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಕಾರ್ಯಕ್ರಮ ಇಂದಿನ ಕಾರ್ಯಕ್ರಮವನ್ನು ದೀಪ ಶಾಂತಿ ಶಾಂತಿ ಶಾಂತಿ. ಗುರು ಸರ್ ಪುಷ್ಪಾರ್ಚನೆ ಎಲ್ಲ ಅತಿಥಿ ಗಣ್ಯರು. ದೀಪವನ್ನು ಪ್ರಜ್ವಲಿಸಿ ಭಾರತ ಮಾತೆಗೆ ಪುಷ್ಪಾರ್ಚನೆ ಮಾಡಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ನಂಬಿಕೆ ಹಾಗೂ ಆಚರಣೆ. ಇದರ ಬಗ್ಗೆ ಒಂದಷ್ಟು ಧಾರ್ಮಿಕ ನಂಬಿಕೆಯ ಬಗ್ಗೆ ಒಂದಷ್ಟು ಗೊಂದಲಗಳು, ಒಂದಷ್ಟು ಕಾರ್ಯಕ್ರಮವನ್ನು ದೀಪ ಪ್ರಚಂಡ ಮೂಲಕ ಉದ್ಘಾಟಿಸಿದ ಶ್ರೀ ಗಿರಿ ಪ್ರಕಾಶ್ ಅವರಿಂದ ಉದ್ಘಾಟನೆ. ಕ್ಷೇತ್ರ ಮೂಲ ಪೊಳಲಿ ರಾಜರಾಜೇಶ್ವರಿ ವಂದಿಸುತ್ತಾ, ದುರ್ಗಾ ಪರಮೇಶ್ವರಿಗೆ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿ ಇರತಕ್ಕಂಥ ನನ್ನ ಸಹೃದಯ ಬಂಧು, ಆತ್ಮೀಯತೆ, ನಮಗೆಲ್ಲ ಪ್ರೋತ್ಸಾಹ ಮಾರ್ಗದರ್ಶನ ಕೊಡುವಂಥ ಕಶಕೋಡಿ ಸೂರ್ಯನಾರಾಯಣ ಭಟ್ರೆ, ಹಾಗೆ ಗೋಪಾಲ್ ಕುತ್ತಾರ್ರೆ, ಸುಂದರ ಆಚಾರ್ಯರವರೇ, ಇನ್ನೊಬ್ಬರು ಬರಬೇಕಿತ್ತು. ನನ್ನ ಗುರುಸ್ಥಾನದಲ್ಲಿದ್ದ MB ಪುರಾಣಿಕರು ಬರ್ತೇನೆ ಹೇಳಿದ್ದಾರೆ. ಬೆಳಿಗ್ಗೆ ಒಟ್ಟಿಗಿದ್ದೀವಿ ನಾವು ಒಂದು ಕಾರ್ಯಕ್ರಮದಲ್ಲಿ, ಬೆಳಿಗ್ಗೆ ಬರ್ತೇನೆ ಹೇಳಿದ್ದಾರೆ. ಅವರನ್ನು ನೆನೆಯುತ್ತಾ ಈ ಕಾರ್ಯಕ್ರಮ ಮಾಡುವಾಗ ಇದನ್ನು ಪ್ರಥಮವಾಗಿ ಸಂಸ್ಕಾರ, ಈ ಸಂಸ್ಕಾರದಲ್ಲಿ ಮನುಷ್ಯ ಜೀವನದಲ್ಲಿ 16 ಸಂಸ್ಕಾರಗಳಿದೆ. ಕಾಶಕೋಡಿಯವರಿಗೆ ಹೇಳ್ತಾರೆ ಷೋಡಶ ಸಂಸ್ಕಾರ ಹೇಳಿ. ಈ ಷೋಡಶ ಸಂಸ್ಕಾರ ಈಗ ಬರುವುದಿಲ್ಲ ಅಂದರೆ ಮಗುವನ್ನು ತೊಟ್ಟಿಲು ಹಾಕೋದ್ರಿಂದ ಶುರು ಆಗ್ತದೆ ವ್ಯವಸ್ಥೆ. ನಾಮಕರಣ, ತೊಟ್ಟಿಲು ಹಾಕೋದು, ದೇವಸ್ಥಾನಕ್ಕೆ ಕೊಂಡೋಗಿ ಬರೋದು, ಅದರ ನಂತರದ ಕಾರ್ಯಕ್ರಮ ಎಲ್ಲ ಅಸ್ತವ್ಯಸ್ತ. ಯಾಕೆಂದರೆ ತುಳುವಲ್ಲೆಲ್ಲ ಸಂಸ್ಕೃತಿ ಹೇಳೋದುಂಟು, ಅಕ್ಷರಾಭ್ಯಾಸ ಕಲಿಸಬೇಕು.
ಕಜಂಬು ಅಂತ ಹೇಳ್ತಿದ್ರು ಮುಂಚೆ. ಕಜಂಬು ಗೊತ್ತಾ? ಹೆಂಗಸರಿಗೆ ಕರ್ಣವೇದ, ಅದರ ನಂತರ ಗುರುಕುಲಕ್ಕೆ ಸೇರಿಸುವುದು, ಅನ್ನಪ್ರಾಶನ, ಅದರ ನಂತರ ಸಂಸ್ಕಾರದಲ್ಲಿ ಗೃಹಸ್ಥಾಶ್ರಮಿಸಿರುವ ಮದುವೆ ಸಂಪ್ರದಾಯ. ಈ ಮದುವೆ ಸಂಪ್ರದಾಯದಲ್ಲಿ ತುಂಬ ಬದಲಾವಣೆ ಆಗಿದೆ. ಈಗ ಮದುವೆ ಮುಂಚಿನ ದಿವಸ ಅದು ನಮ್ಮ ಸಂಪ್ರದಾಯ ಅಲ್ಲ, ಅದು ಪಾರ್ಸಿಗಳಿಂದ ಬಂದ ಸಂಪ್ರದಾಯ. ಈ ಹಾಲು ಅಂತ ಹೇಳ್ತಾರೆ ಕ್ರಿಶ್ಚಿಯನ್ ಅವರ ಸಂಪ್ರದಾಯ. ನಮ್ಮ ಸಂಪ್ರದಾಯ ಮುಹೂರ್ತದ ಗಬೆ ಹಾಕುವುದು ಹೇಳಿ ಒಂದು ಕ್ರಮ ಇತ್ತು, ಮುಹೂರ್ತದ ಗಬೆ ಹಾಕುವುದು ಹೇಳಿ. ಅದರ ನಂತರ ಮಂಗಳೋತ್ಸವ ನಿಮಿತ್ತವಾಗಿ ನಮ್ಮಲ್ಲಿ ನಿಶ್ಚಯ ತಾಂಬೂಲ ಹೇಳ್ತೇವೆ. ಆ ನಿಶ್ಚಯ ತಾಂಬೂಲ ಕೊಡುವಾಗಲೂ ಮದುಮಗಳಿಗೆ ಒಂದು ಸೀರೆ ಕೊಡ್ತಾರೆ. ಆ ಸೀರೆಯನ್ನು ಉಟ್ಟುಕೊಂಡು ಮದುಮಗಳು ಮದುವೆ ಮಂಟಪಕ್ಕೆ ಬರಬೇಕು. ನನ್ನ ಹಿರಿಯವರು, ನನ್ನ ಅಪ್ಪ ಹೇಳಿದಂಥ ಮಾತು. ಈಗ ಮದುವೆ ಮಂಟಪದಲ್ಲಿ ಎಂಗೇಜ್ಮೆಂಟ್, ಅಲ್ಲಿ ಒಂದು ಆಯ ತಪ್ತೇವೆ ನಾವು. ಎಂಗೇಜ್ಮೆಂಟ್ ಆಗದೆ ಮದುಮಗಳಿಗೆ ಕಾಲುಂಗುರ ಇಡ್ಲಿಕ್ಕಿಲ್ಲ. ಕಾಲುಂಗುರ ಇಟ್ಟೆ ಮದುಮಗಳು ಮನೆಯಿಂದ ಹೊರಡುದು, ಮತ್ತೆ ಎಂಗೇಜ್ಮೆಂಟ್. ತಪ್ಪಿದ್ರೆ ಕ್ಷಮಿಸಬೇಕು ಹೇಳೋದು. ಅದರ ನಂತರ ಮದುವೆಯ ವ್ಯವಸ್ಥೆಯಲ್ಲಿ ನಮ್ಮ ಅಳಿಯ ಕಟ್ಟಲ್ಲಿ ಬೇರೆ, ಮಕ್ಕಳ ಕಟ್ಟಲ್ಲಿ ಬೇರೆ ಇದೆ. ಅಳಿಯ ಕಟ್ಟಲ್ಲಿ ಗುರ್ಕಾರ ಇದ್ದು ದಾರ ಏರಿಸುವುದು ಹೇಳೋ ಕ್ರಮ ಇದೆ. ಶೆಟ್ರುಗಳಲ್ಲಿ ದಾರ ಹಾಕ್ಲಿಕ್ಕಿಲ್ಲ, ದಾರ ಏರಿಸುವುದು. ನಮ್ಮಲ್ಲಿ ಕನ್ಯಾದಾನ ಮಾಡಿ ಕೊಡುವುದು, ಅದು ದಾರ ಹಾಕೋದು ಮಕ್ಕಳ ಕಟ್ಟಲ್ಲಿ. ಯಾಕಂದ್ರೆ ಅಲ್ಲಿ ಅಮ್ಮನ ಗೋತ್ರ ಬೇರೆ, ಅಪ್ಪನ ಗೋತ್ರ ಬೇರೆ, ಅದು ವಿಂಗಡಣೆ ಆಗಿ ಹೋಗ್ತದೆ. ನಮ್ಮ ಮಕ್ಕಳ ಕಟ್ಟಲಿ ಕೊಟ್ಟೆ ಹೆಣ್ಣು ಕುಲದಿಂದ ಹೊರಗೆ. ಅದರ ನಂತರ ಮಗಳನ್ನು ಕೊಡಿಸುವಾಗ ಅಪ್ಪನ ಕಣ್ಣಲ್ಲಿ ಕಣ್ಣೀರು ಬರುವುದು ಒಂದು ರೀತಿ ಬೇರೆ ಮುಂಚಿನ ಪದ್ಧತಿಯಲ್ಲಿ. ಅಮ್ಮನ ಕಣ್ಣಲ್ಲಿ ಕಣ್ಣೀರು ಬರುವುದು ಒಂದು ವಿಷಯ ಬೇರೆ. ಯಾಕೆಂದ್ರೆ ಅಪ್ಪ ವರದಕ್ಷಿಣೆ ಮೂಲಕವಾಗಿ ಹಣ ಕೊಟ್ಟು ಕೂಡಿ ಸಂಗ್ರಹ ಮಾಡಿದ್ದ ಹಣ ಕೊಡುವವನ ಕಣ್ಣಲ್ಲಿ ನೀರು ಬರ್ತದೆ. ಅಮ್ಮನಿಗೆ ಆಗಲ್ಲ, ಮಗಳನ್ನು ಕೊಟ್ಟು ಕಳಿಸುವಾಗ ಇನ್ನು ಮುಂದಿನ ಜೀವನ ಹೇಗೆ ಹೇಳುವ ಅದು ಆಲೋಚನೆ ಮತ್ತು ಕಣ್ಣೀರು ಬರ್ತದೆ. ಅದರ ನಂತರ ಅದಕ್ಕಿಂತ ಮೊದಲು ಒಂದು ಕ್ರಮ ಇತ್ತು, ಅದು ಈಗ ಎಲ್ಲರಿಗೂ ಮರೆತು ಹೋಗಿದೆ. ಈಗ ಉಡುಗೊರೆ ಹೇಳಿ. ಮುಂಚೆ ಆ ಉಡುಗೊರೆ ಪದ್ಧತಿಯಲ್ಲಿ ಒಂದು ಸಂಪ್ರದಾಯ ಬೇರೆ ಇತ್ತು, ಕಂಚಿ ಲೆಪ್ಪುಣಿ ಹೇಳಿ. ಕಂಚಿ ಲೆಪ್ಪುಣಿ ಹೇಳಿ. ಈ ಕಂಚಿ ಲೆಪ್ಪುಣಿ ಹೇಳೋ ಕಾರ್ಯಕ್ರಮದಲ್ಲಿ ತುಂಬಾ ಅಸ್ತವ್ಯಸ್ತ ಆಗಿ ತುಂಬಾ ಕಲಹಗಳಾದ್ದಿದೆ. ಯಾಕೆಂದ್ರೆ ನಾನು ನನ್ನ ಅಪ್ಪ ಒಟ್ಟಿಗೆ ಸೇರಿ ಆ ಕಲಹವನ್ನು ಬಿಡಿಸಿದ್ದಿದೆ. ಮದುಮಗನ ಮಾವ ಇಷ್ಟು, ಮದುಮಗನ ಅಜ್ಜ ಇಷ್ಟು, ಅಷ್ಟೊತ್ತಿಗೆ ಇಷ್ಟು, ನಾನು ಇಷ್ಟಿಟ್ಟು ನನಗೆ ಇಷ್ಟು ಕೊಡ್ಲಿಲ್ಲ. ಈ ಸಂಪ್ರದಾಯದ ಕಲಹಗಳೆಲ್ಲ ಶುರುವಾಗಿ ಗುರ್ಕರನ್ನೇ ಬಿಟ್ಟರು, ಭಟ್ರನ್ನೇ ಹಿಡ್ಕೊಂಡ್ರು. ಅದರ ನಂತರ ಇನ್ನು ದೌರಿ ಕೊಟ್ಟು ವರದಕ್ಷಿಣೆ. ಈ ವರದಕ್ಷಿಣೆ ಕೊಟ್ಟ ನಂತರ ಒಂದು ಕ್ರಮ ಇತ್ತು, ಸೀರ್ದೇಶ ಹೇಳಿ. ತಪ್ಪಿದ್ರೆ ಕ್ಷಮಿಸ. ಇದೆಲ್ಲ ಮುಂದಿನ ಸಂಸ್ಕಾರ ಸಂಪ್ರದಾಯ. ಈಗಿನ ಮಕ್ಕಳಿಗೆ ಇದು ಹೆಸರೇ ಗೊತ್ತಿಲ್ಲ. ಕಷ್ಟಬೇಡ, ತಪ್ಪಿದ್ರೆ ಕ್ಷಮಿಸಿಬಿಡಿ, ನಮ್ಮ ಸಂಪ್ರದಾಯ. ಆದರೆ ನಾನು ಹೇಳುದು ಈ ವ್ಯವಸ್ಥೆ ಎಲ್ಲ, ಈ ಮದ್ರಿಂಗಿ ಬಂದು ಈ ವ್ಯವಸ್ಥೆ ಎಲ್ಲ ಬಂದು ನಮ್ಮ ಸಮಾಜ ಅಸ್ತವ್ಯಸ್ತ ಆಗಿ ಗೊಂದಲಮಯವಾಗಿದೆ. ಈ ಗೊಂದಲಕ್ಕೂ ಪರಿಹಾರ ಈ 3 ತಿಂಗಳಲ್ಲಿ ದೇವರು ಅನುಗ್ರಹಿಸಿಕೊಟ್ಟಿದೆ, ಕೊರೋನಾ ಹೇಳುವ ಒಂದು ಬಾಧೆಯಿಂದ. ಯಾಕೆಂದ್ರೆ ಈ ಮಕ್ಕಳಿಗೆ ಆರೋಗ್ಯ 3 ತಿಂಗಳಲ್ಲಿ ಒಳ್ಳೆದಿತ್ತು, ಡಾಕ್ಟರ್ ಸಂಪರ್ಕ ಇಲ್ಲ, ಯಾವುದೇ ವ್ಯವಸ್ಥೆಗೆ ಫಾಸ್ಟ್ ಫುಡ್ ಸವಲತ್ತು ಇಲ್ಲ. ಆ ಫಾಸ್ಟ್ ಫುಡ್ ಸವಲತ್ತು ಇಲ್ಲದ್ರಿಂದ ಡಾಕ್ಟರ್ ಸೌಲಭ್ಯ ನಮಗೆ ಅದಕ್ಕೆ ಅಗತ್ಯ ಬರಲಿಲ್ಲ. ಅಥವಾ ನಾವೀಗ ಹೇಳುದು ಲಕ್ಷ ಕೊಟ್ಟು ಡೊನೇಷನ್ ಕೊಟ್ಟು ಡಾಕ್ಟರ್ ಕಲ್ತಿದ್ದಾರೆ, ಆ ಡಾಕ್ಟ್ರಿಗೂ ಕೊರೋನಾದಲ್ಲಿ ಕೆಲಸ ಇಲ್ಲ. ಅವರು ಹೇಗೆ ಇನ್ಕಮ್ ಮಾಡೋದು ಹೇಳಿ? ಡಾಕ್ಟರ್ ನಮ್ಮಲ್ಲಿಗೆ ಬಂದು ಪ್ರಶ್ನೆ ಇಟ್ಟು ಕೇಳುದುಂಟು, ಯಾವಾಗ ಸರಿ ಆಗ್ಬೋದು ಹೇಳಿ. ಈ ವ್ಯವಸ್ಥೆಯಲ್ಲ ಇರುವಾಗ, ಚಿಂತನೆ ಎಲ್ಲ ಇರುವಾಗ ನಮಗೆ ಸಂಸ್ಕಾರವನ್ನು ತೋರಿಸಿಕೊಟ್ಟಿದೆ ಈ 3-6 ತಿಂಗಳೊಳಗೆ. ಆದರೂ ಕೇವಲ ಈ 3 ತಿಂಗಳ ನೆನಪು ನಾವು ಕೇವಲ ಕಾಲ್ಪನಿಕ ದೃಷ್ಟಿಯಲ್ಲಿ ಮರೆತು ಹೋಗಿ ಆಗಿದೆ. ಅದು ಹೇಗೆ ಮರೆತು ಹೋಗಿದೆ ಅಂದ್ರೆ, ಮದುವೆ ಊಟದಲ್ಲಿ ಮಧ್ಯಾಹ್ನ ಭಾರಿ ಅಡ್ಡೆತ್ತಿನ ಒಣಸು, ರಾತ್ರಿ ಹೇಳುವಾಗ ಮತ್ತೆ ಒಂದು ಹೆಂಚಿನ ಇತ್ತ ರಾತ್ರಿ ಒಣಸು ಬೊಕ್ಕಲೆ ಅಡ್ಡೆ ಎತ್ತು ಹೇಳಿ, ಮರುದಿವಸ ಇನ್ನೇ ಪದಾರ್ಥ ಅಂತ ಹೇಳಿದಾಗ ನೆನಪಿಲ್ಲ. ಇದೇ ಕೈಯಿಂದ ಇದೇ ಬಾಗಿಟ್ಟ ನಿನ್ನೆ ಊಟ ಮಾಡಿದ ಪದಾರ್ಥದ ನೆನಪಿಲ್ಲ. ಮನುಷ್ಯನಿಗೆ ಬೇರೆ ಯಾವ್ದು ನೆನಪಿರಬಹುದು? ಇದು ಒಳ್ಳೆ ರೀತಿಯಿಂದ. ಅದೇ ಒಂದು ಭಟ್ರು ಬೇಡದ್ದು ಹೇಳಿದ್ರೆ ಅಥವಾ ಭಟ್ರು ಬೇಡದ್ದು ಮಾಡಿದ್ರೆ ಅದು ಜೀವಮಾನ ಪರ್ಯಂತ ನಾವು ಟಿವಿಯಲ್ಲಿ ಆ ಭಟ್ರು ಅಂಚ ಮಲ್ತಿದ್ದೀರಿ, ಇವ ಹೀಗೆ ಮಾಡಿದ್ದೇನೆ, ನಮ್ಮ ದುರುದ್ದೇಶ ಪೂರ್ವಕ ಎಂತ ದುರುದ್ದೇಶ ಮಾಡಿದ್ದೇವ ಅದರ ನೆನಪುಳಿದೆ, ಯಾವುದು ಒಳ್ಳೆ ಮಾತು ನಮ್ಮಲ್ಲಿ ನೆನಪುಳಿದಿಲ್ಲ. ಆದ್ರಿಂದ ಸದ್ಬುದ್ಧಿ ಪ್ರೇರಿತವಾಗಿ ನಮಗೆ ಅನುಗ್ರಹಿಸಬೇಕು ಯಾವಾಗ ಅಂದ್ರೆ ಶಾರದಾ ಮತ್ತೆ ಬುದ್ಧಿ. ಈ ಬುದ್ಧಿಯನ್ನು ಸರಿ ಇದ್ರೆ ಎಲ್ಲ ಸರಿಯಾಗುತ್ತೆ. ಆದ್ರಿಂದ ಈ ಕೇಶವ ಶಿಶು ಮಂದಿರ ಇದು ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆಗೆ ಬರುವುದು ಒಂದು ಕ್ರಮವನ್ನು ನಾವು ಹೇಳುವಾಗ, ಈ ಪ್ರೌಢಾವಸ್ಥೆಗೆ ಬರುವಾಗಲೂ ಒಂದು ನೀರನ್ನು ಮುಟ್ಟುವಾಗ ಕೈ ತಣ್ಣಗೆ ಆಗ್ತದೆ, ಅಗ್ನಿಯನ್ನು ಮುಟ್ಟುವಾಗ ಕೈ ಬಿಸಿ ಆಗ್ತದೆ. ಗೊತ್ತಿದ್ರು ಒಂದೊಂದು ತಪ್ಪು ಮಾಡ್ತೇವೆ ನಾವು. ಯಾಕೆಂದ್ರೆ ನಮ್ಮನ್ನು ಹೆತ್ತ ತಾಯಿ ಅಂತ ನೋಡುವುದಿಲ್ಲ, ಒಮ್ಮೊಮ್ಮೆ ಬೈತೇವೆ. ಕಲಿಸಿದ ಗುರುಗಳಂತ ಹೇಳುವುದಿಲ್ಲ, ಒಮ್ಮೊಮ್ಮೆ
ನಿಂದನೆ ಮಾಡ್ತೇವೆ. ಇದರಿಂದ ಈ ಪಾಪಕ್ಕೆಲ್ಲ ಮುಂಚಿನ ಕಾಲದಲ್ಲಿ ಮದುವೆಯಲ್ಲಿ ಒಂದು ಸಂಸ್ಕಾರ ಇತ್ತು. ಆ ಮದುವೆ ಸಂಸ್ಕಾರ ಏನಂದ್ರೆ ಆ ದಾರ ಏರಿಸುವಂತ ಕ್ರಮದಲ್ಲಿ 3 ಸಲ ಕೂತಿ ಹೇಳುವಂತ ಕಾರ್ಯಕ್ರಮ ಇತ್ತು. ಕೂತಿ ಹೇಳುವಂತ ಕಾರ್ಯಕ್ರಮ, ಆ ಕಲಶದ ತಂಬಿಗೆಯನ್ನು ಭೂಮಿಗೆ ಮುಟ್ಟಿಸಿ ಎದ್ದು ಅವನ ಕೈಕಾಲಿನ ಜಡತ್ವ ನಿವಾರಣೆ ಆಗ್ಬೇಕೇಳಿ ಒಂಟಿ ಜೀವನದಿಂದ ಸಾಂಗತ್ಯವನ್ನು ಪಡೆದು ಗೃಹಸ್ಥಾಶ್ರಮ ಸೇರುವಾಗ ಎದುರಿಂದ ಬಂದಂತ ಹೊಟ್ಟೆಗೆ ಯಾವುದು ತಾತ್ವಾರ ಬರದಾಗೆ ನಮಗೆ ದುಡಿಲಿಕ್ಕೆ ಅವಕಾಶ ಮಾಡಿ ನನ್ನ ಜಡತ್ವವನ್ನು ನಿವಾರಿಸಿಕೊಡುವ ಹೇಳುವ ಸಂಪ್ರದಾಯ ಮುಂಚಿನ ಪದ್ಧತಿಯಲ್ಲಿ ಇತ್ತು. ಇದೆಲ್ಲ ಮುಂಚಿನ ವ್ಯವಸ್ಥೆ. ಅದರಿಂದ ಈ ವ್ಯವಸ್ಥೆ ಎಲ್ಲ ಮರೆತು ಹೋಗಿ ಕೇವಲ ಯಾವುದೇ ಒಂದು ಹಾಲಲ್ಲಿ ಹೋಗಿ ಹೂವಿನ ಹಾರ ಚೇಂಜ್ ಮಾಡಿದ ಕೂಡಲೇ ಮದುವೆ ಹೇಳಿ ಆಗುದಿಲ್ಲ. ಅದಕ್ಕೂ ಸಂಸ್ಕಾರ ಹೇಳಿದೆ, ನಾಂದಿ ಮುಹೂರ್ತದ ಗಬೆ ಹಾಕೋದು ಇಂಥದ್ದೆಲ್ಲ. ಅದರಿಂದ ಅದರ ಬಗ್ಗೆ ಎಲ್ಲ ಈಗ ನಮ್ಮ ಸಹೃದಯ ಬಂದು ನಮ್ಮವರಾದ ನಮ್ಮ ಗುರುಗಳೇ ಹೇಳ್ಬೋದು, ಕಶಕೂಡಿ ಸೂರ್ಯನ ಭಟ್ರು ವಿವರಣಾತ್ಮಕವಾಗಿ ಹೇಳ್ತಿದ್ದಾರೆ. ಅದರೊಟ್ಟಿಗೆ ವ್ಯವಸ್ಥಾತ್ಮಕವಾಗಿ ಈಗ ಸುಂದರಾಚಾರ್ಯರು ಒಂದು ಮಾತು ಹೇಳಿದರು, ಶೌಚ ಅಶೌಚ ಹೇಳಿ. ಇದು ಉತ್ತರ ಸಿಕ್ಕದ ಪ್ರಶ್ನೆಗಳೆಲ್ಲ ಒಮ್ಮೊಮ್ಮೆ. ತುಳುನಾಡಿನಲ್ಲಿ ಹಲವು ವ್ಯವಸ್ಥಾತ್ಮಕ ಜೈನ ಸಂಪ್ರದಾಯ ಬೇರೆ ಇದೆ, ಬಂಟಿ ಸಂಪ್ರದಾಯ ಬೇರೆ ಇದೆ, ಭಟ್ರ ಸಂಪ್ರದಾಯ ಬೇರೆ ಇದೆ. ಎಲ್ಲದಕ್ಕೂ ಸರಿಯಾದ ಉತ್ತರ ಇವತ್ತಿಗೂ ಸಿಗಲಿಲ್ಲ. ಇತಿಹಾಸ ನಾವು ನೋಡುವಾಗ ಒಂದೊಂದಕ್ಕೆ ಒಂದೊಂದು ರೀತಿಯಲ್ಲಿದೆ. ಆದರೂ ಸಂಸ್ಕಾರದ ಜೀವನದಲ್ಲಿ ಇದಕ್ಕೆ ಸರಿಯಾದ ಮಾಹಿತಿಯನ್ನು ಇವತ್ತು ಕಶಗೋಡಿ ಸೂರ್ಯನ ಭಟ್ರು ಕೊಡ್ಬೋದು ಹೇಳೋ ನಿರೀಕ್ಷೆಯಿಂದ ನಾನು ನನ್ನ ಮಾತನ್ನು ಹೇಳಿ ಆ ಕೇಶವ ಶಿಶು ಮಂದಿರ ಇನ್ನಷ್ಟು ಪ್ರಗತಿಯಾಗಿ ಒಂದು ಮಾತು ಬಂತು. ಹೋದ್ಸಲ ರಾಮ ಪಟ್ಟಾಭಿಷೇಕ ಆಗುವಾಗ ಹನುಮಂತನ ದರ್ಶನ ಆಯ್ತು ಹೇಳಿ, ಮುಖ್ಯ ಪ್ರಾಣದೇವರ ದರ್ಶನ ಆಯ್ತು ಹೇಳಿ. ಆ ದರ್ಶನದ ಭಾಗ್ಯ ನಮಗೂ ಈ ಜಾಗ ನೋಡಿ ನಮಗೂ ಅದರ ಪ್ರಾಪ್ತಿ ಆಗಲಿ, ಅದರ ಪುಣ್ಯದ ಬಲ ನಮಗೂ ಪ್ರಾಪ್ತಿಯಾಗಿ ಆದಷ್ಟು ಬೇಗ ನಿಮ್ಮ ಬೇಡಿಕೆಯಂತೆ ನಮ್ಮೆಲ್ಲರ ಒಕ್ಕೂರ್ನ ಆಗ್ರಹದೊಂದಿಗೆ ಶ್ರೀರಾಮ ಮಂದಿರದ ಪ್ರತಿಷ್ಠಾ ಮಹೋತ್ಸವವನ್ನು ಈ ಕಣ್ಣಿನ ನೋಡುವಂತಾಗಲಿ ಹೇಳಿ ವಿರಮಿಸಿದ್ದೇನೆ. ಜೈ ರಾಜರಾಜೇಶ್ವರಿ. ಇಂದಿನ ಕಾರ್ಯಕ್ರಮದಲ್ಲಿ ನಮಗೆಲ್ಲರಿಗೂ ಕೂಡ ಮಾರ್ಗನಿರ್ದೇಶನವನ್ನು ಪ್ರೊಫೆಸರ್ ಎಂ.ಡಿ. ಪುರಾಣಿಕ ಕಾರ್ಯಾಧ್ಯಕ್ಷರು, ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ಅಧ್ಯಕ್ಷರ ಪ್ರಾಂತ ಅವರು ಆಗಮಿಸಿದ್ದಾರೆ. ಇವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ
ಇದೀಗ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದಂತಹ ಶ್ರೀಯುತ ಸೂರ್ಯನಾರಾಯಣ ಭಟ್ಟೆ ಚಿಕ್ಕೋಡಿ ಇದೀಗ ಸಂಪನ್ಮೂಲ ವ್ಯಕ್ತಿಯಾಗಿ ಒಂದಷ್ಟು ಧಾರ್ಮಿಕ ನಂಬಿಕೆ ಮತ್ತು ಆಚರಣೆ ಬಗ್ಗೆ ನಮಗೆ ಮಾರ್ಗದರ್ಶನವನ್ನು ನೀಡಲಿಕ್ಕಿದ್ದಾರೆ. ಅದಕ್ಕೆಯಲ್ಲಿ ನಮ್ಮ ಮುಂದೆ ಶ್ರೀ ಸೂರ್ಯನಾರಾಯಣ ಭಟ್ಟೆ ಹೃದಯ ಬಂಧುಗಳಿಗೂ ನನ್ನ ವಂದನೆಗಳು. ಅವರು ಇವತ್ತಿನ ದಿನಕ್ಕೆ ಧಾರ್ಮಿಕ ನಂಬಿಕೆಗಳು ಮತ್ತು ಆಚರಣೆಗಳು ಇದರ ಬಗ್ಗೆ ಒಂದು ಸ್ವಲ್ಪ ವಿಷಯವನ್ನು ಹೇಳಬೇಕು ಅಂತ ಹೇಳಿದರು. ನಾನೀಗ ಬಂದು ನೋಡ್ಬೇಕಾದ್ರೆ ಇಲ್ಲಿ ಆಮಂತ್ರಣದಲ್ಲಿ ಅದೇ ಬರೆದುಂಟು, ಧಾರ್ಮಿಕ ನಂಬಿಕೆಗಳು ಮತ್ತು ಆಚರಣೆಗಳು ಅಂತ. ಇವರೊಂದು 4-5 ವಿಷಯವನ್ನೊಂದು ಚೀಟ್ ಮಾಡಿ ಇಲ್ಲಿ ಕೊಟ್ಟಿದ್ದಾರೆ. ಇದರ ಬಗ್ಗೆ ಒಂದು ಎಂತ ಅಂತ ಹೇಳಿ ಅಂತ ಸ್ವಲ್ಪ ಒಂದು ಪೂರ್ವಾಂಗ ಇದನ್ನು ಇವರು ಹೇಳಿದಂಥ ವಿಷಯವನ್ನು ಹೇಳಲಿಕ್ಕೆ ಮೊದಲು ನಾವು ನಿಜವಾಗಿ ಇದರ ಬಗ್ಗೆ ತಿಳ್ಕೊಳ್ಬೇಕಾದ ಕೆಲವು ವಿಷಯಗಳನ್ನು ಹೇಳಿ ಮತ್ತೆ ನಾನು ಮುಂದುವರಿಸ್ತೇನೆ. ಮತ್ತು ನಿಮಗೆ ಯಾವುದಾದ್ರೂ ಏನಾದರೂ ಕೇಳಲಿಕ್ಕಿದ್ರೆ ನನಗೆ ಯಥಾಮತಿಯಾಗಿ ನನಗೆ ಗೊತ್ತಿದ್ದುದನ್ನು ಹೇಳ್ತೇನೆ, ನಾನು ಉತ್ತರ ಹೇಳ್ಬೋದು. ಧರ್ಮ ಅಂದ್ರೆ ಏನು ಅಂತ, ಧಾರ್ಮಿಕ ನಂಬಿಕೆ ಅಂತ ಹೇಳಿದವರು ಆಚರಣೆಗಳು. ಧರ್ಮ ಅಂದ್ರೆ ಏನು ಕೇಳಿದ್ರೆ ಸ್ಪಷ್ಟ, ಒಂದೇ ವಾಕ್ಯದಲ್ಲಿ ನಾವೆಲ್ಲ ಹಿರಿಯವರು ಹೇಳಿಕೊಟ್ಟದ್ದು ನಮಗೆ, ಧಾರಣಾತ್ ಧರ್ಮ ಮಿಥ್ಯಾಹು. ಯಾವುದು ಧರಿಸ್ತದೆ, ಯಾವುದನ್ನ ಆಚರಣೆ ಮಾಡಿದ್ರಿಂದಾಗಿ ನಾವು ಮತ್ತು ಈ ಪ್ರಕೃತಿ ಈ ಸಮಾಜ ಎಲ್ಲ ಉಳಿಲಿಕ್ಕೆ ಸಾಧ್ಯವೋ ಅದನ್ನು ಧರ್ಮ ಅಂತ ಕರೆದದ್ದು. ಹೇಳಬೇಕಾದ್ರೆ ಲಕ್ಷಣಕಾರರು 10 ಲಕ್ಷಣಗಳನ್ನು ಹೇಳಿದರು. ಆದರೆ ಧಾರ್ಮಿಕ ಕಾರ್ಯಕ್ರಮಗಳು ಅಂತ ಯಾವುದನ್ನು ನಾವು ಕರಿತೇವೋ ಅದನ್ನು ಬಿಟ್ಟು ಉಳಿದ 10 ಲಕ್ಷಣವನ್ನು ಧರ್ಮ ಲಕ್ಷಣಕಾರರು ಧರ್ಮ ಅಂದ್ರೆ ಏನು ಅಂತ ಹೇಳಿದ್ದಿದೆ. ನಾವಂದ್ರೆ ದೇವರ ಪೂಜೆ ಪುನಸ್ಕಾರ ಹೋಮ ಹವನ ಇತ್ಯಾದಿಗಳನ್ನೆಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಅಂತ ಕರಿತೇವೆ. ಅವರು ಹೇಳಿದ್ದು ಅದನ್ನು ಬಿಟ್ಟು ಹೇಳ್ತಾರೆ, ಧೃತಿ ಕ್ಷಮಾ ದಮಂ ಅಸ್ತೇಯ ಶೌಚಂ ಇಂದ್ರಿಯ ನಿಗ್ರಹ ಧೀರ್ ವಿದ್ಯಾ ಸತ್ಯಂ ಅಕ್ರೋಧ ದಶಕಂ ಧರ್ಮ ಲಕ್ಷಣಂ. ಧರ್ಮಕ್ಕೆ ಏನು ಲಕ್ಷಣ ಕೊಟ್ಟರು ಕೇಳಿದರೆ, ಯಾವುದೇ ಸಂದರ್ಭದಲ್ಲಿ ಧೃತಿಗೆಡದಿರುವುದು, ಹೆದರದೇ ಇರುವುದು, ಕ್ಷಮಾಗುಣವನ್ನು ಮೈಗೂಡಿಸಿಕೊಳ್ಳುವಂಥದ್ದು. ಕ್ಷಮಾಗುಣ ಅಂದ್ರೆ ಎಷ್ಟೋ ಸಲ ನಮಗೆ ಕೂಡದೆ ಆದಾಗ ಯಾರೋ ಒಬ್ಬ ನಮಗೆ ಹೊಡಿತಾನೆ, ನಮಗೆ ಅವನಿಗೆ ಪುನಃ ತಿರುಗಿಸಿ ಹೊಡಿಲಿಕ್ಕೆ ಆಗುದಿಲ್ಲ. ಆಗ ನಾನು ನಿನ್ನನ್ನು ಕ್ಷಮಿಸಿದ್ದೇವೆ, ಬಿಟ್ಟು ಬಿಡ್ತೇನೆ ನಾನು, ಅದು ಕ್ಷಮೆ ಅಲ್ಲ. ನಮ್ಮ ಹತ್ರ ಶಕ್ತಿ ಇದ್ದುಕೊಂಡು ಕೂಡ ನಾವು ಸುಮ್ಮನೆ ಇರ್ತೇವಲ್ಲ, ಪಾಪ ಗೊತ್ತಿಲ್ಲದ ಏನು ಮಾಡಿದ ಬಿಟ್ಟು ಬಿಡುವ ಅಂತ. ಕ್ಷಮಾಗುಣ. ಮತ್ತೆ ಅಂತರಿಂದ್ರಿಯ ನಿಗ್ರಹ ಬಹಿರಿಂದ್ರಿಯ ನಿಗ್ರಹ, ಇದೆರಡನ್ನ ಇಟ್ಟುಕೊಂಡು ಶಮ ಮತ್ತು ದಮ ಅಂತ ಕರಿತೇವೆ ಅದನ್ನ. ಧೀಹಿ, ದೇವರು ಕೊಟ್ಟಂತಹ ಧಾರಣ ಶಕ್ತಿ ಬುದ್ಧಿ ಎಷ್ಟಿದೆ, 1% 10% ನಾವು ಉಪಯೋಗ ಮಾಡ್ತಾ ಇಲ್ಲ. 90ಕ್ಕಿಂತ ಹೆಚ್ಚು ಹಾಗೆ ಬಿಟ್ಟು ಬಿಟ್ಟಿದ್ದೇವೆ. 10% ಏನೋ ಉಪಯೋಗ ಮಾಡ್ತೇವೆ ಅಷ್ಟೇ. ಅಷ್ಟು ಸಾಮರ್ಥ್ಯ ಇದೆ ನಮ್ಮ ಹತ್ರ, ನಾವು ಅದನ್ನು ಉಪಯೋಗ ದೇವರು ಕೊಟ್ಟ ಶಕ್ತಿಯನ್ನು ಉಪಯೋಗ ಮಾಡಿಕೊಳ್ಳುವಂಥ ಕನಿಷ್ಠ ಪಕ್ಷ ನಮಗೆ ಏನು ಸಾಮರ್ಥ್ಯ, ಈ ಟೆಲಿಫೋನ್ ಡೈರೆಕ್ಟರಿ ಅಂತ ಬರ್ತದಲ್ಲ, ಅದರಲ್ಲಿದ್ದ ಅಷ್ಟು ಫೋನ್ ನಂಬರನ್ನು ನಾವು ನೆನಪಿಟ್ಟುಕೊಳ್ಬೋದು. ನಮಗೆ ಎಲ್ಲ ಬಿಟ್ಟು ನಮ್ಮ ಫೋನ್ ನಂಬರೇ ಗೊತ್ತಿಲ್ಲ. ಯಾರಾದನ್ನ ಈ ಒಂದು ನಂಬರ್ ಬರಲಿ ಅಂತ ಹೇಳಿದ್ರೆ 1 ನಿಮಿಷ ಅಂತೇಳಿ ಅಂತೇಳಿ ನಾನು ಮೊಬೈಲ್ ಹುಡುಕಿ ಹೇಳುದು ಅವನಿಗೆ ನನ್ನ ನಂಬರ್. ಆ ಮಟ್ಟಕ್ಕಿದ್ದೇವೆ ಅಂದ್ರೆ ನಮಗೆ ಸಾಧ್ಯ ಇಲ್ಲದೆ ಅಲ್ಲ. ಕೆಲವರೆಲ್ಲ ಹೇಳ್ತಾರೆ ಅವು ನಿಕ್ಲೆ ಪುರ ಶಾಲೆ ಪುರ ಪ್ರೋತಿಜಾತಿ ಎಂಕ್ಲೆ ವಿದ್ಯೆ ಇಜ್ಜಾತೆ ಅಂಜೆ ಎಂಕ್ಲೆ ಅವು ಪುರ ಬರ್ಪುಜಿ ಅಂತ ಒಂದು ಚೀಟ್ ಕೈಯಲ್ಲಿ ಇಟ್ಕೊಂಡು ಅಥವಾ ಬ್ಯಾಗಲ್ಲಿ ಪರ್ಸಲ್ಲಿ ಎಲ್ಲಿಯಾರು ಇಟ್ಟುಕೊಂಡು ತಿರುಗ್ತಾರೆ ಫೋನ್ ನಂಬರನ್ನು. ಹೌದಾ, ನಿಕ್ಲೆ ಕಲ್ಪ ಎಂಕ್ಲಿಗೆ ವಿದ್ಯೆ ಇಜ್ಜಾತಿ ಎಂಕ್ಲಿಗೆ ಗೊತ್ತಾಪುಜಿ ಇಂಚಿನ ಅಂತ. ವಿದ್ಯೆ ಇಲ್ಲದವರಿಗೆ ಇಡೀ ದಿನ ಕೆಲಸ ಮಾಡ್ತಾರಲ್ಲ ಮನೆಯಲ್ಲಿ, ಅವನಿಗೆ ಒಂದು 300 ರೂಪಾಯಿ ಸಂಬಳ ಅಂತ ಇಟ್ಕೊಳ್ಳಿ, ಸಂಜೆ ಹೋಗುವಾಗ 50 ರೂಪಾಯಿ ಕೊಡಿ ಅಂತೆ. ಗೊತ್ತಾಗುದಿಲ್ಲ ಅವರಿಗೆ, ಒಂದು 50 ರೂಪಾಯಿ 310 ಹಣ 25 ಗೋಲ್ಡ್ ಅಂತ ಹೇಗೆ ಗೊತ್ತಾಗ್ತದೆ? ಎಲ್ಲವೂ ಗೊತ್ತಾಗ್ತದೆ, ಅವ್ರು ಹಾಗೆ ತಿಳ್ಕೊಂಡಿದ್ದಾರೆ ಅಷ್ಟೇ. ಏನಿಲ್ಲ, ಮನುಷ್ಯನಿಗೆ ಶಾಲೆಗೆ ಹೋಗಿ ಕಲಿಬೇಕು ಅಂತ ಏನಿಲ್ಲ, ಅನುಭವದ ಪಾಠವೇ ಜೀವನ, ಅದೇ ಇರುವುದು, ಅನುಭವ ಇರುವುದು. ಹಾಗಿರುವಾಗ ಸಾಮರ್ಥ್ಯ ಇದೆ ನಮ್ಮಲ್ಲಿ, ನಾವು ದೇವರು ಕೊಟ್ಟ ಧಾರಣಾ ಶಕ್ತಿಯನ್ನು ಉಪಯೋಗ ಮಾಡಿಕೊಳ್ಳಿಲ್ಲ. ಅದು ಧರ್ಮದ ಆಚರಣೆ ಅಂತೆ. ವಿದ್ಯೆಯನ್ನು ಕಲಿಯುವಂಥದ್ದು ಕೂಡ ಧರ್ಮದ ಒಂದು ಭಾಗ. ಸತ್ಯವನ್ನೇ ಸತ್ಯವನ್ನ ಹೇಳುದು ಹೇಳಿದ್ರೆ ಅದು ಧರ್ಮದ ಒಂದು ಭಾಗ. 10 ಲಕ್ಷಣದಲ್ಲಿ ಇದ್ದದನ್ನು ಇದ್ದ ಹಾಗೆ ಹೇಳುವುದಕ್ಕೆ ಸತ್ಯ ಅಂತ ಹೇಳಲಿಲ್ಲ ಹಿರಿಯವರು. ಸತ್ಯವನ್ನೇ ಹೇಳಬೇಕು, ಅದರ ಜೊತೆಗೆ ಇನ್ನೊಬ್ಬರಿಗೆ ಪ್ರೀತಿಯಾಗುವಂಥದ್ದನ್ನು ಹೇಳಬೇಕು, ಇನ್ನೊಬ್ಬರಿಗೆ ಇಷ್ಟ ಆಗುವಂಥದ್ದನ್ನು ಹೇಳಬೇಕು. ಇನ್ನೊಬ್ಬರಿಗೆ ಇಷ್ಟ ಆಗ್ತದೆ ಅಂತ ಹೇಳಿ ಸುಳ್ಳನ್ನೇ ಹೇಳಬಾರ್ದು ಯಾವತ್ತು. ನಾನು ಹೇಳಿದ ಸತ್ಯದಿಂದಾಗಿ ಏನೋ ತೊಂದರೆ ಆಗ್ತದೆ, ಯಾರದೋ ಸಂಬಂಧ ಹಾಳಾಗ್ತದೆ,
ಏನೋ ತೊಂದರೆ ಆಗ್ತದೆ ಇನ್ನೊಬ್ಬನಿಗೆ ಅಂತ ಇದ್ರೆ, ಅಥವಾ ಇನ್ನೊಬ್ಬನಿಗೆ ನೋವಾಗ್ತದೆ ನಾನು ಸತ್ಯ ಹೇಳಿದ್ರೆ ಅಂತ ಅನ್ನಿಸಿಬಿಟ್ರೆ, ಅಂತ ಸಂದರ್ಭದಲ್ಲಿ ಇದ್ದದ್ದನ್ನು ಇದ್ದ ಹಾಗೆ ಹೇಳದೇ ಇರುವುದೇ ಸತ್ಯ. ಆ ಒಂದು ಸುಭಾಷಿತ ಒಂದು ವಾಕ್ಯ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್, ಸತ್ಯವನ್ನು ಹೇಳಿರಿ, ಪ್ರಿಯವಾದನ್ನು ಹೇಳಿರಿ. ನಬ್ರೂಯಾತ್ ಸತ್ಯಂ ಅಪ್ರಿಯಂ, ಅಪ್ರಿಯವಾದ ಸತ್ಯವನ್ನು ಯಾವತ್ತೂ ಹೇಳಲಿಕ್ಕೆ ಹೋಗಬೇಡಿ. ಮನೆಯಲ್ಲಿ ಕೆಲವು ತಾಯಂದ್ರು ಹಾಗೆ ಮಾಡುವುದು ನೋಡಿದೆ ನಾನು. ಯಾವುದೋ ಒಂದು ಮಗನ ವಿಷಯ ತಪ್ಪು ಮಾಡಿದ್ದಾನೆ, ಅಪ್ಪನ ಹತ್ರ ಹೇಳುದೇ ಇಲ್ಲ ಅಮ್ಮ. ಅಪ್ಪನ ಹತ್ರ ಹೇಳಿದ್ರೆ ಅಪ್ಪನಿಗೂ ಮಗನಿಗೂ ಗಲಾಟೆ ಆಗ್ತದೆ, ಜಗಳ ಆಗ್ತದೆ. ಮಗ ಆದರೂ ಬಿಡ್ತಾನೆ, ಮಗ ಅಪ್ಪನಿಗೆ ಎದುರು ಮಾತಾಡ್ತಾನೆ, ದೊಡ್ಡವನಾಗಿದ್ದಾನೆ. ನಮ್ಮ ಮನೆಯ ಸಾಮರಸ್ಯ ಹಾಳಾಗ್ತದೆ ಅನ್ನೋದಕ್ಕೋಸ್ಕರ ತಾಯಿಯಾದವಳು ಎಷ್ಟೋ ಸಲ ಅದನ್ನು ತಾನೇ ಇಟ್ಟುಕೊಳ್ತಾಳೆ, ಅಪ್ಪನ ಹತ್ರ ಸುಳ್ಳು ಹೇಳ್ತಾಳೆ ಮಗ ಒಳ್ಳೇದು ಮಾಡಿದ್ದು ಅಂತೇಳಿ. ಅದು ಸತ್ಯ ಅಂತ, ಅದು ಒಳ್ಳೇದು. ನಬ್ರೂಯಾತ್ ಸತ್ಯಂ ಅಪ್ರಿಯಂ, ಅಪ್ರಿಯವಾದ ಸತ್ಯವನ್ನು ಹೇಳದೇ ಇರೋದು. ಪ್ರಿಯಂಚ ನಾನೃತಂ ಬ್ರೂಯಾತ್, ಇನ್ನೊಬ್ನಿಗೆ ಇಷ್ಟ ಆಗ್ತದೆ ಅಂತೇಳಿ ಸುಳ್ಳೇ ಹೇಳ್ತಾ ಹೋಗಬಾರ್ದು. ನಾವು ಅದಕ್ಕೆ ಸಾಮಾನ್ಯ ನಮ್ಮ ಗ್ರಾಮ್ಯ ಭಾಷೆಯಲ್ಲಿ ಪಟಾಕಿ, ರೈಲು ಅಂತೆಲ್ಲ ಶಬ್ದ ಉಪಯೋಗ ಮಾಡ್ತೇವೆ. ಕೆಲವರಿಗೆ ಬಂದ್ರೆ ಅವರ ಸುತ್ತ ಒಂದು 10 ಜನ ಕೂತ್ಕೊಂಡಿರ್ತಾರೆ, ಯಾವಾಗ ಕೂಡ ಇರ್ತಾರೆ. ಎಡ್ಡೆ ಅವನ ಪಾತ್ರನ ಕೇಳಿರ ಅಂತ ಅವ್ನು ಬಾಯಿ ತೆಗ್ದ್ರೆ ಹೇಳುದೇ ಸುಳ್ಳವ ಅಂತವ್ರು ಸುತ್ತ ಜನ ಇರ್ತಾರೆ. ಆ ರೀತಿ ಮಾಡಬಾರ್ದಂತೆ. ಏಷ ಧರ್ಮ ಸನಾತನ, ಸನಾತನ ಧರ್ಮ ಅಂದ್ರೆ ಇದು ಅಂತ. ನಾವು ಧರ್ಮದ ಆಚರಣೆಗೋಸ್ಕರ ಆಚರಣೆಯನ್ನ ಮಾಡಲಿಕ್ಕೆ ಮೊದಲು ತಿಳ್ಕೊಳ್ಬೇಕಾದ ಏನು ಕೇಳಿದ್ರೆ, ಧರ್ಮ ಅಂದ್ರೆ ಏನು, ಇದಿಷ್ಟನ್ನ ಒಟ್ಟು ಸೇರಿ ಸಾತ್ವಿಕವಾಗಿ ಜಗತ್ತಲ್ಲಿ ಬದುಕುವಂತಹ ಜೀವನ ಮಾಡುವ ಪ್ರಕ್ರಿಯೆ ಉಂಟಲ್ಲ, ಇದನ್ನು ಧರ್ಮ ಅಂತ ಕರೆದದ್ದು ಹಿಂದಿನವರು. ಜಗತ್ತಿನ ಸೃಷ್ಟಿ ಹೇಗೆ ದೇವರು ಮಾಡಿದ್ದಾನೆ ಅಂತ ತಿಳ್ಕೊಳ್ಬೇಕು. ಆ ಒಂದು ವಾಕ್ಯ ಎಲ್ಲ ಸಭೆ ಸಮಾರಂಭಗಳಲ್ಲೆಲ್ಲ ನಾವು ಹೇಳ್ತೇವೆ, ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಅಂತ. ನಿಜವಾದ ವೇದಾಂತ ಅಂದ್ರೆ ಅದೇ. ಕಣ್ಣಲ್ಲಿ ನಾವು ನಮ್ಮ ಇಂತಹ ಶರೀರ ಇಟ್ಟುಕೊಂಡ ಹಾಗೆ ದೇವರನ್ನು ನಾವು ಯಾರು ನೋಡಿದವರೆಲ್ಲ ನೋಡ್ಲಿಕ್ಕೆ ಸಾಧ್ಯವೂ ಇಲ್ಲ ಬರೀ ಕಣ್ಣಲ್ಲಿ. ಹಿಂದಿನ ಕಾಲಘಟ್ಟದಲ್ಲಿ ಸಾಧ್ಯ ಇತ್ತೇನೋ, ಕೃತತ್ರೇತಾದಲ್ಲೆಲ್ಲ ಇತ್ತೇನೋ. ಈಗಿನ ಕೆಲವು ದೈವ ದರ್ಶನ ದುರ್ಲಭ, ಕಲಿಯುಗದಲ್ಲಿ ಹಾಗೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ದೇವರನ್ನು ಯಾವುದೋ ಒಂದು ರೂಪದಲ್ಲಿ ನಮಗೆ ಕಾಣ್ಲಿಕ್ಕೆ ಆಗುದಿಲ್ಲ. ಹಾಗಿರುವಾಗ ದೇವರು ಅಂದ್ರೆ ಯಾರು ಅನ್ನುವ ಭಾವ ನಮ್ಮಲ್ಲಿ ಸ್ಥಾಯಿಯಾಗಿ ಉಳಿಬೇಕು. ನಮಗೆ ಬದುಕಲಿಕ್ಕೆ ಅಂತ ಈ ಪ್ರಪಂಚದಲ್ಲಿ ಏನೆಲ್ಲ ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ ಇದನ್ನೆಲ್ಲ ಉಚಿತವಾಗಿ ಯಾರೋ ಕೊಟ್ಟಿದ್ದಾನಲ್ಲ, ಅವನನ್ನು ದೇವರು ಅಂತ ಕರೆದದ್ದು. ಇಷ್ಟು ದೇವರು ಅಂತ ಕಲ್ಪನೆ ಇದ್ರೆ ಸಾಕು ನಮಗೆ. ಅಂದ್ರೆ ಯಾರ ಆರಾಧನೆ ಮಾಡಬೇಕು ಕೇಳಿದ್ರೆ ಆ ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶದಲ್ಲೇ ದೇವರನ್ನ ಕಾಣಬೇಕು ಅಂತ. ಹಾಗೆ ದೇವರನ್ನ ಕಾಣಲಿಕ್ಕೆ ನಮಗೆ ಅಷ್ಟು ಸುಲಭದಲ್ಲಿ ಆಗುದಿಲ್ಲ. ಯಾವುದೋ ಒಂದು ಪ್ರತೀಕ ಬೇಕಾಗ್ತದೆ ನಮಗೆ. ಅದಕ್ಕೋಸ್ಕರ ಮೂರ್ತಿ ಇಟ್ಟ, ಕಲಶ ಇಟ್ಟ, ದನದಲ್ಲಿಯೋ ತುಳಸಿ ಗಿಡದಲ್ಲಿಯೋ ಯಾವುದರಲ್ಲಿಯೋ ದೇವರನ್ನ ಕಾಣುವಂತ ಪ್ರಯತ್ನ ನಾವು ಮಾಡಿದ್ದೇವೆ. ಆತ ಆ ಕಣ್ಣಿಗೆ ಕಾಣದ ದೇವರು ಜಗತ್ತನ್ನ ಹೇಗೆ ಸೃಷ್ಟಿ ಮಾಡಿದ್ದಾನೆ ಕೇಳಿದ್ರೆ, ಅವ ಭಗವಂತ ಅನ್ನುವಂಥ ಒಬ್ಬ ಪೂರ್ಣ ಅಂತೆ. ಪೂರ್ಣಮದಃ ಪೂರ್ಣಮಿದಂ, ಅಂತಹ ಪೂರ್ಣವಾದ ಭಗವಂತನಿಂದ ಒಂದೊಂದು ಜೀವಾತ್ಮವನ್ನ ತೆಗೆದು ಕೋಟಿಗಟ್ಟಲೆ ಜೀವಗಳು ಜಗತ್ತಲ್ಲಿ ಇದ್ರೂ ಕೂಡ ಆ ಇದ್ದಂತಹ ಪ್ರತಿಯೊಂದು ಜೀವವು, ನಾವು ನನ್ನೊಳಗಡೆ ಜೀವ ಇದೆ, ನಾವು ಆತ್ಮ, ಅಂತರಾತ್ಮ, ಪರಮಾತ್ಮ ಅಂತೆಲ್ಲ ಕರಿತೇವೆ. ಇವನು ಕೂಡ ಪೂರ್ಣನೇ. ಆ ಭಗವಂತನೆಂಬ ಪೂರ್ಣದಿಂದ ಎಷ್ಟು ಇಂತಹ ಪೂರ್ಣನಾದ ಜೀವಾತ್ಮಗಳನ್ನು ತೆಗೆದ್ರೂ ಕೂಡ ಪೂರ್ಣಮೇವ ಅವಶಿಷ್ಯತೆ, ಅಲ್ಲಿ ಭಗವಂತ ಪೂರ್ಣನಾಗಿಯೇ ಉಳಿತಾನೆ. ಯಾವುದೋ ಒಂದು ಕಾಲಘಟ್ಟದಲ್ಲಿ ಇದರ ಸಮಯ ಕಳೀತು ಅಂತಾದಾಗ ಮತ್ತೆ ನಾವು ಸಾಯುವುದು ಅಂತ ಹೇಳ್ತೇವೆ. ಸತ್ತು ಮತ್ತೆ ಈ ಜೀವ ಹೋಗಿ ಭಗವಂತನಲ್ಲಿ ಸೇರಿದ್ರೆ ಆಗ್ಲೂ ಕೂಡ ಸಮುದ್ರ, ಎಷ್ಟು ಜೀವಗಳು ಹೋಗಿ ಭಗವಂತನಲ್ಲಿ ಸೇರಿದ್ರೂ ಕೂಡ ಸಮುದ್ರ ಹೇಗೆ ಉಕ್ಕಿ ಹರಿಯುವುದಿಲ್ಲ, ನದಿಗಳು ಎಷ್ಟು ಬಂದು ಸೇರಿದ್ರು ಅದೇ ರೀತಿಯಾಗಿ ಭಗವಂತ ಪೂರ್ಣನಾಗಿಯೇ ಉಳಿತಾನೆ ಅಂತ. ಮೇಲ್ನೋಟಕ್ಕೆ ಇದು ಮೇಲಿಂದ ಮೇಲೆ ಹೇಳಿದ್ರೆ ನಮ್ಗೆ ಅರ್ಥ ಆಗದ ವಿಷಯ ಇದು. ಹಾಗೆ ಇರಲಿ, ಅಂತೂ ದೇವರು ಅಂತ ಯಾವುದೋ ಒಂದು ಶಕ್ತಿ ಇದೆ ನಾವು ತಿಳ್ಕೊಂಡದ್ದು. ಯಾವುದು ದೇವರು ಕೇಳಿದ್ರೆ, ಈ ಪ್ರಪಂಚಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಜೀವನ ಮಾಡುವ ಪದ್ಧತಿಯೇ ದೇವರ ಪೂಜೆ. ನಮ್ಮ ಹಿಂದಿನವರು ಇದನ್ನೇ ನಮಗೆ ಹೇಳಿಕೊಟ್ಟದ್ದು. ಅದಕ್ಕೋಸ್ಕರ ಮನುಷ್ಯನಿಗೆ ಒಂದಷ್ಟು ಸಂಸ್ಕಾರಗಳನ್ನು ಹೇಳಿದರು. ಸಂಸ್ಕಾರೋ ಬಲವಾನೇವ ಬ್ರಹ್ಮಾದ್ಯ ಅಪಿ ತದ್ವಶಾಹ ಅಂತ ಇದೆ. ನಮಗೆ ಮನುಷ್ಯರಿಗೆ ಮಾತ್ರ ಅಲ್ಲ, ಬ್ರಹ್ಮಾದಿ ದೇವತೆಗಳಿಗೂ ಕೂಡ ಸಂಸ್ಕಾರಗಳನ್ನು ಮಾಡ್ತಾ ಇದ್ರಂತೆ ಕಾಲ ಕಾಲಕ್ಕೆ. ಇಲ್ಲ ಅಂತಾದ್ರೆ ಸ್ಥಾಯಿಯಾಗಿ ಚೆನ್ನಾಗಿ ಅವ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಈ ಚಿನ್ನವನ್ನೆಲ್ಲ ಸಭೆಗೆ ಸಮಾರಂಭಕ್ಕೆ ಹೋಗುವಾಗ ಹೇಗೆ ನರವೋಳು ಹಾಕಿ ನೊರೆಕಾಯಿ ಹಾಕಿ ತೊಳೆದು ಹಾಕೊಂಡು ಹೋಗ್ತೇವೋ ಮತ್ತೆ ಅದು ಶೋಭೆ ಬರಲಿ ಅಂತ, ಅದೇ ರೀತಿ ನಮ್ಮ ವ್ಯಕ್ತಿತ್ವಕ್ಕೆ ಶೋಭೆ ಬರಬೇಕು ಅಂತಿದ್ರೆ ಸಂಸ್ಕಾರದ ಪರಿಧಿಯಲ್ಲಿ ನಾವು ಜೀವನ ಮಾಡಬೇಕು. ಅಮೂಲ್ಯಮಪಿ ಮಾಣಿಕ್ಯಂ ಹೇಮಾಶ್ರಯಂ ಅಪೇಕ್ಷತೆ ಅಂತ. ಎಷ್ಟು ಮೌಲ್ಯಯುತವಾದಂತಹ ಮಣಿ, ಮುತ್ತು, ರತ್ನ, ವಜ್ರ, ವೈಡೂರ್ಯ ಆಗಿದ್ರೂ ಕೂಡ ಅದು ಚಿನ್ನದ ಚೌಕಟ್ಟಲ್ಲಿದ್ದಾಗ ಮಾತ್ರ ಅದಕ್ಕೆ ಹೇಗೆ ಪ್ರಭೆ ಬರ್ತದೆ, ಅದರ ಬೆಳೆ ನಮಗೆ ಗೊತ್ತಾಗ್ತದ. ಅದೇ ರೀತಿಯಾಗಿ ಮಾನವನ ಜೀವಿತಕ್ಕೆ ಸಂಸ್ಕಾರದ ಚೌಕಟ್ಟಿದ್ದಾಗ ಮಾತ್ರ ಮಾನವತೆ ಏನು ಅಂತ ಜಗತ್ತಿಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಅಂತ. ನಾವು ಅದಕ್ಕೋಸ್ಕರ ಯಾವ ರೀತಿಯ ಸಂಸ್ಕಾರಗಳನ್ನು ಕೊಡಬೇಕು ಕೇಳಿದ್ರೆ ಶಾಸ್ತ್ರಕಾರರು ಸ್ಪಷ್ಟವಾಗಿ ಹೇಳಿದ್ದಿದೆ. ನಾವು ಈ ಟಿವಿ, ಫ್ಯಾನ್, ಫ್ರಿಡ್ಜ್ ಎಂತಾದ್ರೂ ಒಂದು ಬೈಕ್, ಕಾರ ಏನಾದ್ರೂ ಒಂದು ತಗೊಳ್ಬೇಕಾದ್ರೆ
ಅದರ ಒಟ್ಟಿಗೆ ಒಂದು ಚಿಕ್ಕ ಪುಸ್ತಕವನ್ನು ನಮಗೆ ಕೊಡ್ತಾರೆ, ಅದಕ್ಕೆ ಯೂಸರ್ ಮ್ಯಾನುವಲ್ ಅಂತ ಕರಿತೇವೆ ನಾವು. ಅದರ ಬಗ್ಗೆ ಒಂದು ಮಾಹಿತಿ ಇದ್ದಂತ ಒಂದು ಕೈ ಬಿಡಿ ಚಿಕ್ಕ ಬುಕ್, ಅದು ಬುಕ್ಲೆಟ್. ಮೊದಲು ಅದನ್ನ ಓದಿ ತಿಳ್ಕೊಂಡು ಆ ನಂತರ ಆ ವಸ್ತುವನ್ನು ಉಪಯೋಗ ಮಾಡಬೇಕು. ಇಲ್ಲ ಅಂತಾದ್ರೆ ಆ ವಸ್ತು ಹಾಳಾಗಿ ಹೋಗ್ತದೆ, ಕೆಡ್ತದೆ ಆದಷ್ಟು ಬೇಗ. ಹೇಗೆ ಒಂದು ಇಲೆಕ್ಟ್ರಾನಿಕ್ ವಸ್ತುವನ್ನು ತಗೊಳ್ಳುವಾಗ ಒಂದು ಯೂಸರ್ ಮ್ಯಾನುವಲ್ ಕೊಡ್ತಾರ, ಅದೇ ರೀತಿ ಈ ಜಗತ್ತನ್ನ ದೇವರು ಸೃಷ್ಟಿ ಮಾಡಬೇಕಾದ್ರೆ, ಈ ಸೃಷ್ಟಿಯ ಜೊತೆಗೆ ಮಾನವತೆಯನ್ನು ಸೃಷ್ಟಿ ಮಾಡಬೇಕಾದ್ರೆ ಇದರ ಜೊತೆಗೆ ಒಂದು ಯೂಸರ್ ಮ್ಯಾನುವಲ್ ಅನ್ನು ದೇವರು ಕೊಟ್ಟಿದ್ದಾನೆ, ಸೃಷ್ಟಿ ಮಾಡಿದ್ದಾನೆ. ಇದರ ಜೊತೆಗೆ ಅದನ್ನು ನಾವು ವೇದ ಅಂತ ಕರಿತೇವೆ. ವೇದಗಳು, ಶ್ರುತಿ ಅಂತ ಅದರ ಹೆಸರು. ಶ್ರುತಿ ಅಂದ್ರೆ ಕಿವಿಯಿಂದ ಕಿವಿ ಕೇಳಿ ಬಂದದ್ದು ಅಂತ. ಮೊದಲು ನಾವು ವೇದವನ್ನ ತಿಳ್ಕೊಳ್ಬೇಕು, ಮತ್ತೆ ಈ ಶರೀರವನ್ನು ಉಪಯೋಗ ಮಾಡ್ಕೊಳ್ಬೇಕು. ವೇದ ಏನು ಅಂತ ತಿಳ್ಕೊಳ್ಳದೆ ಇದನ್ನು ಉಪಯೋಗ ಮಾಡಿದ್ರೆ ನಾವು ಇದು ಕೆಟ್ಟ ಹೋಗ್ತದೆ ಅಂತ ಕಾಲಕ್ಕೆ ಹಿಂದಿನಿಂದ ನೆನಪಿಸಿಕೊಂಡು ಬಂದರು ಹಿರಿಯವರು ನಮಗೆ. ಯಾವಾಗ ನಾವು ದಾರಿ ತಪ್ಪಿದ್ದೇವೋ ಆಗ ಮತ್ತೆ ವೇದಗಳಿಗೆ ಹಿಂದಿರುಗಿ. ಇಷ್ಟು ಜನ ಕರೆ ಕೊಟ್ಟವರು ಇದ್ದಾರೆ. ಇವತ್ತಿನ ದಿನಕ್ಕೆ ವೇದಗಳು ಎಷ್ಟಕ್ಕೆ ಸೀಮಿತವಾಗಿದೆ ಕೇಳಿದ್ರೆ, ಇಲ್ಲಿಯ ದೇವಸ್ಥಾನದಲ್ಲಿ ಪೂಜೆ ಮಾಡಲಿಕ್ಕೆ, ಶಾಂತಿ ಹೋಮಗಳನ್ನೆಲ್ಲ ಮಾಡಲಿಕ್ಕೆ ಮಾತ್ರ ವೇದ ಮಂತ್ರಗಳು ಉಪಯೋಗ ಆಗ್ತಾ ಉಂಟು. ಇದಲ್ಲ, ಇದು ಯಾವುದೋ ಒಂದು ಭಾಗ ಮಾತ್ರ. ಇದನ್ನು ಮೀರಿದ್ದೇನೋ ಇದೆ. ಶತಾರ್ಥ ವೈವೇದಾಹ ಅಂತೆಲ್ಲ ಹೇಳಿದ್ದಿದೆ, ದಶಾರ್ಥ ವೈವೇದಾಹ ಅಂತ. ಒಂದು ವೇದದ ವಾಕ್ಯ ಹೇಳಿದ್ರೆ, ನಿಶುಸೀದ ಗಣಪತೆ ಅಂತ ಒಂದು ವಾಕ್ಯ ಹೇಳಿದ್ರೆ ಅದಕ್ಕೆ 10 ಅರ್ಥಗಳನ್ನು ಹೇಳಲಿಕ್ಕೆ ಆಗ್ತದೆ. ಸಾಮರ್ಥ್ಯ ಇದ್ದವನಿಗೆ, ಪೂರ್ವಾಪರ ಮೀಮಾಂಸೆ ಎಲ್ಲ ಅಧ್ಯಯನ ಮಾಡಿದವನಿಗೆ ವೇದಗಳಿಗೆ 6 ಅಂಗಗಳು ಅಂತ ಇದೆ. ತರ್ಕ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ, ಕಲ್ಪ ಅಂತ. ಇದನ್ನು ಯಾರು ಅಧ್ಯಯನ ಮಾಡಿರ್ತಾನೆ ಅಂತವನಿಗೆ ಸಾಧ್ಯ ಇದ್ರೆ ಶತಾರ್ಥ ವೈವೇದಾಹ, ಒಂದೊಂದು ವಾಕ್ಯಕ್ಕೆ 100 ಅರ್ಥಗಳಿವೆ, ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದಂತೆ. ಆ ವೇದಗಳನ್ನ ಯಥಾವತ್ತಾಗಿ ತಿಳ್ಕೊಳ್ಳಿಕ್ಕೆ, ಆಚರಣೆ ಮಾಡಲಿಕ್ಕೆ ಸಾಮಾನ್ಯರಿಗೆ ಕಷ್ಟ. ಅದಕ್ಕೆ 2 ಭಾಗ ಮಾಡಿದ್ರು. ಒಂದನ್ನು ಶ್ರುತಿ ಅಂತ ಕರಿತೇವೆ, ಅದು ವೇದಗಳದು. ಇನ್ನೊಂದು ಆ ಶ್ರುತಿಯ ಆಧಾರದಲ್ಲಿ ಮಾಡಿದಂತಹ ಆಚರಣೆಗಳು ನೆನಪಿಟ್ಟುಕೊಂಡು ಮಾಡಿದಂತಹ ಪ್ರಕ್ರಿಯೆ ಉಂಟಲ್ಲ, ಅದನ್ನು ಸ್ಮೃತಿಗಳು ಅಂತ ಕರಿತೇವೆ. ಶ್ರುತಿ ಮತ್ತು ಸ್ಮೃತಿ ಅಂತ 2 ರೀತಿ. ಶ್ರುತಿ ವಿಹಿತವಾದಂತಹ ಕರ್ಮಗಳನ್ನು ಶ್ರೌತ ಕರ್ಮಗಳು ಅಂತ ಕರಿತೇವೆ. ಸಾಮಾನ್ಯರಿಗೆ ಆಚರಣೆ ಮಾಡ್ಲಿಕ್ಕೆ ಕಷ್ಟ, ನಮಗೆ ಮಂತ್ರವೇ ಅರ್ಥ ಆಗುದಿಲ್ಲ, ಮತ್ತೆ ಅದನ್ನು ಇಟ್ಟುಕೊಂಡು ಅದರ ಮುಖಾಂತರವಾಗಿ ಏನೋ ಮಾಡ್ಲಿಕ್ಕೆ ನಮ್ಗೆ ಗೊತ್ತೇ ಆಗುದಿಲ್ಲ. ಹಾಗಾದ್ರೆ ಆ ಮೊದಲನೇದು ಬಿಡುವ, 2ನೇದು ಮಾಡ್ಬೋದಲ್ಲ, ಸ್ಮಾರ್ಥ ಕರ್ಮಗಳು. ಶಬ್ದ ನಾವು ಸಾಮಾನ್ಯ ಉಪಯೋಗ ಮಾಡುವಾಗ ಆ ಸ್ಮಾರ್ಥ ಅನ್ನುವ ಶಬ್ದವನ್ನ ಸರಿಯಾದ ಅರ್ಥದಲ್ಲಿ ಉಪಯೋಗ ಮಾಡಿದ್ದಿಲ್ಲ. ಶ್ರುತಿ ವಿಹಿತ ಕರ್ಮಗಳನ್ನ ಯಾರು ಮಾಡ್ತಾರ ಅವ್ರು ಈ ಕರ್ಮಾಂಗಗಳನ್ನ ನೋಡೋ ಗೊತ್ತಾಗ್ತದೆ ನಮಗೆ. ಯಾವ್ದಾದ್ರು ಒಂದು ಪೂಜೆ ಹೋಮ ಎಲ್ಲ ಇದ್ರೆ ಆಚಮನೀಯ ಅಂತ ಮಾಡ್ತಾರೆ. ಮೊದಲಿಗೆ ಕೈಗೆ ನೀರು ಹಾಕೊಂಡು 3 ಸಲ ಕುಡಿತಾರಲ್ಲ, ಅಲ್ಲಿ ಋಗ್ವೇದಾಯ ಸ್ವಾಹ, ಯಜುರ್ವೇದಾಯ ಸ್ವಾಹ, ಸಾಮವೇದಾಯ ಸ್ವಾಹ ಅಂತ ಬರ್ತದೆ. ಅದೇ ಸ್ಮಾರ್ಥ ಕರ್ಮಗಳಾದ್ರೆ ಅಲ್ಲಿ ಋಗ್ವೇದಾಯ ಸ್ವಾಹ ಇರುವುದಿಲ್ಲ, ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ ಅಂತ ಇರ್ತದೆ. ಈ ಸ್ಮಾರ್ಥ ಅನ್ನುವಂಥ ಕರ್ಮವನ್ನು ಜನ ಏನು ತಿಳ್ಕೊಂಡಿದ್ದಾರೆ ಕೇಳಿದ್ರೆ, ಅದರಲ್ಲಿ ಸ್ಮಾರ್ತರು ಮತ್ತು ವೈಷ್ಣವರು ಅಂತ 2 ರೀತಿ. ಉದ್ದನಾಮ ಹಾಕುವವರಿಗೆ ವೈಷ್ಣವರು ಅಂತ ಹೇಳುದು, ಅಡ್ಡನಾಮ ಹಾಕುವವರಿಗೆ ಸ್ಮಾರ್ತರು ಅಂತ ಹೇಳುದು. ಇದೆಲ್ಲ ಅಲ್ಲ. ಶ್ರುತಿಯ ಆಧಾರದಲ್ಲಿ ಇರುವಂತದ್ದು ಶ್ರೌತ ಕರ್ಮಗಳು ನಮ್ಮಂತ ಸಾಮಾನ್ಯರಿಗೆ ಆಗುದಿಲ್ಲ ಅಂತ ಇಟ್ಟುಕೊಳ್ಳಿ. ಸ್ಮಾರ್ಥ ಕರ್ಮಗಳ ಅನುಷ್ಠಾನ ಮಾಡಬಹುದು. ವೇದಗಳ ಸಾರವನ್ನೇ ಹೇಗೆ ವೇದವ್ಯಾಸರು 18 ಪುರಾಣಗಳಲ್ಲಿ 18 ಉಪಪುರಾಣಗಳಲ್ಲಿ ಹೇಳಿದ್ದಾರ, ಅದು ಜನರಿಗೆ ಅರ್ಥ ಆಗಲಿಲ್ಲ ಅನ್ನುವಂತಹ ಕಾಲಘಟ್ಟದಲ್ಲಿ ಮಂಕುತಿಮ್ಮನ ಕಗ್ಗದಲ್ಲಿ ಇರ್ಬೋದು, ಅಥವಾ ದಾಸರ ಹಾಡುಗಳ ಮುಖಾಂತರ ಇರ್ಬೋದು, ನಮಗೆ ಅರ್ಥ ಆಗುವ ಭಾಷೆಯಲ್ಲಿ ವೇದದ ಸಾರವನ್ನ ಹೇಳಿದ್ದಿದೆ. ಅದು ವೇದದ್ದೇ ಸಾರ ನೇರವಾಗಿ. ಅದೇ ರೀತಿಯಾಗಿ ಶ್ರುತಿಯ ಸಾರವನ್ನ ಆಚರಣೆಯ ರೂಪದಲ್ಲಿ ನಮಗೆ ಕೊಟ್ಟದ್ದು ಅದು ಸ್ಮಾರ್ಥ ಕರ್ಮಗಳು. ಸ್ಮಾರ್ಥ ಕರ್ಮಗಳಲ್ಲಿ 3 ರೀತಿ ಇದೆ, ಅದನ್ನು ನಾವು ಆಚರಣೆ ಮಾಡಬಹುದು. ಒಂದು ಇಷ್ಟ, ಪೂರ್ತ ಮತ್ತು ದತ್ತ ಅಂತ. ಇಷ್ಟ ಅಂದ್ರೆ ಏನು ಅಂತ ಕೇಳಿದ್ರೆ, ನಿನ್ನೆ ಅವರಾಗ ಉಲ್ಲೇಖ ಮಾಡಿದ್ರು, ನಿನ್ನೆ ತಾನೇ ಒಂದು 110 ಜನ ಅಭ್ಯಾಸ ಮಾಡಿಕೊಂಡ್ರು ಅಗ್ನಿಹೋತ್ರ ಮಾಡೋದು ಹೇಗೆ ಅಂತ. ಅಗ್ನಿಹೋತ್ರ ಮಾಡಬೇಕಾದ್ರೆ 2 ಆಹುತಿ ಇರುವುದು. ಒಂದು ಬೆಳಿಗ್ಗೆ ನಾವು 2 ಹೊತ್ತಲ್ಲಿ ಮಾಡ್ಲಿಕ್ಕಿದೆ, ಸಾಯಂ ಪ್ರಾತಃ ಉಪಾಸನ ಅಂತ. ಬೆಳಿಗ್ಗೆ ಮತ್ತು ಸಂಜೆ 2 ಹೊತ್ತು ಅಗ್ನಿಯಲ್ಲಿ ಆಹುತಿ ಕೊಡಬೇಕು. ಇದೆಲ್ಲ ನಮಗೆ ಗೊತ್ತಿರಲಿಲ್ಲ. ಎಲ್ಲರಿಗೂ ಜಗತ್ತಿಗೆ ಗೊತ್ತಾದ ಯಾವಾಗ ಅಂತ ಕೇಳಿದ್ರೆ, ಆ ಭೋಪಾಲ್ನ ಅನಿಲ ದುರಂತಾಗಿ ಯಾರೋ ಒಬ್ರು ಇದನ್ನು ಯಾಗ ಮಾಡ್ತಾ ಇದ್ದವರು ಅಗ್ನಿಹೋತ್ರ ಮಾಡ್ತಾ ಇದ್ದು ಬದುಕಿದ್ರಂತ. ಹಾಗಾದ್ರೆ ವಿಷಾನಿಲ್ಲ ತೆಗೆದು ಬಿಟ್ಟಿತ್ತಲ್ಲ ಅಂತ ನಮಗೆ ಅನಿಸಿತು. ನಾವು ಸಹ ಮಾಡಬೇಕು ಅಂತ ಅನಿಸಿತು. ಇವತ್ತಿನ ದಿನಕ್ಕೆ 1000 ಗಟ್ಟಲೆ, 1,00,000 ಗಟ್ಟಲೆ ಜನರು ನಿತ್ಯ ಅಗ್ನಿಹೋತ್ರವನ್ನು ಮಾಡುವಂತವರಿದ್ದಾರೆ. ಬೇರೆ ಬೇರೆ ವಿಧಿಗಳನ್ನು ಹೇಳಿದ್ದೆ, ಜನರಿಗೆ ಸುಲಭ ಆಗಲಿ ಅಂತ ಹೇಳಿ ಸುಲಭವಾದ ಪಟ್ಟಿಯಲ್ಲಿ 2 ಆಹುತಿ ಮಾತ್ರ ಕೊಡ್ಲಿಕ್ಕೆ ಹೇಳಿದರು. ಆದ್ರೆ ನಿಜವಾಗಿ ಹಾಗೆ ಮಾಡ್ಲಿಕ್ಕಿಲ್ಲ. 2 ಆಹುತಿ ಅಂತ ಹೇಳಿದ್ರೆ, ಬೆಳಿಗ್ಗೆ ಸೂರ್ಯ ಉದಯ ಅಥವಾ ಸೂರ್ಯ ಉದಯಾತ್ ನವನಾಡಿ ಪರ್ಯಂತ ಮುಖ್ಯ ಕಾಲ ಅಂತ 9 ನಾಡಿಯ ಪರ್ಯಂತ. 9 ನಾಡಿ ಅಂದ್ರೆ ಒಂದು 3-3.5 ಗಂಟೆಗಳ ಕಾಲ. 6 ಗಂಟೆಗೆ ಸೂರ್ಯೋದಯ ಆಗ್ತದೆ ಅಂತಿದ್ರೆ ಒಂದು 9-9:30 ಗಂಟೆ ಒಳಗೆ ಇವನದ್ದು ಬೆಳಗಿನ ಉಪಾಸನೆ ಆಗಿರ್ಬೇಕು.
ಸೂರ್ಯನಿಗೆ ಮತ್ತು ಪ್ರಜಾಪತಿಗೆ ಒಂದಿಷ್ಟು ತುಪ್ಪದಲ್ಲಿ ಬೆರೆಸಿದಂಥ ಅಕ್ಕಿಯನ್ನು ಆಹುತಿ ಕೊಡುದು. ಸೂರ್ಯ ಸ್ವಹ ಪ್ರಜಾಪತಿಯ ಸ್ವಹ ಆಯ್ತು ಬೆಳಗಿನ ಕೆಲಸ. ಸಂಜೆ ಸೂರ್ಯಾಸ್ತ ಆದರೆ ದಶನಾಡಿ ಪರ್ಯಂತ ಮುಖ್ಯೋಯಂ ಕಾಲಃ. ಸೂರ್ಯಾಸ್ತ ಆದ ನಂತರ 10 ನಾಡಿಯವರೆಗೆ ಅವಕಾಶ ಉಂಟು, ಅಂದರೆ 4 ಗಂಟೆಯವರೆಗೆ, 4 ಗಂಟೆಗಳ ಕಾಲ. 6 ಗಂಟೆಗೆ ಸೂರ್ಯಾಸ್ತ ಆಗ್ತದೆ ಅಂತಿದ್ರೆ 10 ಗಂಟೆಯ ಒಳಗೆ ನಾವು ಮಾಡಿ ಮುಗಿಸಬೇಕು. ಅದು ಸಹ ಅಗ್ನಯೇ ಸ್ವಹ ಪ್ರಜಾಪತಿಯೇ ಸ್ವಹ ಎರಡೇ ಆಹುತಿ ಇರುವಂಥದ್ದು. ಆ ಎರಡೇ ಆಹುತಿಯನ್ನು ನೀವು ಯಾಕೆ ಸ್ವಯಕ್ಕೆ ಸುಮಾರು ಕ್ರಮ ಎಲ್ಲ ಮಾಡಿ ಅದು ನಮಗೆಲ್ಲ ಪಾಪದವರಿಗೆ ಸಾಮಾನ್ಯರಿಗೆ ಮಾಡದ ಹಾಗೆ ಮಾಡಿದ್ದೀರಲ್ಲ, ಎಲ್ಲ ಸಂಸ್ಕೃತ ಕಲ್ತವ ಮಾತ್ರ ಅಗ್ನಿಹೋತ್ರ ಮಾಡಬೇಕಾ? 2 ಆಹುತಿ ಮಾತ್ರ ಕೊಟ್ಟರೆ ಆಯ್ತಲ್ಲ, ಅಷ್ಟನ್ನು ಮಾತ್ರ ಮಾಡಿದರೆ ಸಾಕಾಗುದಿಲ್ಲ ಅಂತ. ಹಾಗೆಲ್ಲ ಮಾಡಿದರೆ ಸಾಕಾಗುದಿಲ್ಲ. ಅದಕ್ಕೊಂದು ಸೀಮಿತವಾದ ಒಂದು ವ್ಯವಸ್ಥೆ ಅಂತ ಇದೆ, ಹೀಗೆ ಅಂತ ಹಾಗೆ ಮಾಡಬೇಕು. ನೀವು ಹಾಗೆ ಆಹುತಿ ಕೊಡೋದಾದ್ರೆ ಕುಂಡದಲ್ಲಿ ಆ ಬೆಂಕಿ ಉರಿಸಿ ಅದಕ್ಕೆ ಕೊಡೋ ಬದಲಿಗೆ ಬಚ್ಚಲಿಗೆ ಹೇಗೂ ಬೆಂಕಿ ಹಾಕಿರ್ತೇವೆ, ಸ್ವಲ್ಪ ಅಕ್ಕಿ ಕೊಂಡೋಗಿ ಸೂರ್ಯ ಸ್ವಹ ಪ್ರಜಾಪತಿಯ ಸ್ವಹ ಕೊಟ್ಟರೆ ಆಗುದಿಲ್ಲ? ಹಾಗೆ ಮಾಡ್ಬೋದಲ್ಲ? ಅದೆಲ್ಲ ಆಗುದಿಲ್ಲ, ಅದಕ್ಕೆ ಪ್ರಕ್ರಿಯೆ ಬೇಕು. ಕೆಲವರು ಎಲ್ಲವನ್ನೂ ಸುಲಭ ಮಾಡಿ ಅಂತ ಹೇಳಿದ್ರೆ, ನಿಮ್ಗೊಂದು MSc ಮಾಡಬೇಕು ಅಂತ ಇಟ್ಕೊಳ್ಳಿ, ಅವ 10 ವರ್ಷ ಹೈಸ್ಕೂಲ್ ಶಿಕ್ಷಣ ಮಾಡಲೇಬೇಕು ಅವ. ಮತ್ತೆ BSc ಮಾಡಲಿಕ್ಕೆ ಪುನಃ ಒಂದು 2 ಮತ್ತು 3 5 ವರ್ಷ ಕಳಿಬೇಕು, ಮತ್ತೆ 2 ವರ್ಷ. ಎಷ್ಟು ವರ್ಷ ಆಯಿತು? ಒಂದು 17 ವರ್ಷ 18 ವರ್ಷ ಅವ ಅಧ್ಯಯನ ಮಾಡಬೇಕು. ಆದರೆ ಮಾತ್ರ ಅವನಿಗೆ MSc ಸರ್ಟಿಫಿಕೇಟ್ ಸಿಗೋದು. ಅರ್ಧ ಗಂಟೆ ಬರೀಲಿಕ್ಕೋಸ್ಕರ 1 ಗಂಟೆ ಅಂತ ಇಟ್ಕೊಳ್ಳಿ, ಅಥವಾ 2-3 ಗಂಟೆ ಬರೀತಾನೆ ಅಂತ ಇಟ್ಕೊಳ್ಳಿ. 2-3 ಗಂಟೆ ಬರೆಯುವುದಕ್ಕೋಸ್ಕರ 18 ವರ್ಷಗಳ ಅಧ್ಯಯನ ಮಾಡಬೇಕವ, ಮತ್ತೆ ನಿಮಗೆ ಸರ್ಟಿಫಿಕೇಟ್ ಕೊಡುದು. ಆದರೆ ನಿಮಗೆ ಪೂಜೆ ಹೋಮ ಇತ್ಯಾದಿಗಳನ್ನೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ಒಂದು 5 ನಿಮಿಷ ಪಂಡಿತಗೊಳ್ಳಿ, ಎಂಚ ಮಲ್ಪಡ ನೆಂಕ್ಲ ಮಲ್ಪಡು ನೆಂಕ್ಲೆ ಹೇಳಿದ್ರೆ ಮನುಷ್ಯನಿಗೆ ಅರ್ಥ ಆಗೋದಿಲ್ಲ. ಅದು ನಮಗೆ ಪ್ರಭಾವ ಸಿಗಬೇಕಲ್ಲ, ಅದು ಮಾಡಿದ್ರೆ ನಮಗೆ ಉಪಯೋಗ ಆಗಬೇಕಲ್ಲ, ವ್ಯರ್ಥ ಆಗಬಾರ್ದಲ್ಲ, ನೀರಲ್ಲಿಟ್ಟ ಹೋಮ ಆಗಬಾರ್ದಲ್ಲ. ಒಂದು ಕಾರ್ ತಯಾರು ಮಾಡಿ ಹೇಳಿದ್ರೆ, ಈಗ ಬದಿ ಎಕ್ಸಿಲೇಟರ್ ಆಗಿ ಆತ್ಮ ಅಂತ ಕೊರ್ಲೆ ಆಪಿಲ್ಲ ಅಂತ, ಎಕ್ಸಿಲೇಟರ್ ನಾನು ಮಾಡಿ ಕೊಡ್ಬೋದು ಮಾರ್ರೆ, ಬ್ರೇಕ್ ಇಲ್ಲ ಇದ್ರೆ ಹೇಗೆ ನಿಲ್ಲಿಸ್ತೀರಿ? ನಿಮಗೆ ಉಪಯೋಗ ಏನು ಅಂತ ಬೇಕಲ್ಲ, ಅದು ಎಲ್ಲವೂ ಬೇಕಿದ್ದದ್ದು. ಆದಷ್ಟು ಸೂಕ್ಷ್ಮದಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಎಷ್ಟು ಅಂತ ಆ ರೀತಿ ಮಾಡಬೇಕು ಅಂತ ಹೇಳಿ ಈ ಅಗ್ನಿಹೋತ್ರವನ್ನು ಕೂಡ ಇದಮಿತ್ತ ಮುಂದೆ ಒಂದು ಪುಸ್ತಕ ಮಾಡಿ ಎಲ್ಲರಿಗೂ ಮಾಡುವ ಹಾಗೆ ಸುಲಭ ಸಾಧ್ಯದಲ್ಲಿ ನಮಗೆ ನಿಲುಕುವ ಹಾಗೆ ಮಾಡಿದ್ದೇವೆ. ಇದು ಇಷ್ಟ ಕರ್ಮಗಳಲ್ಲಿ ಮನುಷ್ಯ ಮಾಡಲೇಬೇಕಾದಂತಹ ಸ್ಮಾರ್ಥ ಕರ್ಮಗಳ ಪೈಕಿ ಇಷ್ಟ, ಪೂರ್ತ ಮತ್ತು ದತ್ತ ಅಂತ ಹೇಳಿದೆಲ್ಲ, ಇಷ್ಟ ಕರ್ಮಗಳಲ್ಲಿ ಇರುವಂಥದ್ದು ಇದು.
ಯಾವುದು ಅಂತ ಹೇಳ್ತಾರೆ ಇಷ್ಟಕರ್ಮಗಳಲ್ಲಿ. ಅಗ್ನಿಹೋತ್ರಂ ತಪಸ್ಸತ್ಯಂ ವೇದಾನಾಂ ಪರಿಪಾಲನಂ ಆತಿಥ್ಯಂ ವೈಶ್ವದೇವಂಚ ಇಷ್ಟಮಿತ್ಯಭಿಧೀಯತೆ. ಅಗ್ನಿಹೋತ್ರ ನಿತ್ಯ ಮಾಡುವಂಥದ್ದು, ತಪಸ್ಸು ಮಾಡುವಂಥದ್ದು. ತಪಸ್ಸು ಅಂದ್ರೆ ನಾವು ತಿಳ್ಕೊಂಡ ಹಾಗೆ ಒಂಟಿ ಕಾಲಲ್ಲಿ ನಿಂತು ಪಂಚಾಗ್ನಿಯ ಮಧ್ಯದಲ್ಲಿ ಹಾಗೆಲ್ಲ. ತಪ ಆಲೋಚನೆ. ಸುಮ್ಮನೆ ಒಂದು ದಿನಕ್ಕೊಂದು ಇಷ್ಟೊತ್ತಾದ್ರೂ ಸುಮ್ಮನೆ ಕೂತ್ಕೊಳ್ಬೇಕಲ್ಲ. ನಮಗೆ 3 ಸ್ಥಿತಿಯಲ್ಲಿ ಇರ್ಲಿಕ್ಕೆ ಗೊತ್ತುಂಟು. ಎಚ್ಚರಿಕೆಯಲ್ಲಿ ಇರ್ಲಿಕ್ಕೆ ಗೊತ್ತುಂಟು, ಮಲಗಲಿಕ್ಕೆ ಗೊತ್ತುಂಟು, ನಿದ್ದೆ ಮಾಡಲಿಕ್ಕೆ ಅಥವಾ ಕನಸು ಕಾಣಲಿಕ್ಕೆ ಗೊತ್ತುಂಟು. ಈ 3 ಸ್ಥಿತಿಯನ್ನ ಬಿಟ್ಟು ತುರಿಯ ಅವಸ್ಥೆ ಒಂದಿದೆ ಅಲ್ಲ, 4ನೇ ಹಂತದಲ್ಲಿ ಇರ್ಲಿಕ್ಕೆ ಆಗ್ತದ ನಮಗೆ? ಅಷ್ಟಾಂಗ ಯೋಗಗಳ ಮುಖಾಂತರ ಅವರೆಲ್ಲದಲ್ಲಿ ಭಾರಿ ಸಾಧನೆ ಮಾಡಿದವರು, ಪುಂಡರೀಕಾಕ್ಷರ ಅಂತವರು. ಏನೇ ಇರಲಿ ನಾವು ಸಹ ಮಾಡಬೇಕಲ್ಲ. ಅವರು ಹೇಳಿಕೊಟ್ಟದನ್ನು ಸ್ವಲ್ಪ ಆದ್ರೂ ಮಾಡಬೇಕಲ್ಲ. ದಿನಕ್ಕೆ 1 ನಿಮಿಷ ಆದ್ರೂ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ನಮಗೆ ಆಗಬೇಕಲ್ಲ. ಇಂಥದ್ದನ್ನೇನೋ ಮಾಡ್ಲಿಕ್ಕೆ ಹೊರಡಬೇಕು. ತಪ ಆಲೋಚನೆ ಅಂತ ತಪಸ್ಸನ್ನ ಮಾಡಬೇಕು. ಯಾವುದೇ ಒಂದು ವಿಷಯ ಇರ್ಬೋದು, ಒಂದು ಶಾಲೆಗೆ ಕಲಿಯುವ ಮಕ್ಕಳು ಸಹ ಇರ್ಬೋದು, ಮಕ್ಕಳಾದ್ರೂ ಸರಿ. ಮ್ಯಾಥ್ಸ್ ಅಂದ್ರೆ ಏನು ಅಂತ ಪುಸ್ತಕ ನೋಡೋದು ಬರೆಯೋದು ಮಾತ್ರ ಅಲ್ಲ, ಅದರ ಬಗ್ಗೆ ಸುಮ್ಮನೆ ಕೂತ್ಕೊಂಡು 5 ನಿಮಿಷ ಆದ್ರೂ ಯೋಚನೆ ಮಾಡಬೇಕು. ಯಾವುದೇ ವಿಷಯದಲ್ಲಿ ಗ್ರಾಮರ್ ಅಂದ್ರೆ ಹೇಗೆ, ಅಥವಾ ಗುಣಿಸು ಭಾಗಿಸು ಏನು, 1 ನಿಮಿಷ ನಮಗೆ ಕೂತ್ಕೊಂಡು ಮನಸ್ಸಲ್ಲಿ ಯೋಚನೆ ಮಾಡ್ಲಿಕ್ಕೆ ಆಗ್ತದೆ. ಯಾವುದನ್ನು ಸರಿಯಾಗಿ ಯೋಚನೆ ಸರಿಯಾದ ದಿಕ್ಕಿನಲ್ಲಿ ಯೋಚನೆ ಮಾಡ್ಲಿಕ್ಕೆ ಆಗ್ತದೆ, ಅದನ್ನು ತಪಃ ಅಂತ ಕರೆದದು. ತಪಸ್ಸು ಬೇಕು ಮನುಷ್ಯನಿಗೆ ಯಾವುದೇ ವಿಷಯದಲ್ಲಿ ಸಾಧನೆ ಮಾಡಬೇಕಾದ್ರೆ. ಒಬ್ಬ ಭಾರಿ ಚಿತ್ರ ಮಾಡ್ತಾನೆ ಅಂತ ನಾವು ಕೆಲವು ವಾಟ್ಸಪ್ ಅಲ್ಲಿ ಬರ್ತಾರೆ. ಒಬ್ಬ ನಿನ್ನೆ ನಾನು ನೋಡಿದ್ದು, ಬಾಯಲ್ಲಿ ಒಂದು ಬ್ರಷ್ ಹಿಡ್ಕೊಂಡಿದ್ದಾನೆ, 2 ಕೈಯಲ್ಲಿ 2 ಹಿಡ್ಕೊಂಡಿದ್ದಾನೆ, ಚಿತ್ರ ಮಾಡ್ತಾನೆ. ಇಲ್ಲಿ ವಿಷ್ಣು, ಇಲ್ಲಿ ಶಿವ, ಇಲ್ಲಿ ರುದ್ರ, 3 ಸಹ ಒಟ್ಟಿಗೆ ಮಾಡ್ತಾನೆ. ಇಂಥ ಆಲೋಚನೆ ಎಷ್ಟು ಹುಷಾರಿದ್ದಾರೆ ಮಾರ. 3 ಬ್ರಷ್ ಇಟ್ಕೊಂಡು 3 ಪೇಂಟಿಂಗ್ ಮಾಡ್ತಾರಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರ 3 ಸಹ ಚಿತ್ರ ಮಾಡಿದ್ದನ್ನ ಕಳಿಸಿದ್ರು. ಅಂಥದ್ದೆಲ್ಲ ಚಿತ್ತ ಅವನ ಕೈಯಲ್ಲಿರುವ ಸಾಮರ್ಥ್ಯ ಅಲ್ಲ, ಅದು ಒಳಗಿರುವ ಸಾಮರ್ಥ್ಯ. ಒಂದು ಕಟ್ಟಡದ ನಿರ್ಮಾಣ ಆಗಬೇಕಾದ್ರೆ ಕಟ್ಟಡ ಕಟ್ಟುದು ಹೇಗೆ ಅಂತ ಪ್ರಶ್ನೆ ಅಲ್ಲ, ಮೊದಲು ಅದರ ಪಿಕ್ಚರ್ ನಮ್ಮ ಒಳಗಡೆ ಬರಬೇಕಲ್ಲ. ಅವ ಚಿತ್ರ ಮಾಡಬೇಕಾದ್ರೆ ಚಿತ್ರ ಹೀಗಿರಬೇಕು ಅಂತ ಅವನ ಮನಸ್ಸಿನ ಒಳಗೆ ಒಂದು ಸ್ಟ್ರಕ್ಚರ್ ಬಂದಿರಬೇಕು ಅವನಿಗೆ. ಅದು ಬರುವುದು ಯಾವುದರಿಂದ ಅಂತ ಕೇಳಿದ್ರೆ ತಪಸ್ಸಿಂದ. ಅದನ್ನು ತಪ ಆಲೋಚನೆ ಅಂತ ಹೇಳಿದ್ದು. ಅಗ್ನಿಹೋತ್ರಂ ತಪಃ, ಆ ನಂತರ ಸತ್ಯಂ, 3ನೇದು ಸತ್ಯವನ್ನ ಹೇಳುದು. 100ಕ್ಕೆ 100 ಇದ್ದದ್ದನ್ನ ಇದ್ದ ಹಾಗೆ ಹೇಳುದು ಸತ್ಯ ಅಲ್ಲ. ಎಷ್ಟೋ ಜನ ಹೇಳ್ತಾರೆ, ಯಾನ್ ಇತ್ತಲಕನೆ ಮಾಡ್ಬಿಡ ಕಡ್ಡಿ ಪೊಲ್ತಲಕ ಎಂತ ನಿಷ್ಠ ಯಾನ ಐಕೆ ಮಾತ್ರ ಹೇಳಿದ ಗೊತ್ತು ಅಂತ. ಯಾರು ಹಾಗೆ ಹೇಳ್ತಾನೆ ನಾವು ಸುಳ್ಳು ಹೇಳುವ ಅಂತ ಅರ್ಥ. ನಿಜವಾಗಿ ಅಂತ ಹೇಳುದಿಲ್ಲ ಎಲ್ಲೇ. ಸತ್ಯಂ, ಇನ್ನೊಬ್ಬರಿಗೆ ನೋವು ಆಗದ ಹಾಗೆ ಮಾತಾಡ್ಲಿಕ್ಕೆ ಗೊತ್ತಿದ್ದವ. ತಪಸ್ಸತ್ಯಂ ವೇದಾನಾಂ ಪರಿಪಾಲನ. ಎಷ್ಟು ಸಾಧ್ಯ ಉಂಟು ಅಷ್ಟಾದರೂ ವೇದವನ್ನ ಜೀವನದಲ್ಲಿ ಪಾಲಿಸಬೇಕು, ನಾವು ಅನುಸರಣೆ ಮಾಡುವಂಥದ್ದು. ಮತ್ತೆ ಆತಿಥ್ಯಂ ವೈಶ್ವದೇವಂಚ, ಮನೆಯಲ್ಲಿ ಬಂದಂತಹ ಅತಿಥಿಗಳಿಗೆ ಒಳ್ಳೆ ರೀತಿಯ ಅತಿಥಿ ಸತ್ಕಾರ ಮಾಡುವಂಥದ್ದು, ವೈಶ್ವದೇವಾದಿ ಕರ್ಮಗಳನ್ನು ಮಾಡುವಂಥದ್ದು. ಇಷ್ಟನ್ನ ಒಟ್ಟು ಸೇರಿಸಿ ಇಷ್ಟ ಕರ್ಮಗಳು ಅಂತ ಕರೆದ್ರು. ಇದನ್ನು ಮನುಷ್ಯ ಮಾಡಬೇಕಾದ್ದು. ಧರ್ಮ ಕಾರ್ಯಗಳಲ್ಲಿ ಪ್ರಮುಖವಾದ್ದು ಇದು ಇಷ್ಟ. ಮತ್ತೆ 2ನೇದ್ದು ಪೂರ್ತ ಅಂದ್ರೆ ಏನು ಅಂತ ಕೇಳಿದ್ರೆ ಅದು ಸಮಾಜ ಸೇವೆ. ಅದು ವಾಪಿ ಕೂಪ ತಟಾಕಾದಿ. ಅವ್ರು ಹೇಳಿದ್ರು ಯಾವಾಗ ಇನ್ನೊಂದ್ಸಲ ಯುದ್ಧ ಆದ್ರೆ ನೀರಿಗೋಸ್ಕರ ಯುದ್ಧ ಆಗುದು. 100ಕ್ಕೆ 100 ಸರಿಯಾದ ಮಾತದು. ಇವತ್ತಲ್ಲ, ಸಾವಿರ ವರ್ಷ ಹಿಂದಿನಿಂದಲೇ ನಮ್ಮವರು ಹೇಳಿದ್ರು ಪೂರ್ತ ಕರ್ಮಗಳನ್ನು ಮಾಡಿ ಮನುಷ್ಯನ ಕರ್ತವ್ಯ ಅದು. ಪೂರ್ತ ಅಂದ್ರೆ ಏನು ಅಂತ ಕೇಳಿದ್ರೆ ಸಮಾಜ ಸೇವೆ. ಅದರಲ್ಲಿ ಕೊಟ್ಟದ್ದು ಯಾವುದು ಗೊತ್ತುಂಟ? ನಾವೀಗ ಏನ ಗೊತ್ತಿಗೆ ನಮ್ಮಲ್ಲ ಸೋಷಿಯಲ್ ವರ್ಕರ್ ಅತ್ತೆ ಗೊತ್ತಾ, ಇವನಿಗೆ ಏನೋ ಒಂದು ಮಾಡಿದ ಅಂತ ಹೇಳಿ ಪೇಪರಲ್ಲಿ ಒಂದು ಫೋಟೋ ಹಾಕಿದ. ಒಂದು ಎಂತದಿಲ್ಲ, 50 kg ಗೋಣಿದ್ದನ್ನು ಒಬ್ಬ ಕಾಲು ಮುರಿದವನೇ ಎದುರು ಕೊಂಡೋಗಿ ಇಡುದು. ಇವರು ಸಂಘಟನೆಯವರೊಂದು 20 ಜನ ಇರ್ತಾರೆ, 20 ಜನ ಹೀಗೆ ನಿಂತರು. ಅವ ಪಾಪ ಅವನಿಗೆ ಇವರು ಅಕ್ಕಿ ಬೇಕಾ ಅಂತ ಫೋಟೋ ಪೇಪರಲ್ಲಿ ನೋಡಿ 50 kg ಅಕ್ಕಿ, 50 kg ಅಕ್ಕಿಗೆ ರೇಟ್ ಆದ್ರೆ ಎಷ್ಟಾಗ್ಬೋದು? 1,500-2 ಸಾವಿರ ರೂಪಾಯಿ ಇರ್ಬೋದು. 2,000 ರೂಪಾಯಿಯನ್ನ ಹಂಚಿದ್ರೆ ಈ 20 ಜನರಿಗೆ ಎಷ್ಟು ಬಂತು? ಒಬ್ಬ ಒಂದು 100 ರೂಪಾಯಿ 150 ರೂಪಾಯಿ ಒಬ್ಬೊಬ್ಬ ಹಾಕಿದಷ್ಟೇ. ಇಷ್ಟು ಹಾಕಿ ಇವರು ನಿಂತು ಇವರ ಸಂಘಟನೆ ಹೆಸರು ಒಂದೇ ರೀತಿಯ ಶಾಲು, ಒಬ್ಬ ವಿಡಿಯೋದವ, ಒಬ್ಬ ಫೋಟೋದವ, ಇವರಿಗೆ ಕೊಡ್ಲಿಕ್ಕೆ ಎಷ್ಟಾಗ್ತದೆ ಗೊತ್ತುಂಟ? ಆ ಪೇಪರ್ಗೆ ಹಾಕ್ಲಿಕ್ಕೆ ಎಷ್ಟಾಗ್ತದೆ ಗೊತ್ತುಂಟ? ಇವನಿಗೆ ಕೊಟ್ಟದ್ದಕ್ಕಿಂತ 4 ಪಟ್ಟ ಅದಕ್ಕೆ ಇವನ ಆಡಿಗೆ ಖರ್ಚಾಯಿತು. ಕೊಟ್ಟದ್ದು ಒಬ್ಬೊಬ್ಬ 100 ರೂಪಾಯಿ 150 ರೂಪಾಯಿ. ಇದನ್ನು ನಾವು ಸೋಷಿಯಲ್ ವರ್ಕ್ ಅಂತ ಸಮಾಜ ಸೇವೆ ನಾವು ಅಂತೆಲ್ಲ ತಿಳ್ಕೊಂಡಿದ್ದೇವೆ ನಾವು. ಅವರು ಹೇಳ್ತಾರೆ ಸಮಾಜ ಸೇವೆ ಅಂದ್ರೆ ಮೊದಲು ಯಾವುದು ಕೇಳಿದ್ರೆ ವಾಪಿ ಕೂಪ ತಟಾಕಾದಿ. ಸಾಧ್ಯ ಉಂಟಾ ನಿಂಗೆ? ಯಾವುದೋ ಒಂದು ಕೆರೆ ಇದೆ, ಆ ಕೆರೆಯ ಹೂಳೆತ್ತುವ ಕೆಲಸ ಮಾಡಿ. ಇದು ಭಾರಿ ದೊಡ್ಡ ಸಮಾಜ ಸೇವೆ. ನೀರು ವ್ಯರ್ಥ ಆಗಿ ಹೋಗ್ತದೆ. ನಿಂತು ನಿಮಗೆ ಶವರು ಬೇಕು, ಬಕೆಟು ಬೇಕು, ಎಲ್ಲ ಬೇಕು. ಹೀಗೆ ಫುಲ್ ಹಿಡ್ದ ಅದು ಚಿಕ್ಕಂದಿನಲ್ಲಿ ಮಕ್ಕಳಿರುವಾಗ ಅಪ್ಪ ಅಮ್ಮ ಹೇಳಿಕೊಡದೆ. ಅವನು ಈ ದೊಡ್ಡದಾದ್ಮೇಲೆ ಸಾಧ್ಯ ಅಭ್ಯಾಸ. ದೊಡ್ಡ ಪಾಠೆ ಆಗಬೇಕು. ಒಂದು 5-6 ಲೀಟರ್ ನೀರು ನಿಲ್ಲುವಂಥದ್ದು ಹೀಗೆ ತೆಗೆದ ಬಾಸಾಲ ಹಾಕಿದ. ಒಂದು ಅರ್ಧ ಲೋಟ ಇವನ ಮಂಡೆಗೆ ಬೀಳಲಿಲ್ಲ, ಪೂರ ಬಿದ್ದದ್ದು ಹಿಂದೆಗೆ. ಹೀಗೆ ಮಾಡಿದ. ಒಂದು ಸ್ನಾನ ಮಾಡಿ ಬರುವಾಗ ಒಂದು 25-40 ಬಕೆಟ್ ನೀರನ್ನು ಮುಗಿಸಿ ಬರ್ತಾನೆ. ಕನಿಷ್ಠ ಪಕ್ಷ ಹಿಂದಿನವರು ಹೇಳ್ತಾ ಇದ್ರು, ಮೀನಗ ಕುಳ್ಳುದು ನೀರ ಕಲ್ಪಲೆ ಬಾಲೆ. ಕೂತ್ಕೊಂಡು ಸ್ನಾನ ಮಾಡಿ, ಮೊದಲಿನ ಪದ್ಧತಿ ಅದು. ಈಗ ಟಬ್ಬಲ್ಲಿ ಮುಳುಗಿ ಬೇರೆ ಎಲ್ಲ ಮಾಡಿ ಸ್ನಾನ ಮಾಡೋ ವ್ಯವಸ್ಥೆಗಳಿದೆ, ಎಲ್ಲ ವ್ಯರ್ಥ. ಮೊದಲಿನವರು ಯಾಕೆ ಹೇಳಿದ್ರು ಕೇಳಿದ್ರೆ
ಒಂದು ಬಕೆಟ್ ನೀರಿದ್ರೆ ನೀವು ಯಾವ ಬಟ್ಟೆಯನ್ನು ಉಟ್ಟುಕೊಂಡು ಹೋಗಿದ್ದೀರಾ ಆ ಬಟ್ಟೆಯನ್ನು ಒಗೆಯುವುದರ ಜೊತೆಗೆ ನಿಮಗೆ ಸ್ನಾನ ಕೂಡ ಶುದ್ಧವಾಗಿ ಮಾಡಿ ಬರ್ಲಿಕ್ಕೆ ಆಗ್ತದೆ. ಒಂದು ಬಕೆಟ್ ನೀರಲ್ಲಿ ಉಪಯೋಗ ಮಾಡುವ ರೀತಿಯಲ್ಲಿ ಇರೋದು. ಅರ್ಧ ಪಾಟೆ ನೀರು ಹಾಕೊಂಡ್ರೆ ನಂತರ ಸೋಪ್ ಹಾಕ್ಲಿಕ್ಕೆ ಆಗ್ತದೆ. ಸೋಪ್ ಹಾಕ್ಲಿಕ್ಕೆ ಮೊದಲು ಅರ್ಧ ಪಾಟೆ ನೀರು ಬೇಕಾದ್ದು, ಒಂದಿಷ್ಟು 2 ಚಿಪ್ಪಿಯಲ್ಲಿ ಬರುವಷ್ಟು. ನಮಗೆ ಮಾಡ್ಲಿಕ್ಕೆ ಗೊತ್ತಿಲ್ಲ. ನಮಗೆ ಹೇಳ್ತಾರೆ ನಿಜವಾದ ಸೇವೆ ಅಂದ್ರೆ ಅದು ನೀರಿನ ಮಿತವಾಗಿ ಬಳಕೆ ಮಾಡಿ. ವಾಪಿ, ಕೂಪ, ತಟಾಕ ಅಂದ್ರೆ ಕೆರೆ, ಬಾವಿ, ಇದರದ್ದು ನೀರಿನ ಆಕಾರಗಳು ಯಾವುದಿದೆ ಇದರ ಸಂರಕ್ಷಣೆ ಮಾಡಿ. ಇದು ಮನುಷ್ಯನ ಕರ್ತವ್ಯ. ಧಾರ್ಮಿಕ ಕರ್ಮಗಳಲ್ಲಿ ಇದನ್ನು ಹೇಳಿದ್ದು. ಧರ್ಮ ಕಾರ್ಯಗಳು ಅಂದ್ರೆ ಇದು ಅಂತ ಹೇಳ್ತಾರೆ. ಇದಲ್ಲದೆ ದೇವತಾಯತನಾನಿಚ, ಯಾವುದೋ ಒಂದು ಹಿಂದಿನವರಿಂದ ಆರಾಧನೆ ಮಾಡಿಕೊಂಡು ಬಂದಂತಹ ಹೆಚ್ಚಿನ ದೇವಾಲಯಗಳು, ಗ್ರಾಮ ದೇವರು, ಸೀಮೆ ದೇವರೆಲ್ಲ ಹೇಳ್ತೇವಲ್ಲ, ಇದೆಲ್ಲ ಯಾರೋ ಹಿಂದಿನವರು ಮಂತ್ರದ್ರಷ್ಟಾರಂತ ಸಾಧಕರಿದ್ದಾರಲ್ಲ, ಅವರು ಬಂದು ಒಂದಷ್ಟು ಸಮಯಗಳ ಕಾಲ ತಪಸ್ಸು ಮಾಡಿ ಅಂತಹ ಕಡೆಯಲ್ಲಿ ಯಾವ ದೇವತಾ ಶಕ್ತಿ ಇದೆ, ವೈಬ್ರೇಷನ್ ಇದೆ ಅನ್ನೋದನ್ನು ಅವರು ಕಂಡುಕೊಂಡು, ನಮಗೆ ಕಂಡುಕೊಳ್ಳಿಕ್ಕಾಗದ್ದನ್ನ ಅವರು ಕಂಡುಕೊಂಡು ಆ ದೇವರ ಸ್ವರೂಪವನ್ನು ಅಲ್ಲಿ ಒಂದು ಪ್ರತಿಷ್ಠೆ, ಒಂದು ಲಿಂಗವ, ಮೂರ್ತಿಯ ಏನೋ ಮಾಡಿಟ್ಟು ಊರಿನವರಿಗೆ ಮಾರ್ಗದರ್ಶನ ಮಾಡಿ ಇಲ್ಲಿ ಈ ದೇವರನ್ನ ಆರಾಧನೆ ಮಾಡಿ ಅಂತ ಹೇಳಿಕೊಟ್ಟು ಹೋದ್ದು. ಯಾವ ದೇವಸ್ಥಾನದ ಇತಿಹಾಸ ತೆಗೆದರೂ ಇದೇ ಕಾಣ್ತದೆ. ಅಂದ್ರೆ ಆ ಸಾನ್ನಿಧ್ಯ ಎಲ್ಲಿ ಇರ್ತದ ಅಂತಹ ಸಾನ್ನಿಧ್ಯದ ಸ್ಥಳದಲ್ಲಿ ಎಲ್ಲರೂ ಒಟ್ಟು ಸೇರಿ ದೇವರನ್ನ ಪೂಜೆ ಮಾಡಬೇಕು. ಅಲ್ಲಿ ಮರದಡಿಯಲ್ಲಿ ಗಣಪತಿಯನ್ನು ಕೂತುಕೊಳ್ಳಿಸಿದ ಹಾಗೆ ಅದಿದ್ರೂ ಸಾಕು. ಉಳಿದ ಎಲ್ಲ ದೇವಸ್ಥಾನಗಳಿಗಿಂತ ಸಾನ್ನಿಧ್ಯ ಹೆಚ್ಚಿದೆ. ನಾವು ಮನುಷ್ಯನ ಗುಣ ನೋಡಿ ಬಿಡುದಿಲ್ಲ. ನಾವು ಅಭಿವೃದ್ಧಿಯ ಹೆಸರಲ್ಲಿ ನಾವೇ ಕಾಂಪಿಟೇಷನ್ ಮಾಡಿ ಎಲ್ಲ ಕಮಿಟಿಗೆ ಸೇರಿಸಲಿ, ನನ್ನ ಕಮಿಟಿ ಸೇರಿಸಲಿ, 2 ಫೋನ್ ಪೋಡಣ್ಣರೆ ಅವ್ರ ಹತ್ರ ಎಲ್ಲಾ ಫೋನ್ ಮಾಡಿಸಿ ಕೊನೆಗೂ ಇವ ಕಮಿಟಿ ಒಳಗೆ ಹೋಗಿ ಮಾಡಿದ್ದು ಇಷ್ಟೇ. ಇವ ಹೋದ ಕೂಡಲೇ ಬರಡು JCB ಅಂತ ಪೂರಾ ತಟ್ಟು ಮಾಡಿಸಿದ, ಇದ್ದ ಮರವೂ ಕಡ್ದ, ಹೊಸತ್ತೊಂದು ಇವನದ್ದು ಪ್ಲಾನ್. ಇವ ಎಲ್ಲ ಮಾಡಿ ಸಂಗ್ರಹ ಮಾಡಿ ಇನ್ನೇನು ಬಿಲ್ಡಿಂಗ್ ಕಟ್ಟಲಿಕ್ಕೆ ಫೌಂಡೇಶನ್ ಆಗೋಗಿ ಇವನ 3 ವರ್ಷ ಮುಗೀತು. ಇವ ಇಳಿದು ಬಂದ. ಮತ್ತೆ ಇನ್ನು ಬೇರೆ ಜನ ರಾಜಕೀಯ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಮತ್ತೆ ಅವರು ಸಾಮಾನ್ಯ ಕಮಿಟಿ ಬರ್ಲಿಕ್ಕೆ ಮತ್ತೆ ಆಡಳಿತಾಧಿಕಾರಿ ಆಗತ್ತೆ 1-2 ವರ್ಷ ಕಳಿಬೇಕು. ಮತ್ತೆ ಪುನಃ ಹೊಸ ಕಮಿಟಿ ಬರುವಾಗ ಅವ ಇವನನ್ನು ಮಾತಾಡ್ಬಿಡ್ದೆ, ಎಂಕ್ಲ ಪಕ್ಷ ಹತ್ತತಿ ಅಲ್ಪ ಬಂತಲಿ ಎಂಕಿ ಬೇತನೆ ಮಲ್ಪ ಅಂತ. ಅಂತೂ ಊರಿನ ಜನರದ್ದು ಇದ್ದಂತಹ ಸಂಪತ್ತು ಎಲ್ಲ ಹಾಳು ಮಾಡಿ ದೇವಾಲಯಗಳ ನಿರ್ಮಾಣ ಆಗ್ತಾ ಇದೆ. ಸಾಧ್ಯ ಇದ್ರೆ ಹಾಗೆ ಮಾಡುವಂಥದ್ದಲ್ಲ. ಆಯತನಾನಿ ಅಂತ ಶಬ್ದ ಕೊಟ್ಟಿದ್ದಾರಲ್ಲ. ದೇವಸ್ಥಾನ ಅಂದ್ರೆ ಹೇಗಿರ್ಬೇಕು ಕೇಳಿದ್ರೆ, ದೇವಸ್ಥಾನದ ನಿರ್ಮಾಣ, ಕ್ಷೇತ್ರದ ನಿರ್ಮಾಣ ಹೇಗೆ, ಕಟ್ಟಡ ಹೇಗೆ ಅಂತಲ್ಲ. ದೇವಸ್ಥಾನದ ನವನಿರ್ಮಾಣ ಆಗುವುದು ಹೇಗೆ ಅಂತ ಕೇಳಿದ್ರೆ, ಆ ದೇವಾಲಯದಲ್ಲಿ, ಭೂತಾಲಯದಲ್ಲಿ, ನಾಗಾಲಯದಲ್ಲಿ ಇಡೀ ಊರಿನ ಜನರು ಅಲ್ಲಿಗೆ ಬರುವ ಹಾಗೆ ಮಾಡುವುದು ಹೇಗೆ. ನನಗೆ ಯಾವತ್ತವರ, ನಾನು ರಾಜಕೀಯದ ವಿಷಯ ಅಂತಲ್ಲ, ನಾನು ಅವರು ಕೇಳಿದ ಮಾತು ನನಗೆ ನೆನಪಾಲಿಗಿದೆ. ಉಳಿಪಾಡಿ ಮತ್ತು ರಾಜೇಶ್ ನಾಯಕರ ತಂದೆ ಹೇಳಿದ ಮಾತು ಯಾವ ಇದು, ಅಲ್ಲಿ ಪೊಳಲಿ ದೇವಸ್ಥಾನದಲ್ಲಿ ಗುಡಿಸ್ತಾ ಇದ್ರು. ಒಬ್ಬ ದಿನ ಈ ಮನುಷ್ಯ ಗುಡಿಸುದು ಯಾರೋ ಒಬ್ಬ ನೋಡಿದಂತೆ, ದಿನೋ ಅಡಿಪಿನದಲ್ಲಿ 7 ಜನ ಬಾಲೆ 10 ರೂಪಾಯಿ ಯಾರಿಗೆ ಕೊಡ್ದು ಬಲೆ ಅಂತ ಇವ ಕೊಟ್ಟು ಬಂದ. 10 ರೂಪಾಯಿ ಮಗು ಎಂಕು ಕೊಡ್ಚಿ ಬಾಲೆ ಅಂತ ಅವ್ರು ತಗೊಳ್ಳಿಲ್ಲ. ಮತ್ತೆ ಸಕ್ವನಿಗೆ 10 ಅಪ್ಪ ಅಮ್ಮ ಕೊಟ್ಟಿರೋ ಅಂತಿರ್ದು. ಇವ ಪಾಪದವ, ಆದ್ರೆ ಇವ ವಾರಕ್ಕೊಮ್ಮೆ ದೇವಸ್ಥಾನಕ್ಕೆ ಹೋಗೋ ಅವ್ರು ಗುಡಿಸೋದನ್ನು ನೋಡಿ ಅವರಿಗೆ ಕೊಟ್ಟದ್ದು. ಅವ ಕೋಟಿ ಅಧಿಪತಿ ಅಂತ ಇವರಿಗೆ ಗೊತ್ತಿಲ್ಲಲ್ಲ. ಇವ 5 ಸೆನ್ಸಲ್ಲಿ ಇರುವುದು, 5-10 ರೂಪಾಯಿ ಕೊಟ್ಟವ. ಅವರು 100-200 ಎಕರೆ ದನಿಯವರು ಅಡಿ ಗುಡಿಸ್ತಾ ಇದ್ದವರು. ಆ ದೇವಸ್ಥಾನದ ಮುಕ್ತೇಶ್ವರ ಬೇರೆ ಪೊಳಲಿದ್ದು. ಕೊಟ್ಟ 10 ರೂಪಾಯಿನ ಕೊನೆಗೂ ಅವರು ಮತ್ತೆ ತಗೊಂಡ್ರು. ಬಾಲೆ ಒತ್ತಾಯ ಮಲ್ತನತ್ತಂತ ಕೊಂಡೋಗಿ ಡಬ್ಬಿಗೆ ಹಾಕಿದ್ರಂತೆ. ಇವನಿಗೆ ಮತ್ತೆ ಬೇಲೆದಾಗಿ ಅಹಂಕಾರ 10 ರೂಪಾಯಿ ಕೊಟ್ಟರೆ ದಿನ ಅಡಿಕೊಂಡು ಪಾಪ ನಡೆದುಕೊಂಡು ಆತನೇ ಏರು ಅಲ್ಪಾಡಿ ಆರು ಮುಕ್ತೇಶ್ವರ ಮಾರ್ರೆ ಉಳಿಪಾಟಿ ಗುಟ್ಟಿದಾರ ಬಂಡ ಆರಿ ಅಂತ ಮತ್ತೆ ಗೊತ್ತಾಯ್ತು. ಆ ಮನುಷ್ಯ ಕಮಿಟಿಗೆ ಸೇರಿ ಮೀಟಿಂಗ್ ಕರೆಯುವಾಗ ಅವ್ರು ಹೇಳ್ತಾ ಇದ್ದ ಮಾತು ಉಂಟು, ಏರು ದೇವಸ್ಥಾನದ ಮುಕ್ತೇಶ್ವರ ಅವಡು ಅಂತ, ಧಾರ್ಮಿಕ ಕ್ಷೇತ್ರಗಳನ್ನು ನಡೆಸುವ ಎಂಥವನಾಗಬೇಕು ಅಂತ. ಅಲ್ಪ ಜೀರ್ಣೋದ್ಧಾರಕ್ಕೆ ಬೋಡೈನ ಪೂರ ಕಾಸನ್ನು ಆಯನೇ ಪಾಡ್ದು ಕೈ ಹಿಡಿದು ₹1 ಪಾಡಂದ ನಾಯಕಲು ಪೂರ ನಾಯಿನೆರಡು ನೆರ್ಪಿರತೆ ಐನು ಪೂರ ಕೇಣಿಯರ ಏರು ತಯಾರುಳ್ಯನ ಅಂಚನೆ ಮುಕ್ತೇಶ್ವರ ಅವಡು. ಸತ್ಯ ಮಾತು. ₹1 ಸ್ವಲ್ಪ ಕೊಡುವ, ಒಂದು ₹100-500 ಕೊಡುವ ಹಾಗೆಲ್ಲ ಬೈಲಿಕ್ಕೆ ಹೋಗುದಿಲ್ಲ. ಏನು ಅತಿಯ ಏನು ಕಾಸು, ನಮ್ಮನ ಕಾಸ ಅಂಚಪುರ ಖರ್ಚು ಮಾಡ್ತಾರೆ ದೇವಸ್ಥಾನದತ್ತ, ಎಷ್ಟೆಲ್ಲ ಹಿಂದಿನಿಂದ ಹೇಳಲಿಕ್ಕೆ ಶುರು ಮಾಡ್ತಾರೆ. ಇದನ್ನೆಲ್ಲ ಕೇಳಲಿಕ್ಕೆ ತಯಾರಿದ್ದವ ಅವ ಪ್ರಧಾನವಾದಂತಹ ಸ್ಥಾನದಲ್ಲಿ ಇರಬೇಕು ಅಂತ ಲೆಕ್ಕ. ಅಂತಹ ದೇವಾಲಯಗಳನ್ನ ಅಂಥವರು ಸೇರಿಕೊಂಡು ದೇವಾಲಯದ ನವನಿರ್ಮಾಣ ಆಗಬೇಕು ಕೇಳಿದ್ರೆ ಇಡೀ ಊರಿನವರು ಆ ದೇವಸ್ಥಾನಕ್ಕೆ ಬರುವ ಹಾಗಾಗಬೇಕು. ಕಾಂಗ್ರೆಸ್, ಬಿಜೆಪಿಯ ದಳವ, ಯಾವುದೋ ಕಮ್ಯುನಿಸ್ಟ್ ಅಂತ ನೋಡದೆ ಇಡೀ ಊರಿನವರ ಆರಾಧನಾ ಕೇಂದ್ರವಾಗಿ ಆ ದೇವಸ್ಥಾನವನ್ನು ಉಳಿಸಿಕೊಳ್ಳುವುದು ಹೇಗೆ. ಆ ದೇವಸ್ಥಾನದ ಪರಿಸರದಲ್ಲಿದ್ದಂತಹ ಪ್ರಾಕೃತಿಕವಾದಂತಹ ಯಾವುದೇ ವ್ಯವಸ್ಥೆಗಳನ್ನು ನಾವು ಕಡಿದು ಹಾಳು ಮಾಡದೆ ಉಳಿಸಲಿಕ್ಕೆ ಸಾಧ್ಯ ಆದರೆ ಅದು ದೇವತಾಯತನಾನಿಚ, ಧರ್ಮದ ಭಾಗ ಅದು. ಅದನ್ನೇ ಹೇಳ್ತಾರೆ. ಮತ್ತೆ ಅನ್ನಪ್ರದಾನ ಮಾರಾಮಹ ಪೂರ್ತಮಿತ್ಯಭಿಧೀಯತೆ, ಅನ್ನದಾನ ನಡಿಬೇಕು. ಅವ್ರ ಕೇಳಿದ ಒಂದು ಗಂಜಿ ಮತ್ತು ಚಟ್ನಿ ಮಾಡಿದ್ರೆ ಸಾಕಲ್ಲ, ಯಾವತ್ತು ಸಮಸ್ಯೆ ಆಗುದು ಅಂತ ದೇವಸ್ಥಾನ ಅಂತ ಮಾಡಿ ಅಲ್ಲಿ ಪಂಚಭಕ್ಷ ಪರಮಾನ್ನ ಎಲ್ಲ ಮಾಡೋದು. ನಿಜವಾಗಿ ಅದಲ್ಲ. ಹಸಿವಾಗಿ ಬಂದವನಿಗೆ ಯಾವುದು ಇಷ್ಟ ಆಗುದು ಕೇಳಿದ್ರೆ ಒಂದು ಅನ್ನ ಚಟ್ನಿ ಮಾಡಿದ್ರೆ ಸಾಕು. ಯಾರೋ ಒಬ್ರು ಅಕ್ಕಿ ಕೊಡ್ತಾರೆ, ಒಂದು ಪಾತ್ರೆ ಕೊಡ್ತಾರೆ, 3 ಕಲ್ಲು ಇಟ್ಟರೆ ಅದು ಬೇಯ್ತದೆ. ಕೆಲವರು ತಲೆ ಖರ್ಚು ಮಾಡ್ತಾರೆ. ನಮ್ಮಲ್ಲಿ ದೇವಸ್ಥಾನಕ್ಕೆ ಹೋದು
ಗಂಜಿ ಹೌದಲ್ಲ ಗಂಜಿ ಬಟ್ಟಲು ಬರೆದು ಕೊಡ್ಪುಣ್ಣೆ ಅಂತ ಎಂತ ಮುಟ್ಟಿಸ್ಲಿಕ್ಕಿಲ್ಲ. ನೋಡುವಾಗ ಇವರು ಗಂಜಿ ಬೇಯುವಾಗಲೇ ಒಂದಿಷ್ಟು ಮೆಣಸನ್ನು ಗುದ್ದಿ ಅದಕ್ಕೆ ಹಾಕುದು, ಹಸಿ ಮೆಣಸನ್ನು, ಒಂದಿಷ್ಟು ಉಪ್ಪು ಸಾಕುದಂತೆ, ಅರ್ಧ ಕುಡ್ತೆಯಷ್ಟು ತುಪ್ಪವನ್ನು ಆ ಪಾತ್ರಕ್ಕೆ ಎದ್ದು ಬಿಡುದು, ಬಟ್ಲಿಗೆ ಹಾಕಿದ್ದು ಊಟ ತಿನ್ನಲಿ ಅಂತ. ಇವೆಲ್ಲ ಇಷ್ಟಪಟ್ಟು ಊಟ ಮಾಡ್ತಾರೆ. ಆ ಊಟಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗೋರು ಇರ್ತಾರೆ. ಅಂದ್ರೆ ದೇವಸ್ಥಾನದಲ್ಲಿ ಅಥವಾ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಪಂಚಭಕ್ಷ ಪರಮಾನ್ನ ಮಾಡಬೇಕಾದ ಮುಖ್ಯ ಅಲ್ಲ, ಹೊಟ್ಟೆ ತುಂಬಲಿಕ್ಕೆ ಬೇಕಾದ ಗಂಜಿ ಊಟ ಕೊಟ್ಟರೆ ಸಾಕು ನಮಗೆ. ಅಂತಹ ವ್ಯವಸ್ಥೆಗಳು ಅನ್ನ ದಾನ ಮಾಡುವಂಥದ್ದು ಉಂಟಲ್ಲ, ಇದು ಪೂರ್ತ ಕರ್ಮಗಳಲ್ಲಿ ಒಂದು. ಮತ್ತೆ ಆರಾಮ ಅಂದ್ರೆ ಆಹಾರ ಮಾಡುಕೊಳ್ಳೋಣ ಅದಲ್ಲ, ಆರಾಮ ಅಂದ್ರೆ ಹೂವಿನ ತೋಟ ಅಂತ. ಹೂವಿನ ತೋಟ ಹಚ್ಚ ಹಸಿರು ಸುತ್ತಮುತ್ತ ಉಳಿಯುವ ಹಾಗೆ ಯಾವುದು ಪ್ರಕೃತಿಯನ್ನು ಉಳಿಸಲಿಕ್ಕೆ ಪೂರಕವೋ ಅಂತಹ ಗಿಡ ಮರಗಳನ್ನೆಲ್ಲ ಬೆಳೆಸುವಂಥದ್ದು ಉಂಟಲ್ಲ, ಇದು ಇಷ್ಟ ಕರ್ಮಗಳು, ಧರ್ಮ ಕಾರ್ಯಗಳು, ಧಾರ್ಮಿಕ ಆಚರಣೆಗಳಲ್ಲಿ ಇಷ್ಟ ಕರ್ಮಗಳು ಅಂದ್ರೆ. ಮತ್ತೆ ಇಷ್ಟ ಕರ್ಮಗಳು ಅಂದ್ರೆ ಅಗ್ನಿಹೋತ್ರಾದಿ, ಪೂರ್ತ ಕರ್ಮಗಳನ್ನು ಇದು ಇಷ್ಟ, ಪೂರ್ತ ಮತ್ತು ದತ್ತಂ. ಮೂರನೇದ್ದು ದತ್ತ. ದತ್ತಂ ಅಂದ್ರೆ ಯಾವುದು ಅಂತ ಕೇಳಿದ್ರೆ ಸತ್ಪಾತ್ರ ದಾನಂ ತದ್ದತ್ತಂ. ಸತ್ಪಾತ್ರರಿಗೆ ದಾನವನ್ನು ಕೊಡುವಂಥದ್ದು, ಕಷ್ಟದಲ್ಲಿದ್ದವನಿಗೆ ಆರ್ಥಿಕ ಸಹಾಯ ಮಾಡಿ, ಅಥವಾ ನಮ್ಮ ಹತ್ರ ಏನು ಸಾಧ್ಯ ಉಂಟು ಅದನ್ನು ಮಾಡಿ. ಏನೂ ಇಲ್ಲ, ಗ್ರಾಮ ಪಂಚಾಯತ್ಗೆ ಅಥವಾ ಜಿಲ್ಲಾ ಪಂಚಾಯತಿಗೆ ಯಾರದ್ದೋ ದಾಯಾರನಿ ಜಿಲ್ಲಾ ಆಯ್ಕೆ ಮಾಡ್ತಾರೆ ಮಾರ ಒಂಜಿ ಎಂಕಲ್ಲ ಊರದ ಒಂಜಿ ಕಮಿಟಿಗೆ ಮಾಡಿರ ಆರಿಗೆ ತೀರದನಾರು ಎಂಕಲ್ ಮುಲ್ಪಡ್ದು ಹೋಗ್ತಿದ್ದಾನೆ. ಇವರಿಗೆ ಬೈಯೋ ಬದಲಿಗೆ ಕನಿಷ್ಠ ಪಕ್ಷ ನಾವು ಉಳಿದವರಿಗೆಲ್ಲ ಸಿಕ್ಕಿದವರಿಗೆ ಬೈಯುವುದನ್ನು ಬಿಟ್ಟು ಬಿಡ. ನನ್ನ ಮನೆ ಎದುರು ಮಾರ್ಗದಲ್ಲಿ ಒಂದು ಗುಂಡಿ ಬಿದ್ದಿ ಅಂತಾದ್ರೆ ಎನ್ನ ಇಲ್ಲದೆ ಎದುರು ಗುಂಡಿ ಊರಿನ ತಾಲೂಕು ಪಂಚಾಯತ್ ಬಡ್ಚಿ, ಜಿಲ್ಲಾ ಪಂಚಾಯತ್ ಬಡ್ಚಿ, ಯಾನ ಆ ಗುಂಡಿನ ಮುಚ್ಚುವೆ. ಯಾರಾದ್ರೂ ಒಬ್ಬ ನಿರ್ಧಾರ ತಕೊಂಡು ಬಿಟ್ರೆ ಇಡೀ ಊರಿನವರು ಮಾಡಿದ್ರೆ ಊರಲ್ಲಿ ಮಾರ್ಗದಲ್ಲಿ ಡಾಮರ್ ರೋಡಲ್ಲಿ ಗುಂಡಿ ಇರ್ಲಿಕ್ಕಿಲ್ಲ. ಮಾರ್ಗ ಡಾಮರ್ ಆಗಲಿ ಈಚೆ ಮಾರ್ಗ ಇರ್ಲಿ, ಮಾರ್ಗದ ಬದಿಯಲ್ಲಿ ಕಣಿ ಹೋಗ್ಬೇಕು, ನೀರು ಹೋಗ್ಬೇಕು. ಅವನ ಮಾರ್ಗದ ಬದಿಯಲ್ಲಿ ಪಂಚಾಯತ್ನ ಪೈಪ್ ಹೊಡೆದಿದ್ದ, ಇನ್ನೇನಾಗಿದೆ ಹೊಂಡ ತೆಗೆದಿಟ್ಟು ಪಂಚಾಯತ್ನವರಿಗೆ 1000 ಸಲ ಬೈದ ವಿನಃ ಒಂದು ಬುಟ್ಟಿ ಮಣ್ಣ ಹಾಕಿದ್ರೆ ಆ ಪೈಪ್ ತೆಗೆದ ಗುಂಡಿ ಮುಚ್ಚಿ ಹೋಗ್ತಿತ್ತು. ಅದನ್ನು ನೀವು ಮಾಡ್ಲಿಕ್ಕಿಲ್ಲ. ದೊಡ್ಡ ಇಶ್ಯೂ ಮಾಡಿ ಅದರಲ್ಲಿ ಒಂದು ಬಾಳೆಗಿಡ ನಟ್ಟು ಅದಕ್ಕೆ ಫೋಟೋಗ್ರಾಫರ್ನ ಬಂದು ಫೋಟೋ ತೆಗಿಸಿ ಪೇಪರ್ನವನಿಗೆ ದಮ್ಮದ ಕೈ ಹಾಕಿ ಪೇಪರಲ್ಲಿ ಹಾಕಿ ಯಾನು ಮಾಡ್ತೀನಿ ಅಂತ ಪುನಃ ಒಂದು ಬೋರ್ಡ್ ಬ್ಯಾನರ್ ಬರೆಸಿ ಇಲ್ಲಿ ಹೊಂಡ ಎಂತ ಮರಣ ಗುಂಡಿ ಇದು ಅಂತ ಹೇಳಿ ಪುನಃ ಅದಕ್ಕೊಂದು ವಿಡಿಯೋ ಬೀಸುವಡು ದಾಡೆ ಮುಟ್ಟ ಪೋಡು ಫ್ರೀ ಡೆಲಿವರಿ ಬಂಡದ ಎಂಕೊಂದು ವ್ಯವಸ್ಥೆ ಮಾಡ್ತದ ಅಂತ ಇಡೀ ಸಿಕ್ಕಿದಲ್ಲೆಲ್ಲ ಪ್ರಚಾರ ಆಯಿತು. ಮಾರ್ಗದ ಗುಂಡಿ ಮುಚ್ಚಲಿಕ್ಕೆ ಅಲ್ಲ ಹೇಳಿದ್ ನಾನು, ಸರ್ಕಾರ ಮಾಡಬೇಕಾದ್ದು ಎಲ್ಲ ಹೌದು, ಜನಪ್ರತಿನಿಧಿಗಳು ಮಾಡಬೇಕಾದ್ದು ಹೌದು. ಕನಿಷ್ಠ ಪಕ್ಷ ನಾವು ಇಷ್ಟು ಯೋಚನೆ ಮಾಡಬಹುದಾ? ನಾನು ಅಷ್ಟು ಪೇಪರ್ ವಿಡಿಯೋ ಇನ್ನೊಂದು ಮತ್ತೊಂದು ಮಾಡೋ ಬದಲಿಗೆ ನನ್ನ ಮನೆ ಎದುರಿದ್ದದಲ್ಲ ಆ ಹೊಂಡವನ್ನು ನಾನು ಮುಚ್ಚುತ್ತೇನೆ, ಹೆಸರು ಬೇಡ ನಂಗೆ. ಈ ನಿಟ್ಟಲ್ಲಿ ಯಾರಾದರೂ ಮಾಡ್ಲಿಕ್ಕೆ ಹೋಗುವಂಥದ್ದು ಇದೆಯಲ್ಲ, ಇದನ್ನು ಧರ್ಮ ಕಾರ್ಯ ಅಂತ ಹೇಳ್ತಾರೆ. ಇಷ್ಟ, ಪೂರ್ತ ಮತ್ತು ದತ್ತ, ಸತ್ಪಾತ್ರರಿಗೆ ಬೇಕಾದಂತಹ ದಾನವನ್ನ ಮಾಡುವಂಥದ್ದು, ಇದಿಷ್ಟನ್ನ ಧರ್ಮ ಕಾರ್ಯಗಳು ಅಂತ ಹೇಳಿದ್ದು. ನಾವು ಈ ಶ್ರೌತ ಮತ್ತು ಸ್ವಾರ್ಥ ಕರ್ಮಗಳನ್ನ ಅನುಷ್ಠಾನ ಮಾಡಬೇಕಾದ್ದು ಅನಿವಾರ್ಯತೆ ಇದೆ. ಪ್ರತಿ ಒಂದರ ಹಿಂದೆ ಇದು ಯಾಕೆ ಹೀಗೆ, ಇದು ಯಾಕೆ ಹೀಗೆ ಅಂತ ಪ್ರಶ್ನೆ ಮಾಡ್ತಾ ಹೋದ್ರೆ ಜೀವನವೇ ಪ್ರಶ್ನೆಯಾಗಿ ಉಳಿತದೆ, ನಮಗೆ ಉತ್ತರವೇ ಸಿಗುವುದಿಲ್ಲ. ಇಷ್ಟು ಮಾಡಿದ್ರೆ ಸಾಕು ಜೀವನ. ಹಂಗೆ ಅದು ನೆನಪಾಗಲಿಕ್ಕೆ ಯಾರು ನಮ್ಮ ಸಂಘದ ಹಿರಿಯವರು ಹೇಳಿದ್ದು, ಅಲ್ಲ ಜೀವನ ಅಂದ್ರೆ ಏನು ಮಾಡ್ರೆ ಅಂತ. ಜೀವನ ಅಂದ್ರೆ ದೇವರು 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಈ ಪ್ರಕೃತಿಯಲ್ಲಿ 24 ಗುಣಗಳು, ನವದ್ರವ್ಯಗಳು, ಇದನ್ನೆಲ್ಲ ಕೊಟ್ಟಿದ್ದಾನಲ್ಲ ದೇವರು. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತಚೇತನ ಅಂತ 5 ನಮ್ಮ ಒಳಗಡೆ ಇದೆ. ಇದೆಲ್ಲವನ್ನು ಉಪಯೋಗ ಮಾಡಿಕೊಂಡು ಜೀವನಕ್ಕೆ ಒಂದು ಇದಮಿತ್ತಮಂತ ಪರಿಧಿ ಕೊಟ್ಟು ಯಾವುದೇ ಒಂದು ಗ್ರಂಥಗಳಲ್ಲಿ ಹೇಳಿದ್ದಿಲ್ಲಲ್ಲ ಸ್ಪಷ್ಟವಾಗಿ ಹೀಗೆ ಜೀವನ ಮಾಡಿ ಅಂತ. ಪುರಾಣದಲ್ಲಿ ಒಂದು ಹೇಳಿದ್ರೆ ವೇದದಲ್ಲಿ ಇನ್ನೊಂದು ಹೇಳ್ತಾರೆ, ಭಗವದ್ಗೀತೆಯಲ್ಲಿ ಮತ್ತೊಂದು ಹೇಳಿದ್ದುಂಟು, ಒಂದೊಂದು ಸ್ಮೃತಿಗಳಲ್ಲಿ ಒಂದೊಂದು ರೀತಿಯಲ್ಲಿ ಹೇಳ್ತಾರೆ. ಯಾರೋ ಕೇಳಿ ನಾನು ಮನುಸ್ಮೃತಿ ಇದೆಲ್ಲ ಓದಿ ಆಗೋ ಒಬ್ಬ ಹೇಳಿದ್ ಇರು ದಾಯಬೇಕು ಮನುಸ್ಮೃತಿ ತುಯ್ಯರ ಪೈನ ಮರ್ಲತ್ತ ಇರಿಗೆ ಕಲವು ಪಾರಾಶರ ಸ್ಮೃತಿ ಹಿಂದುಂಡು ಗೊತ್ತುಂಡೇರಿ. ಕಲಿಯುಗಟ್ಟು ಪರಾಶರ ಸ್ಮೃತಿ ಪ್ರಕಾರ ಮಲ್ಪಡುತ್ತ ಸರಿ, ಮನುಸ್ಮೃತಿ ಬರಿಗಿಟ್ಟು ಪರಾಶರ ಸ್ಮೃತಿ ತೆಗೆದೆ, ಅದನ್ನು ಪೂರ್ತಿ ಓದಿ ಒಂದು ಸಾಧಾರಣ ಆಯ್ತು. ಮನುಸ್ಮೃತಿಗಿಂತ ಸ್ವಲ್ಪ ಒಂದು ಇದು ಲಿಬರಲ್ ಇದಾಗ್ಬೋದು, ಇದನ್ನೊಂದು ಚೇಂಜ್ ಮಾಡಿ ಜೀವನದಲ್ಲಿ ಅಳವಡಿಸಲಿಕ್ಕೆ ಸ್ವಲ್ಪ ಸ್ವಲ್ಪ ಮಾಡ್ಬೋದು ಅಂತ ಆಲೋಚನೆ ಮಾಡೋ ಮತ್ತೆ ಯಾರು ಬಂದು ಹೇಳ್ತಾರೆ. ಅದು ಸಮಯ ಕಳೆದೋಯ್ತು ಮಾರ್ರೆ. ಕಲಿಯುಗ ಆರಂಭ ಆಗಿ 3000 ವರ್ಷಗಳ ಕಾಲ ಮಾತ್ರ ಅದು ಆಚರಣೆಗೆ ಅಂತ. ಈಗ ಕಲಿಯುಗ ಆಗಿ ಎಷ್ಟು ಸಾವಿರ ಆಯ್ತು? ಒಂದ್ಸಲ ಪಂಚಾಂಗ ತೆಗೆದು ಇದನ್ನ ಪುಟದಲ್ಲಿ ನೋಡಿದ್ರೆ ನೋಡುವಾಗ 5000 ಚಿಲ್ಲರೆ ಆಗಿದೆ. ಓ, ಹಾಗಾದ್ರೆ ಪಾರಾಶರ ಸ್ಮೃತಿ ನಡೆದಿಲ್ಲ. ಇನ್ನು ಯಾವ್ದ್ರ ಬಗ್ಗೆ ಭಗವದ್ಗೀತೆ ಇತ್ತೆತ್ತು, ಅವು ಕೃಷ್ಣ ಅಪಗ ಬಣ್ಣ ಅಪಗ ಅಂಡು ಇತ್ತೆತ್ತು ಅವತ್ತು ವಿಷಯ. ಹೀಗೆ ನೀನು ಸಂಶಯ ಮಾಡ್ತಾ ಹೋಗಿ ಏನು ಏನು ಅಂತ ಪ್ರಶ್ನೆ ಮಾಡ್ತಾ ಹೋದ್ರೆ ಜೀವನದಲ್ಲಿ ಪ್ರಶ್ನೆ ಮಾತ್ರ ಉಳಿತದೆ ನಿಂಗೆ. ಅದರ ಬದಲಿಗೆ ಒಂದು ಜೀವನ ನೀವು ಮಾಡಿ, ನೀವು ಬದುಕಿದಂತಹ ರೀತಿಯನ್ನು ನೋಡಿ ಉಳಿದವರಿಗೆ ಅನ್ನಿಸ್ಬೇಕು ಜೀವನದ ಅರ್ಥ ಅಂದ್ರೆ ಇದು, ಇವನ ಹಾಗೆ ಜೀವನ ಮಾಡಬೇಕು ಅಂತ. ನನ್ನ ಜೀವನ ನೋಡಿ ಉಳಿದವರಿಗೆ ಹೀಗೆ ಬದುಕಬೇಕು ಅಂತ ಅನ್ನಿಸಿಬಿಟ್ರೆ ನನ್ನ ಜೀವನ ಸಾರ್ಥಕ ಆಯ್ತು ಅಂತ ಅರ್ಥ. ಆ ರೀತಿಯಾಗಿ ಬದುಕಲಿಕ್ಕೆ ಆಗ್ತದ ಅಂತ ನೋಡಿ ಅಂತ ಹೇಳಿದರು. ಆದರೆ ಅದೆಲ್ಲ ಬೇಕು ಹೌದು, ಅದರ ಜೊತೆಯಲ್ಲಿ ಧರ್ಮ ಕಾರ್ಯಗಳನ್ನ ಮಾಡಬೇಕಾದ್ರೆ ಕೆಲವೊಂದು ಬೇಸಿಕ್ ವಿಷಯಗಳಿದೆಯಲ್ಲ ಅದು ನಮಗೆ ಗೊತ್ತು ಬೇಕು. ನಮಗೆ ಅದನ್ನ ಗೊತ್ತಿಲ್ಲದೆ ನಾನು ಹೇಳುದು ಪೊರ್ಬುಗಳಿಗೆ ಬ್ಯಾರಿಗಳಿಗೆಲ್ಲ ಹೇಳಬೇಕಾಗಿಲ್ಲ, ಅವರಿಗೆ ಹುಟ್ಟಿನಿಂದಲೇ ಗೊತ್ತಿದೆ ಅದು. ಇಷ್ಟಿಷ್ಟು ಪಿಟ್ಟೆಗಳು ಟೊಪ್ಪಿ ಮಂಡೆಯಲ್ಲಿ ನಿಲ್ಲದಿದ್ರು ಕೂಡ ಎಷ್ಟು 4 ಗಂಟೆಗೆ ಎದ್ದು ಹೋಗಿ ಬರ್ತೇವೆ. ನಮ್ಮ ಮಕ್ಕಳನ್ನ 4 ಗಂಟೆಗೆ ಬಿಡಿ 10 ಗಂಟೆಗೆ ಕಳಿಸ್ಲಿಕ್ಕೆ ರೆಡಿ ಇದ್ದೇವೆ ನಾವು.
ವೆಹಿಕಲ್ ಬರೋ ತಾರಮಾರೆ ಅವರ ಜೋಕ್ಲೆ ಕಟ್ಬಿಡು ಚಂಚಪುರ, ಎಷ್ಟು ನಮಗೆ ಹೆದರಿಕೆ ಆಗ್ತದೆ. ಎಲ್ಲ ಬಿಟ್ಟು ನನ್ನ ಮಗ ಹೈಸ್ಕೂಲಿಗೆ ಬಂದಿದ್ದಾನೆ, ಹೀಗೆ ಮೇಲೆ ಹತ್ತೋಗ, ಅಯ್ಯೋ ಮಗ ನೀನು ಹತ್ತಬೇಡ ನಾನು ಹೋಗ್ತೇನೆ ಅಂತ ಪುನಃ ಬೆಂಚಿಟ್ಟು ನಾನೇ ಹತ್ತುದು. ಯಾಕೆ ನಂಗೆ ಇಲ್ಲಿ 46 ಆಗಿದೆ, ನನಗೆ ಸ್ವಲ್ಪ ಹೀಗೆ ಕೆಳಗಿನ ಗೊತ್ತಾಗುದಿಲ್ಲ, ಮೇಲೆ ಹಾಗೆ ಹತ್ತಿ ನೋಡೋ ಸ್ವಲ್ಪ ಹೀಗೆ ಆಗಲಿಕ್ಕೆ ಶುರು ಆಗ್ತದೆ ನನಗೆ. ಆದರೂ ನಾನು ಇಲ್ಲಿ 13 ವರ್ಷದ ಮಗನನ್ನು ಹತ್ತಿಸಲಿಕ್ಕೆ ನಾನು ತಯಾರಿಲ್ಲ. ಬುಡ್ಚಿ ಬಾಲೆ ಬಡ್ತೊಡ್ಚಿ ಅಂತ. ಅವ ಪಾಪ ಸೈಕಲಲ್ಲಿ ಮರ್ಯಾದೆಯಲ್ಲಿ ಹೋಗ್ತಾನೆ, ಸೈಕಲ್ ಬಿಡ್ಲಿಕ್ಕೆ ನಾನು ಬಿಡ್ಲಿಕ್ಕಿಲ್ಲ. ಅಯ್ಯೋ ಒಂದು ವೆಹಿಕಲ್ಗಳು ಬರ್ತದೆ ಈಗ ತಾರಮಾರ ಅಂತ ನನಗೆ ಹೆಂಡತಿಗೆ ಮತ್ತೆ ಟೆನ್ಷನ್. ಅವಳು ನನ್ನ ತಲೆ ತಿಂತಾಳೆ, ಇಗಳು ನೀವು ಮಗನನ್ನು ಬಿಟ್ಟದ್ದು, ನೀವು ಜೋರು ಮಾಡದಿದ್ದು ಹೀಗೆ ತಲೆಯಲ್ಲಿ ಕೂತ್ಕೊಳಿಸಿ ಹೀಗಾದ್ದು. ನನಗೆ ಹೆದರಿಕೆ ಅಂತ ಕೇಳಿದ್ರೆ, ಲಾರಿ ಬಂತು ನನ್ನ ಮಗನ ಮೇಲೆ ಸೈಕಲ್ ಮೇಲೆ ಹೋಯ್ತು, ಇವ ಸತ್ತೋದ, ಒಂಜೆ ಅಣಬಾಲೇಪಣೆಯಿಂದ ಕಳಿವಂಡ ಯಾನಂತ ನನಗೆ ಟೆನ್ಷನ್. ಅದಕ್ಕೆ ಇವಳು ಹೆಂಡತಿ ಮತ್ತೆ ತುಂಬಿಸ್ತಾಳೆ. ಇಷ್ಟೆಲ್ಲ ಯೋಚನೆ ಮಾಡಿದ್ದೇ ಅಲ್ಲದೆ ಅವರಿಗೆ ಇಲ್ವಾ ಹಾಗೆ, ಅವರಿಗೆ ಹಾಗೆ ಅನ್ನಿಸುವುದಿಲ್ಲ. ಅವರು ಬೇಕಾ ಬಿಡ್ತಾರಲ್ಲ ಮಕ್ಕಳನ್ನು. ನಾವು ಸಹ ಎಷ್ಟು ಹೇಳಬೇಕು ತುಂಡ, ಅವರ ಹಾಗೆ ಮಕ್ಕಳನ್ನು ಬೆಳೆಸಬೇಡಿ, ಕನಿಷ್ಠ ಇಷ್ಟು ಮಾಡಿ, ಬೆಂಚಿಗೆ ಹೀಗೆ ಕಿಟಕಿಯಲ್ಲಿ ಕಬ್ಬಿಣದ ಇದು ಹಾಕಿದ ಮೇಲೆ ಹತ್ತಾನೆ ಅಂತ ಇಟ್ಕೊಳ್ಳಿ, ಹತ್ತಿ ಅವನಿಗೆ ಅಲ್ಲಿಂದ ಹೀಗೆ ನೇತಾಡ್ಕೊಂಡು ಬರೋದು. ಅವನು ಪಿಕ್ಚರಲ್ಲೆಲ್ಲ ನೋಡಿದ್ದಾನೆ, ಟಿವಿಯಲ್ಲೆಲ್ಲ ಹೀಗೆ ಬಂದು ಅಪ್ಪ ನಂಗೆ ಆಗ್ತದೆ ಇಲ್ಲಿವರೆಗೆ ಬಂದು ಇಳಿತೇನೆ ಅಂತ. ನಾನು ಬಿಡ್ಲಿಕ್ಕೆ ತಯಾರಿಲ್ಲ, ಬಿದ್ರೆ ಮಂಡೆ ಹೊಡೆದ್ರೆ ಅಂತ. ಅದ್ರ ಬಗ್ಗೆ ಇಷ್ಟು ಹೇಳಿ, ಹತ್ತತಿಯ ಮಗನೇ ಹತ್ತು, ನಾನು ಇರುವಾಗ ಹತ್ತು ಅಷ್ಟೇ, ಕೆಳಗೆ ನೀವು ನಿಂತುಕೊಳ್ಳಿ ಬರ್ತು ಅಂತೇಳಿ, ಬರ್ತೊಡ್ಚಿ ಅಂತ ಹೇಳ್ಬಿಡಿ. ಬರ್ತೊಡ್ಚಿ ಅಂತ ಹೇಳಿ ನಮ್ಮ ಮಕ್ಕಳನ್ನು, ಅವನಿಗೆ ಇಷ್ಟು ದೊಡ್ಡ ಮಗ 40-50 ವರ್ಷ ಆದ್ರು ಸ್ಕೂಟರ್ ಮೇಲೆ ಹೋಗ್ಯಾರೆ, ಪೂರ ಉಂಡಣ್ಣರೆ ಅಂಡ ಬುಡಿಯರ ಬರ್ಪುಜತ್ತೆ ಅಂತ. ಇವನ ಅಪ್ಪ ಅಮ್ಮ ಬಿಡ್ಲಿಲ್ಲ, ಸೈಕಲ್ ಬಿಡ್ಲಿಕ್ಕೆ ಕಲಿಸಲಿಲ್ಲ ಇವನಿಗೆ, ಮತ್ತೆಲ್ಲ ಉಳಿದದ್ದು ಹೆದರಿ. ಕಾರಣ ತಪ್ಪಿದ್ದು ಇಲ್ಲಿ ನಾವು ಸೈಕಲ್ ಬಿಡ್ಲ ಬೈಕಲ್ಲ ಬಿಡ್ಲ ಪೂರ ಬಿಡ್ಲ ದಾಲ ತೊಂದರೆ ಅಣ್ಣ ಯಾನಿ ಪುನಃ ಬಿಡೋಡಿ ಇಡಿಸಿ ಮಾಡಿಸಿ. ಬೈಕಲ್ಲೆಲ್ಲ ಹೋಗುವಾಗ ಕಡ್ಡಾಯ ಹೇಳ್ಬಿಡಿ, ಆ ಜಿಪ್ಪೆಡ್ದು ಮಿತ್ತು ಒಳ್ಳ ಪೋಯಿನ ಗೊತ್ತಾನ ಅಣ್ಣಿಡ್ದು ಬುಕ್ಕನಿಗೆ ಲಾಸ್ಟ್ ಬೈಕಿನ ನನ್ನ ಬಂದು ಬಿಟ್ಟೇ ಬಿಡ್ಬುಜಿ ಖಡಕ್ ಮಾಡಿ ಮಕ್ಕಳನ್ನು ಬೆಳೆಸಬಹುದಲ್ಲ. ಮಕ್ಕಳಿಗೆ ಪ್ರತಿಯೊಂದನ್ನ ಹೇಳಿ ಅವರ ಹಿಂದೆ ನಾವು ನಿಂತು ಎಲ್ಲಿವರೆಗೆ ಕಾಪಾಡ್ಬೋದು. ನಾಳೆ ಶಾಲೆಗೆ ಕಳಿಸಬೇಕು, ಹೋಟೆಲಿಗೆ ಕಳಿಸಬೇಕು, ಇನ್ನೊಂದು ಊರಿಗೆ ಕಳಿಸಬೇಕು. ಆಗ ಅವರಿಗೆ ಬಿಟ್ಟು ಹೊರಗೆ ಸಮಾಜಕ್ಕೆ ಬಿಟ್ಟಾಗ ಅದ್ಭುತ ಕಾಣ್ತದೆ, ಏನೆಲ್ಲ ಬೇಡದನ್ನೇ ಕಲಿತಾರೆ. ಸಮಾಜದಲ್ಲಿ ಏನಿದೆ ಅದಷ್ಟು ಮಕ್ಕಳಿಗೆ ಗೊತ್ತಾಗಬೇಕು. ಮಕ್ಕಳ ಹತ್ರ ಮುಚ್ಚಿಡುವುದಲ್ಲ, ಎಲ್ಲವನ್ನು ಮಕ್ಕಳಿಗೆ ಹೇಳಬೇಕು. ಯಾವುದನ್ನೆಲ್ಲ ಹೇಳಲಿಕ್ಕೆ ಸಾಧ್ಯ ಇದೆ ಅದನ್ನೆಲ್ಲ ಹೇಳಬೇಕು. ಹೇಳುವುದರ ಜೊತೆಗೆ ಅವರಿಗೆ ಸ್ವಂತ ಯೋಚನೆ ಮಾಡಲಿಕ್ಕೆ ನಾವು ಅವರಿಗೆ ಬಿಟ್ಟು ಬಿಡಬೇಕು ಅಂತ. ಅವ ಯೋಚನೆ ಮಾಡಿ ಅವನಿಗೆ ತುಂಬಿಸಿರಬೇಕು ಅಂತ ಕೇಳಿದ್ರೆ ಯಾವುದೇ ಕಾರಣಕ್ಕೆ ಅವ ದಾರಿ ತಪ್ಪದ ಹಾಗೆ ನೀನು ಆತ್ಮಗೌರವವನ್ನು ಉಳಿಸಿಕೊಳ್ಳುವುದು ಹೇಗೆ ಅಂತ ನಾವು ಮಕ್ಕಳಿಗೆ ಹೇಳಿಕೊಟ್ರೆ ಸಾಕು. ಅಂತಹ ಸಂಸ್ಕಾರಗಳನ್ನ ಕೊಡಬೇಕು, ಅಂತಹ ಆಚರಣೆಗಳನ್ನೆಲ್ಲ ಮಕ್ಕಳಿಗೆ ನಾವು ಹೇಳಬೇಕು. ನಮಗೆ ಅದೆಲ್ಲ ಹೇಳೋ ಬದಲು ನಾವು ಇನ್ನೇನು ಬೇಕಾದ್ದನ್ನು ಮಾಡುವುದಿಲ್ಲ. ದೇವಸ್ಥಾನಕ್ಕೆಲ್ಲ ಹೋಗೋ ನಾವು ಹಿರಿಯವರೇ ಹೋಗುದು, ಈ ಮಕ್ಕಳನ್ನು ಕರ್ಕೊಂಡೇ ಹೋಗ್ಲಿಕ್ಕಿಲ್ಲ. ಮಕ್ಕಳಿಗೆ ಎಲ್ಲಿ ಗೊತ್ತಾಗ್ತದೆ. ಸರಿ ನಮಗಾದ್ರೂ ಹೋದ್ರೆ ಏನು ಅಂತ ಗೊತ್ತುಂಟಾ, ಅವರಿಗೆಲ್ಲಾದ್ರೂ ಗೊತ್ತು. ಒಂದ್ಸಲ ಕೇಳಿದ್ದೆ ನಮಾಜ್ ಮಾಡ್ಕೊಂಡು ಅಂತ ಕರೆಕ್ಟ್ ಮಾಡ್ತಾರೆ. ಇವರು ಸಹ ಹಾಗೆ ಸಂಜೆ ನಾನು ಕೇಳಿದ್ರೆ ಎಲ್ಲ ಅವರು ಪ್ರಭುಗಳು ಕೂಡ ಅವರದ್ದು ಅಂತ ಓದುದು ಭಗವದ್ಗೀತೆ ಅಲ್ಲ, ಬೈಬಲ್ ಓದುದು ದಿನ ಓದ್ತಾರೆ, ಮನೆಯಲ್ಲಿ ಓದ್ತಾರೆ ದಿನ. ಎಲ್ಲ ಅವರಿಗಿದೆ. ನಮ್ಮ ಮನೆಯಲ್ಲಿ ನಾವು ಹೇಳಿದಾಗ ಭಜನೆ ಮಾಡ್ಲಿಕ್ಕೆ ಕೂಡ ನಮಗೆ ಆಗುದಿಲ್ಲ ಅಂದ್ರೆ ನಮ್ಮ ಮಕ್ಕಳಿಗೆ ಅದು ಸತ್ಯ ಅಂತ ಅನ್ನಿಸಲಿಲ್ಲ ಅಷ್ಟೇ.
ಸತ್ಯ ಅಂತ ಅನ್ನಿಸಲಿಲ್ಲ. ಯಾಕೆ ಕೇಳಿದ್ರೆ, ಸ್ವಲ್ಪ ಒಂದು ಪ್ರೈಮರಿ ಕಳೆದು ಬಂದವನಿಗೆ ಅವನಿಗೆ ಗೊತ್ತಾಗ್ತದೆ ಇಂದು ಪುರ ಪಕ್ಕಡೆ ಕಪಟ. ಅದರ ಹಿಂದೆ ಇನ್ನೇನೋ ಇದೆಯಲ್ಲ, ಅದನ್ನು ನಾವು ಅವನಿಗೆ ಕಲಿಸಿಕೊಡ್ಲಿಲ್ಲ ಅಂತ. ಆ ಮಗು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಉತ್ತರ ನಮ್ಮ ಹತ್ರ ಇಲ್ಲ ಅಂತ ಆಗಿದೆಯಲ್ಲ, ಇದು ನಮಗೆ ಆದಂತಹ ಸಮಸ್ಯೆ. ಅದಕ್ಕೆ ಕೆಲವನ್ನೆಲ್ಲ ಧಾರ್ಮಿಕ ಕ್ಷೇತ್ರಗಳನ್ನ ನಾವು ಕಟ್ಟಬೇಕಾದ್ರೆ ಅಲ್ಲಿ ಧಾರ್ಮಿಕವಾದ ಆಚರಣೆಗಳನ್ನ ನಿರಂತರವಾಗಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ಹೇಳಿಕೊಡುವ ಹಾಗಾಗಬೇಕು. ಅದನ್ನು ಈ ವಿಷಯಗಳನ್ನು ಇಷ್ಟನ್ನು ಹೇಳ್ತೇನೆ. ಅದಕ್ಕಿಂತ ನನಗೆ ಯಾವತ್ತೂ ಅನ್ನಿಸ್ತಾ ಇತ್ತು, ಈ ದೇವಸ್ಥಾನಗಳೆಲ್ಲ ಎರಡು ರೀತಿಯ ವ್ಯವಸ್ಥೆಗಳುಂಟು. ಒಂದು ರಾಜಸ್ವ ಮತ್ತು ಒಂದು ದೇವಸ್ವ ಅಂತ ಎರಡು ಶಬ್ದವನ್ನು ಕರಿತೇವೆ. ನನಗೆ ಯಾವ್ದು ನನ್ನ ನೆನಪಾಗಲಿಕ್ಕೆ ಅದು. ದೇವಸ್ವ ಅಂದ್ರೆ ದೇವತಾ ಕಾರ್ಯಗಳಿಗೋಸ್ಕರ ನಾವು ವಿನಿಯೋಗ ಮಾಡುವಂಥದ್ದು. ರಾಜಸ್ವ ಅಂದ್ರೆ ಸರ್ಕಾರಕ್ಕೆ ಕೊಡುವಂಥ ಟ್ಯಾಕ್ಸ್, GST ಇದೆಲ್ಲ ಇದೆಯಲ್ಲ, ಅದು ರಾಜಸ್ವ. ಅದು ರಾಜಸ್ವವನ್ನ ಮರ್ಯಾದೆಯಲ್ಲಿ ನಾವು ಕೊಡ್ತಾ ಇದ್ದೇವೆ. ಸರ್ಕಾರಕ್ಕೆ ಬೇಕಾದ ನಾವು ಮರ್ಯಾದೆಯಲ್ಲಿ ಕೊಡುವುದಲ್ಲ, ಅವರು ತಗೊಳ್ತಾರೆ. ನಾವು ಸೋಪು 30 ರೂಪಾಯಿ ಇದ್ರೆ 30 ರೂಪಾಯಿ ಕೊಡಬೇಕು, ಅದರಲ್ಲಿ 8 ರೂಪಾಯಿ ಅಲ್ಲಿ ಹೋಗ್ತದೆ ಟ್ಯಾಕ್ಸ್ ಆಗಿ. ಒಂದು ಕಡ್ಡಾಯವಾಗಿ ನಾವು ಕೊಡ್ತಾ ಇದ್ದೇವೆ. ಮನುಷ್ಯ ಮಾಡಿದ ಸಂಪಾದನೆಯನ್ನ 6 ಭಾಗ ಮಾಡಿ 6 ಭಾಗದಲ್ಲಿ 1 ಭಾಗ ತನಗೋಸ್ಕರ ಉಪಯೋಗ ಮಾಡಬೇಕು. 6ನೇ 1 ಭಾಗವನ್ನ ನನ್ನ ಹೆಂಡತಿ ಮಕ್ಕಳು ಮನೆಯವರಿಗೋಸ್ಕರ ಖರ್ಚು ಮಾಡಬೇಕು ನಾವು. 6ನೇ 1 ಭಾಗವನ್ನ ದೇವತಾ ಕಾರ್ಯಗಳಿಗೆ, 6ನೇ 1 ಭಾಗವನ್ನ ಸರ್ಕಾರಕ್ಕೆ ಟ್ಯಾಕ್ಸ್ ಕೊಡ್ಲಿಕ್ಕೆ, ಮತ್ತೆ 6ನೇ 1 ಭಾಗವನ್ನ ದಾನ ಧರ್ಮಾದಿಗಳಿಗೆ, ಇಂಥದಕ್ಕೆಲ್ಲ ವಿನಿಯೋಗ ಮಾಡಬೇಕು ಅಂತ ಶಾಸ್ತ್ರವಿಹಿತವಾದಂತ ಮಾತುಂಟು. ಉಳಿದದನ್ನೆಲ್ಲವನ್ನ ಮಾಡ್ತೇವೆ ನಾವು. ಆದ್ರೆ ಹಿಂದೂ ಸಮಾಜದಲ್ಲಿ ನನಗೆ ಕಾಣದೇ ಇದ್ದದ್ದು ಯಾವುದು ಕೇಳಿದ್ರೆ, ಆ ರಾಜಸ್ವ ಸರಿಯಾಗಿ ನಡೀತಾ ಉಂಟು, ಸರ್ಕಾರ ಟ್ಯಾಕ್ಸ್ ತಗೊಳ್ತಾ ಉಂಟು. ಅಥವಾ ಈಗ ಕೊರೋನಾ ಬಂದಾಗ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಮತ್ತೆ ಕೊಟ್ಟಿದ್ದು, ಕೊಟ್ಟಂತಹ ಕೋಟಿಗಟ್ಟಲೆಯನ್ನು ಯಾರ್ಯಾರು ಅವರವರ ಕಿಸಿಗಿಳಿಸಿಕೊಂಡ್ರು ಅದು ಬೇರೆ ವಿಷಯ. ಸರ್ಕಾರ ಮಾಡುವ ಕರ್ತವ್ಯ ಅಂತ ಮಾಡಿದೆ ಅಲ್ಲ. ಆಂಬುಲೆನ್ಸ್ಗಳು ಬೇಕು, ಡಯಾಲಿಸಿಸ್ ಮಿಷಿನ್ಗಳು ಬೇಕು, ಏನೆಲ್ಲ ಬೇಕು ಎಲ್ಲ ವ್ಯವಸ್ಥೆ ಮಾಡಿದೆ. ಇವರಿಗೆಲ್ಲ ಬಡ್ಡಿಯನ್ನು ಬಡ್ಡಿಯನ್ನು ಬಿಡುವಂತ ವ್ಯವಸ್ಥೆ ಮಾಡಿದ್ರು, ಎಲ್ಲ ಮಾಡಿದ್ರು. ಅರ್ಧ ಕೆಲಸಕ್ಕೆ ಹೋಗದೆ ಮನೆಯಲ್ಲಿ ಕೂತವನಿಗೆ ಅರ್ಧ ಸಂಬಳ ಕೊಡುವ ವ್ಯವಸ್ಥೆ ಆಗಬೇಕು ಅಂತ ಅದನ್ನು ಮಾಡಿತು. ನಾವು ಸರ್ಕಾರಕ್ಕೆ ಹೇಗೆ ಟ್ಯಾಕ್ಸ್ ಅನ್ನು ಕೊಟ್ಟಾಗ ನಮಗೆ ಅದು ಕರ್ತವ್ಯ ಹಕ್ಕುಗಳನ್ನು ಹೇಗೆ ವಾಪಸ್ ಕೊಡ್ತದ, ಸೈಮಲ್ಟೇನಿಯಸ್ ಆಗಿ ಸಮಾನಾಂತರವಾಗಿ ನಾವು ಅದಕ್ಕೆ ಕೊಟ್ಟಾಗ ಅದು ನಮಗೆ ಕೊಡ್ತಾ ಉಂಟು. ದೇವಸ್ಥಾನಗಳಿಗೆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಏನು ಅಂತ ಇವತ್ತಿಗೂ ಕೂಡ ನಮ್ಮ ಊರಲ್ಲಿ, ನಮ್ಮ ಮನೆಯಲ್ಲಿ, ಉಳಿದ ಕಡೆಯಲ್ಲಿ ಏನು ಅಂತ ಗೊತ್ತಿಲ್ಲ, ಅಂತೂ ದಕ್ಷಿಣ ಕನ್ನಡ, ಉಡುಪಿ, ಈಶಾಲ, ದಕ್ಷಿಣ ಕರ್ನಾಟಕ ಮತ್ತು ಈ ಕಾಸರಗೋಡು ಪ್ರಾಂತ ಈ ಕಡೆಯಲ್ಲೆಲ್ಲ ಇವತ್ತಿಗೂ 100ಕ್ಕೆ 100 ನಾವು ಪಾಲನೆ ಮಾಡ್ತಾ ಇದ್ದೇವೆ. ಯಾವುದೋ ಒಂದು ಭಟ್ರು ಬಂದು ಒಂದು ಪೂಜಾ ಕಾರ್ಯದಲ್ಲಿ ಮನೆಯಲ್ಲಿ ಒಂದು ಪ್ರಾರ್ಥನೆ ಮಾಡಿದ್ರು ನಿಂತುಕೊಳ್ಳಿ, ಮೊದಲು ಅಂತ ಹೇಳ್ತಾರೆ, ಗ್ರಾಮ ದೇವರು ಯಾರು ನಮಗೆ ಗೊತ್ತಿಲ್ಲ. ಮತ್ತೆ 4 ಗಂಟೆ ಕೇಳಿ ಗ್ರಾಮ ದೇವರು ಇಡೀ ಅಂತ. ಮತ್ತೆ ಯಾರ ಹತ್ರ ಹೋಗಿ ಇಂಚಿನ ದೇವರು ಮಾಲಿಂಗೇಶ್ವರ ದೇವರಾ, ಇಂಚಿನ ಅಡಿಗೆ ಸೇವೆ ಹೇಳಿಸು, ರುದ್ರಾಭಿಷೇಕ ಹೇಳು, ಸೀಮೆ ದೇವರು ಯಾರು ಎಲ್ಲ ಕೇಳಿ ಅಲ್ಲಿ ಒಂದು ಸೇವೆ ಹೇಳಿಸ್ತಾರೆ. ಮನೆಯಲ್ಲಿ ಒಂದು ಪ್ರಶ್ನೆ ಇಟ್ಟೆ ಒಂದು ಇಟ್ಟುಕೊಳ್ಳಿ, ಅವ ಕೇರಳದ ವೇಳೆ ತಳಿಪರಮದಿಂದ ಬರಲಿ, ಎಲ್ಲಿಂದ ಬರಲಿ ಬೇಕಾದ್ರೆ ಅವ ಪ್ರಶ್ನೆ ಇಡಬೇಕಾದ್ರೆ ಮೊದಲು ಆ ಪ್ರಶ್ನೆ ಪತ್ರಿಕೆ ಮಲಯಾಳದಲ್ಲಿ ಯಾವುದರಲ್ಲಿ ಬರಲಿ, ಮತ್ತೆ ನೀವು ತರ್ಜುಮೆ ಮಾಡಿ ಮೊದಲು ನೋಡಿ ಏನು ಅಂತ. ಗ್ರಾಮ ದೇವರಿಗಿಂತ ಸೇವೆ, ಸೀಮೆ ದೇವರಿಗಿಂತ ಸೇವೆ, ಕುಟುಂಬದ ದೇವರಿಗಿಂತ ಸೇವೆ, ಇದೆಲ್ಲವನ್ನ ಬರೆದು ಮತ್ತೆ ಅವತ್ತಿನ ಪ್ರಶ್ನೆಯಲ್ಲಿ ಏನು ಬಂದಿದೆ ಅದನ್ನು ಬರೆಯುವುದು. ನಮ್ಮ ಮನೆಯಲ್ಲಿ ಕೂಡ ನಾವು ಶುಭ ಕಾರ್ಯಗಳನ್ನು ಮಾಡಬೇಕಾದ್ರೆ ಅವಳು ಕೈಲಿ ಕಟ್ತಾನತೆ ನಾನೈತೆ ಆಪಜಿ 18 ಮೇಡ್ದು 30 ಮುಟ್ಟ ಆಪಜಿ ಅಲ್ಪ ಕೈಲಿ ಕಟ್ತಿಕೊಂಡು ನಾವಾಗ ಮದುವೆ ಇಡುವುದಿಲ್ಲ, ಮನೆ ಒಕ್ಕಲಿ ಇಡುವುದಿಲ್ಲ, ನಾವು ಉಪನಯನ ಮಾಡುವುದಿಲ್ಲ. ಊರಿನವರನ್ನೆಲ್ಲ ಸೇರಿಸಿ ಮಾಡುವ ಕಾರ್ಯಕ್ರಮಕ್ಕೆ ಗ್ರಾಮ ದೇವರಿಗೆ ಅಥವಾ ಸೀಮೆ ದೇವರಿಗೆ ಕೈಲಿ ಕಡ್ದಿದೆ, ಅಥವಾ ಧ್ವಜಹಾರ ಏರಿಸಿದೆ, ಅಥವಾ ಅಂಗಣಗೂ ಕೊಟ್ಟು ಮಾಡಿದಿರೆ, ಯಾವುದೋ ಒಂದು ಕಾರಣ ಇಟ್ಟುಕೊಂಡು ಅಲ್ಲಿ ಕಾರ್ಯಕ್ರಮಗಳಾಗುವಾಗ ನಮ್ಮ ಮನೆಯಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡುವುದಿಲ್ಲ. ಚಿಕ್ಕದೆಲ್ಲ ಮಾಡ್ತೇವೆ. ನಿತ್ಯ ಕರ್ಮ ದಿನ ಮಾಸ ಕಾರ್ಯತೋನ್ಯತ್ರ ಅಂತ, ದಿನ ಕಾರ್ಯಗಳು ಮಾಸ ಕಾರ್ಯಗಳು ಅಂತ ಏನಿದೆ ಅದೆಲ್ಲವನ್ನ ಮಾಡ್ತೇವೆ ವಿನಃ ಉತ್ಸವ ಅಂತ ಆಚರಣೆ ಮಾಡುವಂತ ಗೃಹ ಪ್ರವೇಶ, ಮದುವೆ, ಉಪನಯನ ಇತ್ಯಾದಿಗಳನ್ನು ನಾವು ಮಾಡುವುದಿಲ್ಲ. ಅಂದ್ರೆ ನಾವು ಇವತ್ತಿಗೂ ಆ ಗ್ರಾಮ ದೇವರು, ಸೀಮೆ ದೇವರ ಕಲ್ಪನೆಯನ್ನ ನಾವು ಉಳಿಸಿಕೊಂಡಿದ್ದೇವೆ. ವಿಶೇಷ ಸಂದರ್ಭದಲ್ಲಿ ಅಂತ ಕಡೆಯಲ್ಲಿ ಹೋಗಿ ನಾವು ಬಲಿವಾಡು ಕೊಡಬೇಕು, ಕಾಣಿಕೆ ಕೊಡಬೇಕು ಅಂತಿದ್ರೆ ಇವತ್ತಿಗೂ ಮಾಡ್ತಾ ಇದ್ದೇವೆ. ಆಗ ಸಮಯಕ್ಕೆ ದೇವಾಲಯಗಳು ನಮಗೇನು ಮಾಡಿದೆ ಅಂತ ಪ್ರಶ್ನೆ. ಶಾಸ್ತ್ರದಲ್ಲಿ ಸ್ಪಷ್ಟ ಉಲ್ಲೇಖ ಆಗಿದೆ, ದೇವಾಲಯದಲ್ಲಿ ಸಂಗ್ರಹಿಸಲ್ಪಟ್ಟಂತಹ ಸಂಪತ್ತಿನಲ್ಲಿ 20% ನೇರವಾಗಿ ಮತ್ತೆ ಸಮಾಜಕ್ಕೆ ಕೊಡಬೇಕು. ಜಾತ್ರೆ ಮಾಡ್ಲಿಕ್ಕಲ್ಲ, ಅಲ್ಲಿ ನೀವು ಜಾತ್ರೆಯ ಸಮಯಕ್ಕೆ ಮಾಡುವ ಅನ್ನದಾನಕ್ಕಲ್ಲ, ತಂತ್ರಿಗಳಿಗೆ ಭಟ್ರಿಗಳಿಗೆ ಸಂಬಳ ಕೊಡ್ಲಿಕ್ಕಲ್ಲ, ಬ್ಯಾಂಡ್ ವಾದ್ಯಕ್ಕೆ ಕೊಡ್ಲಿಕ್ಕಲ್ಲ, ಯಾವುದಕ್ಕಲ್ಲ. ಇದು ಎಲ್ಲವನ್ನ ಬಿಟ್ಟು, ಅಥವಾ CPF ಅಂತ ಕಾಮನ್ ಪೂಲ್ ಫಂಡ್ ಅಂತ ಸರ್ಕಾರ 10% 25 ಲಕ್ಷಕ್ಕಿಂತ ಮೇಲ್ಪಟ್ಟ ದೇವಸ್ಥಾನಗಳಲ್ಲಿ ತಗೊಂಡು ಹೋಗ್ತದಲ್ಲ, ಅದು ಅಲ್ಲ. ಇದಿಷ್ಟನ್ನ ಬಿಟ್ಟು 20% ಸಮಾಜಕ್ಕೆ ವಿನಿಯೋಗ ಮಾಡಬೇಕು. ಅಂದ್ರೆ ಯಾರಿಗೋ ವಿದ್ಯೆ ಕೊಡ್ಲಿಕ್ಕೆ, ಯಾರಿಗೋ ಹುಷಾರಿಲ್ಲ ಅಂತ ಸಂದರ್ಭದಲ್ಲಿ ಅವರಿಗೆ ಮದ್ದು ಮಾಡಲಿಕ್ಕೆ, ಮನೆ ಬಿದ್ದು ಹೋದವರಿಗೆ ಮನೆ ಕಟ್ಟಿ ಕೊಡ್ಲಿಕ್ಕೆ, ಊರಿನಲ್ಲಿ ನೀರಿನ ತೊಂದರೆ ಇದೆ ಕೆರೆ ಬಾವಿ ತೋಡ್ಲಿಕ್ಕೆ, ಸಮಾಜಮುಖಿಯಾದಂತಹ ಕೆಲಸಕ್ಕೆ ಸಮಾಜಕ್ಕೆ 20% ದೇವಾಲಯಗಳು ನೇರವಾಗಿ ಕೊಡಬೇಕು ಅಂತ ಇದೆ. ಯಾವ ದೇವಸ್ಥಾನ ಕೊಡ್ತದೆ ಅಂತ ನಂಗೆ ಬೇಕಾದ್ದು, ನಾನು ತಿಳ್ಕೊಂಡ ಪ್ರಕಾರ ಕೊಡುವುದಿಲ್ಲ. ಇದು ನಾವು ತಪ್ಪಿದ್ದು. ಇದನ್ನ ಸರಿ ಮಾಡಿಕೊಳ್ಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ.
ಅದರ ಜೊತೆಗೆ ಇಡೀ ಊರಿಗೆ ಬೇಕಾದಂತಹ ಸಂಸ್ಕಾರ ಏನಿದೆ ಅದು ದೇವಾಲಯಗಳಲ್ಲಿ ಕೊಡುವಂತಹ ವ್ಯವಸ್ಥೆ ಆಗಬೇಕು. ವಾರದಲ್ಲಿ ಒಂದು ದಿನ ಆದರೂ ಯಾವುದಾದ್ರೂ ತರಗತಿ ಮಾಡಬೇಕು. ಯಾವುದೋ ಒಂದು ನಮ್ಮಲ್ಲಿ ಕಲ್ತವರು ಗೊತ್ತಿದ್ದವರು ಇರ್ತಾರೆ, ಅವರನ್ನು ಸಂಪನ್ಮೂಲ ವ್ಯಕ್ತಿಗಳನ್ನು ಬರಲಿಕ್ಕೆ ಹೇಳಿ ಊರಿನವರಿಗೆ ಒಂದು 10 ಜನರಿಗಾದ್ರೂ ಹೇಳಿಬಿಡ್ಬೇಕು. ಒಂದು ಊರಲ್ಲಿ 10 ಜನರಿಗೆ ಗೊತ್ತ, ಇಡೀ ಊರ್ದಕ್ಕೆ ಬರ್ಪುಣ್ಯ ಇದ್ದೀರಿ ಮುಲ್ಪ ಕಿನ್ನಡಿ ಈತ ಕಾರ್ಯಕ್ರಮ ಲೆಕ್ಕ ಮಾಡ್ತಗೊಂಡು 5 ಜನ ಪುಡಾತಿ 50 ಜನರಿಗೆ ನಾವು ಇಷ್ಟೆಲ್ಲ ಕಾರ್ಯಕ್ರಮ ಮಾಡಿ ಬೇಕಾ ಮಾರ್ರೆ, ಈ ಮೈಕದ ವ್ಯವಸ್ಥೆ ಇಷ್ಟೆಲ್ಲ ಮಾಡಿ ಇವರೇ ಕೆಲಸ ಬಿಟ್ಟು ಇವರು ಒಂದು ವಾರ ಹೊಡ್ಚಾಡಿಕೊಂಡು 50 ಜನ ಅಲ್ಲ 10 ಜನ ಬಂದ್ರೆ ನಿಮ್ಮ ಕಾರ್ಯಕ್ರಮ ಸಾರ್ಥಕ ಅಂತ ಅರ್ಥ. 10 ಜನರಿಗೆ ಗೊತ್ತಾಯ್ತಾ? ಅವ ಮನೇಲಿ ಒಬ್ಬೊಬ್ಬನ ಮನೇಲಿ 10 ಜನ ಇದ್ದಾರೆ, ಮತ್ತೆ ಪಸರಿಸ್ತದೆ, ತೊಂದರೆ ಇಲ್ಲ, 10 ಜನ ಬಂದ್ರೆ ಸಾಕು. ಕಟ್ಟ ಕಡೆಗೆ ಸಮಸ್ಯೆ ಬೇಕಾದ ಯಾವಾಗ ಕೇಳಿದ್ರೆ 70 ಜನ ತಾನೇ ಅಂತ ಕಾರ್ಯಕ್ರಮ ಇಟ್ಟು ನೀವು ಯಾರು ಬರ್ಲಿಲ್ಲ, ಎಂತ ಮಾಡುದು ಅಂತ. ಎಂತ ಮಾಡ್ಲಿಕ್ಕಿಲ್ಲ, ಅವರು ಮಾತಾಡ್ಲಿಕ್ಕೆ ಇಲ್ಲಿ ಕರೆದಿದಾರಲ್ಲ, ಇವರಿಗೆ ಎದುರು ಕೂತ್ಕೋಬೋದಲ್ಲ, ಇವರೇ ಬಂದು ಎದುರು ಕೂತ್ರೆ ನಾನು ಮಾತಾಡ್ತೇನಲ್ಲ, ಅವರಿಗಾದ್ರೂ ಗೊತ್ತಾಯ್ತಲ್ಲ. ಈ ರೀತಿಯಾಗಿ 1 ಜನ 2 ಜನ ಬಂದರೂ ಕೂಡ ಸಾರ್ಥಕವೇ, ಎದುರು ನಿಲ್ಲಿಸಲಿಕ್ಕಿಲ್ಲ. ಇಂಥ ಕರ್ಮವನ್ನು ಮಾಡಲೇಬೇಕು. ದೇವಾಲಯಗಳಲ್ಲಿ ಇದನ್ನೆಲ್ಲ ಮಾಡಬೇಕು. ಮಾಡುವ ಕೆಲಸ ಆಗ್ತಾ ಇಲ್ಲ. ಆರಾಧನಾ ಕೇಂದ್ರಗಳಲ್ಲಿ ಆರಾಧನಾ ಕೇಂದ್ರಗಳ ನವನಿರ್ಮಾಣ ಆಗಬೇಕಾದ್ದು ಈ ನಿಟ್ಟಿನಲ್ಲಿ ಆಗಬೇಕು. ಆದರೆ ಬೇಸಿಕ್ ವಿಷಯಗಳು ನಮಗೆ ಗೊತ್ತಬೇಕಲ್ಲ, ದೇವಸ್ಥಾನಕ್ಕೆ ಹೇಗೆ ಹೋಗಬೇಕು ಅಂತ ಇವರು ಅದೇ ಪಾಯಿಂಟ್ ಅನ್ನು ಬರೆದಿದ್ದಾರೆ. ದೇವಾಲಯ ಅಂದ್ರೆ ಏನು, ಅಲ್ಲಿ ಮಾಡಬೇಕಾದಂತ ಆಚರಣೆಗಳೇನು ಅಂತ ಒಂದು ಸೂಕ್ಷ್ಮವಾಗಿ ನಾನೇ ಹೇಳಿಬಿಡ್ತೇನೆ, ಮತ್ತೆ ಪ್ರಶ್ನೆ ಇದ್ರೆ ಕೇಳಿ. ನೀವು ನೆನ್ಪಿಟ್ಟುಕೊಳ್ಬೇಕಾದ್ರೆ ದೇವಸ್ಥಾನದಲ್ಲಿ 2 ರೀತಿಯಲ್ಲಿ ದೇವರನ್ನ ಆರಾಧನೆ ಮಾಡ್ತೇವೆ. ಒಂದು ಸೂಕ್ಷ್ಮ ರೂಪದ ದೇವರ ಆರಾಧನೆ, ಇನ್ನೊಂದು ಸ್ಥೂಲ ರೂಪದಲ್ಲಿ. ಅವ ನಿರ್ಗುಣ ನಿರಾಕಾರ ಎಲ್ಲ ಇರ್ಬೋದು. ನಮಗೊಂದು ಆರಾಧನೆಯ ಪ್ರಕ್ರಿಯೆ ನಮಗೊಂದು ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ ಈ ರೀತಿ ವ್ಯವಸ್ಥೆಗಳನ್ನು ಹಿಂದಿನವರು ಮಾಡಿಕೊಟ್ಟದ್ದು. ಸೂಕ್ಷ್ಮ ರೂಪದ ಆರಾಧನೆ ಅಂತ ಕೇಳಿದ್ರೆ, ದೇವಸ್ಥಾನ ಪ್ರತಿಷ್ಠೆ ಮಾಡಬೇಕಾದ್ರೆ ಒಂದು 5 ಫೀಟ್ 10 ಫೀಟ್ 20 ಫೀಟ್ ಹೊಂಡ ತೆಗೆದು ಅಲ್ಲಿ ಏನೋ ಒಂದು ಪ್ರಕ್ರಿಯೆ ಮಾಡಿ ಏನೆಲ್ಲ ಇಟ್ಟು ಅಲ್ಲಿಂದ ಒಂದು ನಾಳೆ ಎಲ್ಲ ಇಟ್ಟ ಹಾಗೆ ಎಲ್ಲ ಮಾಡಿ ವ್ಯವಸ್ಥೆ ಮಾಡಿ ಮನೆ ಕಟ್ಟಿದಾಗೆ ಮಾತ್ರ ಕಟ್ಟುವುದಲ್ಲ. ಹಾಗೇನೋ ಒಂದು ವ್ಯವಸ್ಥೆಗಳನ್ನು ಷಡಾಧಾರ ಪ್ರತಿಷ್ಠೆ ಅಂತೆಲ್ಲ ಮಾಡ್ತಾರೆ. ಮಾಡಿ ಮೇಲೆ ತಂದು ಕೊನೆಗೆ ಒಂದು ಅದಕ್ಕೆ ಗಂಡು ಶಿಲೆ, ಹೆಣ್ಣು ಶಿಲೆ, ನಪುಂಸಕ ಶಿಲೆ ಅಂತ ಹೀಗೆಲ್ಲ ಮಾಡಿ ಇದರಲ್ಲಿ ಪೀಠ ಮಾಡಬೇಕು, ಇದರಲ್ಲಿ ಮೂರ್ತಿ ಮಾಡಬೇಕು, ಹೀಗೆಲ್ಲ ಪ್ರಕ್ರಿಯೆ. ಅದನ್ನು ಮಾಡಿ ಮೂರ್ತಿಯನ್ನಲ್ಲಿ ಕೂತ್ಕೊಳ್ಳಿಸಿದ್ದಾರೆ ಅಂತ ಇಟ್ಟುಕೊಳ್ಳೋ. ಆ ಗರ್ಭಗುಡಿಯ ಒಳಗೆ ನಮಗೆ ಮೇಲ್ಬದಿದು ಮಾತ್ರ ನಮಗೆ ಕಾಣುದು, ಮೂರ್ತಿ ಕಾಣುತ್ತದಲ್ಲ. ಆ ಮೂರ್ತಿಗೆ ತಂತ್ರಿಗಳಲ್ಲ, ನಿತ್ಯದಲ್ಲಿ ಅರ್ಚಕರು ನಿತ್ಯ ಪೂಜೆ ಮಾಡ್ತಾರಲ್ಲ, ಅದು ಸೂಕ್ಷ್ಮ ರೂಪದ ದೇವರ ಆರಾಧನೆ. ದೇವಸ್ಥಾನ ಅಂದ್ರೆ ಒಳಗೆ ಹೊರಗಿನ ಗೋಪುರ ಬೇರೆ ಇರ್ತದೆ, ಹೊರಗೆ ಒಂದು ಗರ್ಭಗುಡಿ ಇರ್ತದೆ, ಅದರಲ್ಲಿ ಎದುರು ಒಂದು ಸಾಮಾನ್ಯ ದೇವಾಲಯಗಳಲ್ಲಿ ಒಂದು ಮುಖ ಮಂಟಪ ಅಂತ ಇರ್ತದೆ, ಅಥವಾ ತೀರ್ಥ ಮಂಟಪ, ನಮಸ್ಕಾರ ಮಂಟಪ ಅಂತ ಕರಿತೇವೆ. ದೇವರು ಒಳಗಡೆ ಇರ್ತಾರೆ. ಎದುರು ಒಂದು ತೀರ್ಥ ಮಂಟಪದಲ್ಲಿ, ನಮಸ್ಕಾರ ಮಂಟಪದಲ್ಲಿ ಆ ದೇವರ ವಾಹನದ ಒಂದು ನಂದಿಯ ಗರುಡನ ಅಂತ ಒಂದು ಇರ್ತದೆ ಅಲ್ಲಿ ಎದುರು. ಇದಕ್ಕೆಲ್ಲ ಪೂಜೆ ಮಾಡ್ತಾರೆ. ಅಲ್ಲಿ ಬಂದು ನಿತ್ಯೋತ್ಸವ ಇರುವಂತ ಕಡೆಯಲ್ಲಿ ಬೇರೆ, ಕಟೀಲು ಅಥವಾ ಇಂಥ ನಮ್ಮ ಪೊಳಲಿ ಇಂಥ ಕಡೆಗಳದ್ದಲ್ಲ, ಸಾಮಾನ್ಯ ದೇವಸ್ಥಾನದಲ್ಲಿ ಸೂಕ್ಷ್ಮ ರೂಪದ ಆರಾಧನೆ ನಿತ್ಯದಲ್ಲಿ ನಡೆಯುವಂಥದ್ದು. ಒಳಗಿನ ಮೂರ್ತಿಗೆ ಮಾಡುವಂತಹ ಪೂಜೆ ಅದು ದಿನಕ್ಕೆ ಒಮ್ಮೆಯ, ದಿನಕ್ಕೆ 2 ಹೊತ್ತ, ದಿನಕ್ಕೆ 3 ಹೊತ್ತ ಹೀಗೆ ಮಾಡ್ತಾ ಬರ್ತಾರೆ. ಸ್ಥೂಲ ರೂಪದ ಆರಾಧನೆ ಹೇಳಿದ್ರೆ ಅದನ್ನು ನಾವು ಜಾತ್ರೆ ಅಂತ ಕರಿತೇವೆ, ಅಥವಾ ಪಂಚಪರ್ವಗಳು ಅಂತ ಮಾಡ್ತೇವೆ. ಅವತ್ತು ದೇವರ ದೊಡ್ಡ ಶರೀರ ಆರಾಧನೆ ಮಾಡೋದು. ಒಳಗಿನ ಮೂರ್ತಿಯಿಂದ ಹಿಡಿದು, ಆ ಮೂರ್ತಿಯ ಪೀಠದಿಂದ ಹಿಡಿದು ಎದುರೊಂದು ದೇವಸ್ಥಾನದ ಗೋಪುರದ ಹೊರಗಡೆ ಒಂದು ಪ್ರಧಾನ ಬಲಿಪೀಠ ಹಾಕಿ ಅದರ ಎದುರಿಗೆ ಒಂದು ಕಲ್ಲು ಹಾಕಿ ಅದರಲ್ಲಿ ಒಂದು ಧ್ವಜವನ್ನೆಲ್ಲ ಹಾರಿಸ್ತೇವೆ ನಾವು. ಆ ಧ್ವಜಸ್ತಂಭ ಎಲ್ಲಿ ಮಾಡ್ತೇವೋ ಅಲ್ಲಿಂದ ಆರಂಭಿಸಿ ಒಳಗಿನವರೆಗೆ ಇದಿಷ್ಟು ದೇವರ ಶರೀರ ಅಂತ ಕಲ್ಪನೆ ಮಾಡಿ ಅದಕ್ಕೆ ಆರಾಧನೆ ಮಾಡುವಂಥದ್ದು. ಆಗ ಬರೇ ದೇವರಿಗೆ ಮಾತ್ರ ಪೂಜೆ ಅಲ್ಲ, ನಿತ್ಯದಲ್ಲಿ ದೇವರಿಗೆ ಪೂಜೆ. ಈಗ ವಿಷ್ಣುವಿಗೆ ಪೂಜೆ ಮಾಡಿದೆವು ಅಂತ ಹೇಳಿದ್ರೆ ಒಂದು ಒಟ್ಟಿಗೆ ಲಕ್ಷ್ಮಿ ಇರ್ತಾಳೆ, ಅವಳಿಗೆ ಪೂಜೆ ಆಗ್ತದೆ. ಭೂದೇವಿ ಶ್ರೀದೇವಿ ಇದ್ರೆ 2 ಜನರಿಗೆ ಪೂಜೆ ಆಗ್ತದೆ. ಒಂದು ಗರುಡನ ಹನುಮಂತನ ಯಾರದಿದ್ರೆ ಅವರಿಗೆ, ಮಹಾ ಶಿವ ಅಂತ ಇದ್ರೆ ನಂದಿಯ ಇನ್ಯಾರಿಗೋ, ಇದಿಷ್ಟು ಮಾತ್ರ ಆಗ್ತದೆ. ಮತ್ತೊಂದು ಅಗ್ನಿಗಲ್ಲಿ ಅಂತ ಇರ್ತದೆ, ಅಗ್ನಿಗಲ್ಲಿಗೆ ಒಂದು ನಿತ್ಯ ಬಲಿ ಹಾಕೋ ಪರಿಪಾಠ ಕೆಲವು ಕಡೆಯಲ್ಲಿ ಇರ್ತದೆ. ಇಷ್ಟೇ. ಸ್ಥೂಲ ರೂಪದ ಆರಾಧನೆ ಹೇಳಿದ್ರೆ ಜಾತೆ ಪಂಚಪರ್ವ ಜಾತ್ರಾದಿಗಳ ಸಂದರ್ಭಗಳಲ್ಲಿ ಇಡೀ ಆ ಹೊರಗಿನ ಇದರಿಂದ ಹಿಡಿದು ಇಲ್ಲಿವರೆಗೆ ದೇವರ ಶರೀರ ಅಂತ ಕಲ್ಪನೆ ಮಾಡಿ ಅದರಲ್ಲಿದ್ದಂಥ ಎಲ್ಲ ದೇವತೆಗಳನ್ನ ಆರಾಧನೆ ಮಾಡಲಿಕ್ಕಿದೆ. ತಂತ್ರಿಗಳು ಒಂದು ಕೈ ಬಟ್ಲು ಹಿಡ್ಕೊಂಡು ಹೊರಗಡೆ ಬಂದು ಅಲ್ಲಲ್ಲಿ ಕಲ್ಲುಗಳನ್ನೆಲ್ಲ ಹಾಕಿರ್ತಾರೆ, ಅಲ್ಲಿಗೆ ನೀರು ರಟ್ಟಿಸ್ತಾರೆ, ಎಲೆ ಕುಂಟಲ್ದ ತಪ್ಪು ಎಲ್ಲ ಬಿಸಾಡ್ತಾರೆ, ಎಲ್ಲ ಸುತ್ತ ಒಂದು ಪೂಜೆ ಮಾಡ್ತಾರೆ. ಮತ್ತೆ ಒಂದೇ ಕಡೆಯಲ್ಲಿ ಒಂದು 7 ಕಲ್ಲುಗಳು ಒಟ್ಟಿಗೆ ಸೇರಿಸಿ ಮಾತೃಕೆ ಅಂತೆಲ್ಲ ಕರಿತೇವೆ ಅದೆಲ್ಲ ಇರ್ತದೆ. ಅದಾದ ನಂತರ ಹೊರಗಡೆ ಬರ್ತಾರೆ. ಹೊರಗಡೆ ಕೊಡಿಮರದ ಹತ್ರ, ಮಹಾಬಲಿ ಪೀಠದ ಹತ್ರ ಒಂದಷ್ಟು ದೇವತೆಗಳನ್ನ ಆವಾಹನೆ ಮಾಡಿ ಅವರಿಗೆ ಪೂಜೆ ಮಾಡ್ತಾರೆ, ದೀಪ ಎಲ್ಲ ಹಿಡ್ಕೊಂಡು ಬರ್ತಾರೆ. ಮತ್ತೆ ದೇವಸ್ಥಾನದ ಹೊರಗಿನ ಅಂಗಣದಲ್ಲಿ ಸುತ್ತು ಬರ್ತಾರೆ. ಎಲ್ಲ ಆಗಿ ಪರಿವಾರ ದೇವತೆಗಳಿಗೆ ಅಲ್ಲಿ ಯಾವುದೆಲ್ಲ ಸಾನ್ನಿಧ್ಯ ಉಂಟು ಅದಕ್ಕೆ ಎಲ್ಲ ಕೊಟ್ಟು, ಇಲ್ಲಿ ಆಯಾ ದೇವತೆಗೆ ಸಂಬಂಧಪಟ್ಟು ವಿಷ್ಣುವ ಶೈವವ ಯಾವಂತ ನೋಡಿ ಆ ರೂಪದಲ್ಲಿ ಆರಾಧನೆ ಮಾಡಿ ಕೊನೆಗೆ ಒಂದು ಕ್ಷೇತ್ರಪಾಲ ಅಂತೇಳಿ ಉಳಿದದನ್ನೆಲ್ಲ ಒಂದು ಕಡೆಯಲ್ಲಿ ಹಾಕಿ ಹೋಗ್ತಾರೆ. ಇದು ಮಾಡುವಂಥದ್ದು ಆ ಪರಿವಾರದ ಅಷ್ಟೂ ದೇವತೆಗಳಿಗೆ. ಶಿವ ದೇವಸ್ಥಾನ ಅಂತಾದ್ರೆ ಶಿವನ ಪರಿವಾರ ಎಷ್ಟಿರ್ಬೋದು? ಬರೀ ನಂದಿ ಮಾತ್ರ ಇರುವುದು ಅಲ್ಲಲ್ಲ, 1000 ಗಟ್ಟಲೆ. ನಮ್ಮೊಂದು ಮನುಷ್ಯ ಬರಬೇಕಾದ್ರೆ ಸ್ವಲ್ಪ ದೊಡ್ಡ ಜನ ಅಂತ ಆದ್ರೆ ಅವರ ಒಟ್ಟಿಗೆ ಒಂದು 4 ಜನ ಬರ್ತಾರೆ. ಅದೇ ಒಂದು ಮಿನಿಸ್ಟರ್ ಎಲ್ಲ ಬರ್ಲಿ ಅಂತೆ ಮುಂದಿನಿಂದ ಹಿಂದಿನಿಂದ ಕುಯಿ ಮಾಡಿಕೊಂಡು 10-40 ಜನ ಬರ್ತಾರೆ. ಒಂದು 2-3 ಗಾಡಿ ಬರ್ತದೆ.
ಕೆಲವರಿಗೆ ಅಷ್ಟ ಅದಲ್ಲ. ಅದು ಮತ್ತೆ ಅವ್ನು Z+ ಅಂತಾದ್ರೆ ಸ್ವಲ್ಪ ದೊಡ್ಡ ಜನ ಅಂತಾದ್ರೆ ಆಗ ಮತ್ತೆ ಕೇಳಲಿಕ್ಕಿಲ್ಲ, ಝೀರೋ ಟ್ರಾಫಿಕ್ ಮಾಡಿ ಕರ್ಕೊಂಡು ಬರ್ತಾರೆ. ಒಬ್ಬ ಮನುಷ್ಯನಿಗೆ ಸಾಮಾನ್ಯ ಅಲ್ಲ, ಅವನ ಸ್ಥಾನ, ಅವನಿಗೆ 5 ಪೈಸೆ ಯೋಗ್ಯತೆ ಇಲ್ಲ, ಅದು ಬೇರೆ ವಿಷಯ. ಆದ್ರೆ ಅವನಿಗೆ ಇಷ್ಟು, ಅವನ ಕೈಲಿ ಅಧಿಕಾರ ಆದ್ರೂ ಇರ್ತದಲ್ಲ, ಅದಕ್ಕೆ ಬೆಲೆ ಅದು. ಅವನಿಗೆ ಇಷ್ಟೆಲ್ಲ ಮಾಡ್ತಾರೆ ಅಂತ ಆದ್ರೆ, ಜನ ಇರ್ತಾರೆ ಅಂತ ಆದ್ರೆ, ಒಂದು ದೇವರ ಸುತ್ತಮುತ್ತ ಎಷ್ಟು ಜನ ಇರ್ಬೋದು? ನಮಗೆ ಪೂಜೆ ಮಾಡುವಾಗ ಎಷ್ಟೋ ಸಲ ಆ ಕಲ್ಪನೆ ಇರುವುದಿಲ್ಲ. ಸಾಧ್ಯ ಇದ್ದಷ್ಟು ಅದನ್ನು ಉಳಿಸಿಕೊಳ್ಬೇಕು. ಅದಕ್ಕೆ ಯಾರಾದರೂ ಪೂಜೆ ಮಾಡೋ ಅಂತ ಹೇಳಿದ್ರೆ ಸಾರ್ವಜನಿಕವಾಗಿ ಜನರನ್ನು ಸೇರಿಸಿ ಒಂದು ಮಾಡುವಂಥದ್ದು, ಸಂಸ್ಕಾರ ಕೊಡುವಂಥದ್ದು ಬೇರೆ. ಮನೆಯಲ್ಲಿ ನಿಮ್ಮಷ್ಟಕ್ಕೆ ಶ್ರದ್ಧೆಯಲ್ಲಿ ಭಕ್ತಿಯಲ್ಲಿ ಪೂಜೆ ಮಾಡಬೇಕು ಅನ್ನುಂಟ, ಆದಷ್ಟು ಜನ ಕಡಿಮೆ ಬರ್ಲಿಕ್ಕೆ ಹೇಳಿ. ಸತ್ಯನಾರಾಯಣ ಪೂಜೆಗೆ ಅಂತ ಕರೆದ್ರಿ, ಬಂದು ಪೂಜೆ ಶುರುವಾಯಿತು. ಇವ ಯಜಮಾನ ಬರ್ಲಿಕ್ಕೆ, ಜನ ಬರ್ಲಿಕ್ಕೆ ಹೇಳಿದಿದ್ರೆ ನಾನು ಅವನ ಕಾಲಿಗೆ ಒಂದಿ ನನಗೆ ಪೂ ಕೈಟ್ ಬರ್ತಾನೆ, ಒಂದು ನಿಮಿಷ ಅವ ತೆಕೊಳ್ಳುದಿಲ್ಲ ಅಂತ ನಾನು ಈಗ ಕುಟ್ಟಿ ಕರಿಬೇಕು ಅವನನ್ನು. ಮತ್ತೆ ಅವನ ಹೆಂಡತಿ ಹೇಳಿದ್ರು, ಹೀಗೆ ಮೇಲೆ ಅವಳು ಕುಟ್ಟಿದ್ಲು, ಅದು ಜೊತೆ ನೀರು ಅಂತ ಹೀಗೆ ಕುಟ್ಟಿ ಹೇಳಿದ್ರು. ಮತ್ತೆ ಗದ್ದೆ ತೆಕೊಂಡಾದ್ರೆ ಇವನಿಗೆ ದೇವರು ಇಲ್ಲಿ ಎದುರು ಕೊಟ್ಟಿದ್ದಾರೆ. ಅವನಿಗೆ ಕಲ್ಪನೆ ಇಲ್ಲ, ದೇವರಿಗೆ ಪೂಜೆ ಮಾಡ್ತಾ ಇದ್ದೇವೆ ಅಂತ ಕಲ್ಪನೆ ಇಲ್ಲ ಹೇಳುದು ನಾನು. ಕೈಯಲ್ಲಿ ಹೂ ತಗೊಂಡು ಕೂತಿದ್ದಾನೆ. ಪುನಃ ಅವ ಹೀಗೆ ಆಚೆ ಈಚೆ ನೋಡ್ತಾ ಇರ್ತಾನಲ್ಲದೆ ಕೊನೆಗೆ ಪಾಡ್ಲಿ ಅಂತ ಅವಳೇ ಹೇಳಿ ಇವ ಕೊನೆಗೆ ಹಾಕೋದಲ್ಲದೆ, ಇವ ಕರ್ದು ಅದರಡಿಯಲ್ಲಿ ಕರೆದು ಯಾರನ್ನಾದ್ರೂ ಹೀಗೆ ಮಾಡೋದು, ಕರೆಯೋದು, ಇಂಚು ಜನ ಹೆಚ್ಚೋದು ಮಂಜು 2 ಸೇರಿ ಅರಿ ಹೆಚ್ಚು ಹೊಡ್ರವಣ. ಇವ ಇದರಲ್ಲಿ ಅಲ್ಪ ಬತ್ತಾಗಲಿ ಬಾಜಲ್ ಕೊಡೋಚೆ ಹಾಕಲಿ ಸಾಮಾನ್ಯ ಜಿಲ್ಲಾ ಪಂಚಾಯತ್ ಗೊತ್ತುಂಡಿ ಬಾಜಲ್ ಕೊಡರು ಲೆಪ್ಪ ಕುಲಿಯರವಣ ಚಾರ್ ಮಾಡತ್ತು ಉಳ್ಳಾಡಿದಿಲ್ಲ. ಇವ ಪೂಜೆ ಮುಗಿಯಲ್ಲರಿಗೆ ಇದರಲ್ಲೇ ಇರೋದು. ಅಥವಾ ಕೆಲವರು ಎಂತ ಮಾಡ್ತಾರೆ, ಅದಕ್ಕಿಂತ ಬುದ್ಧಿ ಅಂತ ಇರ್ತದೆ. ಬಂದ ಹಾಗೆ ಅಣ್ಣರೆ ಒಂದು ಚೀಟಿಡು ಪೂರ ಎಂಕಲ ಇಲ್ಲದಾಗ ನಕ್ಷತ್ರ ಪೂರ ಬರುತ್ತೆ ಹಿಂದೆ ತೊಳ್ಳೆ ಅಂತ ಅವ ಹೇಳಿ ಫಸ್ಟಿಗೆ ಒಂದು ಬಂದ ಹೆಂಡತಿ ಹತ್ರ ಮಮ್ಮ ಅಂತ ಒಂದು ಹೇಳಿ, ಸರ್ ನೀರು ಬಿಡುದು ಅಣ್ಣರೆ ಮಂಗಳಾರತಿಗೆ ಅನ್ನ ಪಣ್ಲೇವೆ ಅಂತ ಹೇಳಿ ಅವ ಎದ್ದುಕೊಂಡು ಹೋಗ್ತಾನೆ. ಮತ್ತೆ ನಾವು ನಮ್ಮಷ್ಟಕ್ಕೆ ಪೂಜೆ ಮಾಡಬೇಕು. ಇದು ಪ್ರಕ್ರಿಯೆ ನಡೀತು. ಅಲ್ಲ, ಯಾರಿಗೋಸ್ಕರ ಮಾಡುದು ಅಂತ ಗತಾನುಗತಿಕೋ ಲೋಕ. ಅದಕ್ಕೆ ತಪ್ಪಲ್ಲ. ಮೊದಲಿನ ಹಾಗೆ ಅವಿಭಕ್ತ ಕುಟುಂಬ ಹಾಗೆ ಅಪ್ಪ ಅಮ್ಮನಿಗೆ ಪೂಜೆಗೆ ಕೂತ್ಕೊಳ್ಳೋ ಕೆಲಸ, ಮಕ್ಕಳಿಗೆ ಅದಿಲ್ಲ. ಅವ್ರು ಬಂದವರನ್ನು ಸುಧಾರಿಸುದು, ಅಡಿಗೆದು ನೋಡುದು, ಉಳಿದದೆಲ್ಲ ಮಾಡುದು ಅವಿಭಕ್ತ ಕುಟುಂಬ ಆಗ ನಡೀತಾ ಇತ್ತು. ಈಗ ಆಗುದಿಲ್ಲ ಅಲ್ಲ. ಈಗ ನಮ್ಮ ಮನೆ ಅಂತ ಹೇಳಿದ್ರೆ ನಾನು ಮತ್ತು ನನ್ನ ಹೆಂಡತಿ, ತಪ್ಪಿ ಹುಟ್ಟಿದಿದ್ರೆ ಒಂದು ಮಗು, ಇದಿಷ್ಟು ನಮ್ಮ ಮನೆ ಆಗಿದೆ ಈಗ. ಇಂಥ ಸಂದರ್ಭದಲ್ಲಿ ಆತಿಥ್ಯ ಯಾರು ಮಾಡುದು, ಬಂದವರನ್ನು ನೋಡಿಕೊಳ್ಳುದು ಯಾರು, ಅಡಿಗೆದ್ದು ನೋಡಿಕೊಳ್ಳುದು ಯಾರು, ಪೂಜೆ ಯಾರು ಮಾಡುದು, ಕಷ್ಟ ಆಗ್ತದೆ ನಮಗೆ. ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇದ್ದೇವೆ. ಕಾಲಕ್ಕೆ ತಕ್ಕ ನಾವು ಹೊಂದಿಕೊಳ್ಬೇಕಾಗಿದೆ. ಅಂತಹ ಸಂದರ್ಭದಲ್ಲಿ ಸಾಧ್ಯ ಇದ್ರೆ ಭಕ್ತಿಯಿಂದ ಮಾಡಬೇಕು. ನಮಗೆ ಅದನ್ನು ಮಾಡ್ಲಿಕ್ಕೆ ಆಗುದಿಲ್ಲ, ಅರ್ಚಕರನ್ನು ಕರೆದು ಮಾಡಿಸ್ತೇವೆ ಅಂತ ಇದ್ರೆ ಸಾಧ್ಯ ಇದ್ದಷ್ಟು ಜನ ಕಡಿಮೆ ಹೇಳಿದಷ್ಟು ವ್ಯವಸ್ಥಿತವಾಗಿ ಭಕ್ತಿಯಿಂದ ಮಾಡ್ಲಿಕ್ಕೆ ಆಗ್ತದೆ. ಹೊರಗಿನ ಕಾರ್ಯಕ್ರಮಗಳೆಲ್ಲ ಮಾಡುವ, ವೈಭವದಲ್ಲಿ ಮಾಡುವ, ಎಲ್ಲ ಮಾಡುವ, ಆದ್ರೆ ಇದು ನಮಗೆ ಇರಬೇಕು ಅಂತ. ನಮಗೆ ಆ ಭಾವ ನಮ್ಮಲ್ಲಿ ಇಲ್ಲ ಅಂತ ಹೇಳುದು, ದೇವರು ಎದುರಿದ್ದಾರೆ ಅಂತ. ಎಲ್ಲಿ ಸಾಮಾನ್ಯ ಒಬ್ಬ ವ್ಯಕ್ತಿ, ನಾನು ಹೇಳಿದ್ದು ನಮಗಿಂತ ಸ್ವಲ್ಪ ದೊಡ್ಡವರು, ವಿದ್ವಾಂಸರು ಅಥವಾ ಏನೋ ಕಲ್ತವರು, ದೊಡ್ಡ ಪೋಸ್ಟಲ್ಲಿ ಇದ್ದವರು, ಇಷ್ಟು ಜನ ಅವರದ್ದು ಕಾರು ಬಂದು ನಿಂತಿತು. ಈ ಸೆರೆಯಲ್ಲಿ ಸ್ವಲ್ಪ ಕಾಣ್ತದೆ ಈ ಇದರೆಡೆಯಲ್ಲಿ. ಇವರು ಇಲ್ಲಿ ಕೂತಿದ್ರು, ಇವರಿಗೆ ರಪ್ಪ ಗೊತ್ತಾಯ್ತು, ಅವ ಅರ್ಬರಣಿಗೆ ಇರುತ್ತೆ ರಪ್ಪ. ಇವರು ವೇದಿಕೆಯಿಂದ ಹೇಳಿದ್ರು ಸೀದಾ ಹೋದ್ರು. ನಮಗಿಂತ ದೊಡ್ಡವರು ಒಬ್ರು ಬಂದಿದ್ದಾರೆ ಅಂತ ಆದ ತಕ್ಷಣ ಇವರಿಗೆ ಹೇಳ್ಬೇಕು ಅಂತ ಗೊತ್ತಿದೆ. ನಮಗೆ ಸಾವಿರ ಇಲ್ಲಿ ಬಂದ್ರು, ಇಲ್ಲಿ ವೇದಿಕೆಯಲ್ಲಿ ಇದ್ದವರು ನಿಂತರು, ಕೆಳಗಿದ್ದವರು ನಿಂತರು. ದೊಡ್ಡವರು ಬಂದ್ರು ಅಂತ ಹೇಳಿದ್ರೆ ಗೌರವ ಕೊಡ್ಲಿಕ್ಕೆ ನಮಗೆ ಗೊತ್ತಿದೆ. ಇಲ್ಲಿ ಯಾರೊಬ್ರು ಮಾತಾಡ್ತಾ ಇದ್ದಾರಲ್ಲ, ಇದರ ಮಧ್ಯದಲ್ಲಿ ಆ ಮಾತಾಡುವವರು ಕೂಡ ಮಾತು ನಿಲ್ಲಿಸಿದ್ರು. ಎಲ್ಲರೂ ಸೇರಿ ಒಬ್ಬ ಸ್ವಲ್ಪ ನಮಗಿಂತ ದೊಡ್ಡವ ಬಂದ ಅಂತ ಹೇಳಿದ ಕೂಡಲೇ ಇಷ್ಟು ಮಾಡ್ಲಿಕ್ಕೆ ನಮಗೆ ಗೊತ್ತಿದೆ. ಮನೆಯಲ್ಲಿ ಕಾರ್ಯಕ್ರಮ ಆಗುವಾಗ್ಲೂ ಹೀಗೆ ಎಲ್ಲ ಬಂದವರಿಗೋಸ್ಕರ ಇಲ್ಲಿ ನಾವು ಎದ್ದು ನಿಂತು ಅವನನ್ನು ಸ್ವಾಗತ ಮಾಡೋದು. ನೀವು ಬರ್ಪೈತೆ ಅಂತೇಳಿ ಇವನ ಹೆಂಡತಿನ ಹೇಳ್ಕೊಂಡು ಹೋದ, ಎಲ್ಲ ಮಾಡಿ ಬಂದ. ಅವನಿಗೆ ಇದೆಲ್ಲದಕ್ಕಿಂತ ದೊಡ್ಡ ನಾನು ದೇವರನ್ನು ಕರೆದು ಪೂಜೆ ಮಾಡ್ತಾ ಇದ್ದೇನೆ ಅನ್ನುವ ಕಲ್ಪನೆ ಎಲ್ಲಿಯಾದ್ರೂ ಮನಸ್ಸಲ್ಲಿ ಇದ್ರೆ, ಅವ ಜಗತ್ತು ಉತ್ಪಾತ ಆದರೂ ಕೂಡ ಬಂದವನಿಗೆ ಏರೆ ಬಡ್ರೆ ಅಂತಾನೆ. ಇಲ್ಲ ಗಡ್ಡೆ ಜನ ಇಪ್ಪಣತ್ತ ಬತ್ತನಾಗಿ ಸ್ವಯಜ ಗೊತ್ತಾ ಪೂಜೆಗೆ ಬೋಡು ನಂಡ ಬತ್ತದು ಕುಳ್ಳಾಡು ಮಧ್ಯಾಹ್ನ ಒಣಸು ಅಡಿಗೆ ಬಟ್ರೆ ಬಂತೆ ಒಣಸು ಮಲ್ತು ಪಾಡು ಧ್ಯಾನ ಪೂಜೆ ಮಾಡ್ಪಣ. ಹಾಗೆ ಇವ ಭಕ್ತಿಯಲ್ಲಿ ದೇವರಿಲ್ಲಿದ್ದಾನೆ ಅಂತ ಗೊತ್ತಾದ್ರೆ ಹೊರಗಿಂದ ಯಾರು ನರೇಂದ್ರ ಮೋದಿ ಬಂದ್ರು ಕೂಡ ಇವನಿಗೆ ಕಾಣೋದಿಲ್ಲ. ಇವನಿಗೆ ಅವನಿಗಿಂತ ದೇವರು ದೊಡ್ಡವರಲ್ಲ, ಸುಮ್ಮನೆ ಇರ್ತಾನೆ ಅವರ ದೇವರ ಬಡದಲ್ಲಿ. ಅಂದ್ರೆ ಮನುಷ್ಯ ಇದೆಲ್ಲ ಮಾಡ್ತಾನೆ ಅಂದ್ರೆ ಇಲ್ಲಿ ಹೇಳಲಿಕ್ಕೆ ಮಾತ್ರ ಎಂಕು ಭಯಂಕರ ಭಕ್ತಿ ಮಾರು, ಎಂಕಿ ದೇವರು ನೋಡೋ ಎಂಕು ಭಾರಿ ಅವು ದುಂಬುಡ್ದಂಟೇನೆ ಎಂಕಂತ ಬಾಯಲ್ಲೇ ಹೇಳೋದಲ್ಲದೆ ನಿಜವಾಗಿ ಇವನಿಗೆ ಆ ಭಕ್ತಿ ಇಲ್ಲ. ಭಕ್ತಿ ಇದ್ರೆ ಮಾಡ್ತಾನೆ ಹಾಗೆ. ನಾವು ಕೂತಲ್ಲಿಂದ ಅಲ್ಗಾಡಿಸ್ಲಿಕ್ಕಿಲ್ಲ. ಅದಕ್ಕೆ ನಾವು ಸಹ ಬುದ್ಧಿವಂತಿಕೆ ಮಾಡ್ತೇವೆ ಕೆಲವು ಸಲ. ಇಲ್ಲಿಂದ ಬರುವ ದಾರಿ ಅಂತ ಇಟ್ಟುಕೊಳ್ಳಿ. ಪೂಜೆ ಕೂತ್ಕೊಳ್ಬೇಕಾದ್ರೆ ನಾವು ಈಚೆ ಮುಖ ಮಾಡಿ ನಾವಲ್ಲಿ ಕೂತಿರ್ತೇವೆ. ಮನೆ ಯಜಮಾನನಿಗೆ ಬಂದವರು ಕಾಣುವ ಹಾಗೆ ಕೂತ್ಕೊಳ್ಳಿಸುವುದಿಲ್ಲ, ತಪ್ಪಿಯೇ ಕೂತ್ಕೊಳ್ಳಿ. ಪೂರ್ವಕ್ಕೆ ಮುಖ ಮಾಡಿ ಕೂತ್ಕೊಂಡ್ರೆ ಕಷ್ಟ ಆಗ್ತದೆ ಅಂದ್ರೆ ಉತ್ತರಕ್ಕೆ ಮುಖ ಮಾಡಿ ಕೂತ್ಕೊಳ್ಳಿಸ್ತೇವೆ. ಮತ್ತೆ ಯಾಕೆ ಇವನಿಗೆ ಅವನಿಗೆ ಬರುವಾಗಲೇ ಕಾಣ್ತಾರೆ. ಅಲ್ಲಿ ಎಂತ ಇದ್ರು ನಾನು ಪೂಜೆಗೆ ಕೂತ್ರೆ ಬಂದವರು ನನಗೆ ಕಾಣುದು, ಇವನಿಗೆ ಕಾಣುದಿಲ್ಲ. ಇವ ಮತ್ತೆ ಹಿಂಬದಿಯಿಂದ ಬಂದಿಗೆ ಕರೆದು ಮಾತಾಡ್ಬೇಕು. ಹಾಗೆಲ್ಲ ಮಾಡ್ತೇವೆ. ಅದು ಅನಿವಾರ್ಯ ನಮಗೆ ಅಂತ. ಅವನಲ್ಲಿ ಉಳಿಸಿಕೊಳ್ಬೇಕಾದ್ರೆ ನಾವು ಅಷ್ಟನ್ನಾದ್ರೂ ಮಾಡ್ಬೇಕು. ಹಾಗೆಲ್ಲ ಮಾಡ್ತೇವೆ. ಅಂತೂ ದೇವಾಲಯಗಳ ಈ ಭಾವ ನಮ್ಮ ಹತ್ರ ಇರಬೇಕು ಅಂತ, ಆ ದೇವರನ್ನು ಕಲ್ಪನೆ ನಮ್ಮ ಹತ್ರ ಇರಬೇಕು ಅಂತ ಇರೋದು. ನಾನು ಒಂದು ಮಾತಾಡ್ಲಿಕ್ಕೆ ಹೋಗಿ ಮುಂದೆ 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 ಹೋಯ್ತು. ಈಗ ದೇವಸ್ಥಾನದ ಆ ಮೊದಲಿದ್ದ ವಿಷಯಕ್ಕೆ ಬರ್ತೇನೆ. ದೇವಸ್ಥಾನದಲ್ಲಿ ಆಚರಣೆಗಳೇನು ಅಂತ, ಸೂಕ್ಷ್ಮ ರೂಪದಲ್ಲಿ ಮತ್ತು ಸ್ಥೂಲ ರೂಪದಲ್ಲಿ ದೇವರ ಆರಾಧನೆ. ಅಲ್ಲಿವರೆಗೆ ದೇವರ ಶರೀರ ಇದೆ ಅಂತ ಕಲ್ಪನೆ ಆದ ಕಾರಣ ಆ ಹೊರಗಿನ ಸ್ಥೂಲ ರೂಪದ ಆರಾಧನೆ ಉತ್ಸವಾದಿ ಪರ್ವಾದಿ ಕಾಲಗಳಲ್ಲಿ ಮಾಡುದು. ನಮಗೆ ಯಾರಿಗೂ ಸೂತಕ ಅಶೌಚ ಎಲ್ಲ ಉಂಟು ಅಂತ ಇಟ್ಟುಕೊಳ್ಳುವ.
ಎಲ್ಲಿವರೆಗೆ ಹೋಗಬೇಕು ಅಂತ. ಆ ಪ್ರಧಾನ ಬಲಿಪೀಠ ಇರ್ತದಲ್ಲ, ಅದನ್ನು ದಾಟಿ ಮುಂದೆ ಹೋಗ್ಲಿಕ್ಕಿಲ್ಲ. ಸ್ಥೂಲ ಶರೀರ ಅಲ್ಲಿಂದ ಆರಂಭ ಆಯ್ತಲ್ಲ. ಕೊಡಿಮರ ಇರ್ತದಲ್ಲ, ಕೊಡಿಮರ ದಾಟಿ ಒಳಗೆ ಹೋಗಬಾರ್ದು. ಎಷ್ಟೋ ಕಡೆ ದೇವಸ್ಥಾನದಲ್ಲಿ ನೋಡಿದ್ದೆ, ಕೊಡಿಮರವು ಅದರ ನಂತರ ಬಲಿಪೀಠ ಸಿಗುದು. ಬಲಿಪೀಠವು ದಾಟಿ ಮೇನ್ ಡೋರ್ನವರೆಗೆ ಹೋದ, ಗೋಪುರದ ಮೇನ್ ಬಾಗಿಲಿನವರೆಗೆ ಹೋದ. ಚಿಕ್ಕ ದೇವಸ್ಥಾನ ಭಟ್ರುಳ್ಳಿ, ಇವ ಹೀಗೆ ಕೈ ಹಿಡಿದು ಕಾಲು ಒಂದು ಹೊರಗಿರ್ತದೆ, ಮುಕ್ಕಾಲು ಅಷ್ಟು ಹೊರಗೆ, ಇವನ ಶರಗೆ ಒಳಗೆ ಬಂದಿರ್ತದೆ. ಬಟ್ರೆ ಗೊಂಡ ಕಾಣ್ತದೆ ಈತ, ಇವ ಇಲ್ಲಿಂದ ಕರ್ದ. ಅವ ಅಲ್ಲಿ ಹೋಗಿ ಅಷ್ಟು ಮಾಡ್ಲಿಕ್ಕಿಲ್ಲ, ನೀವು ಅದನ್ನು ದಾಟಿ ಒಳಗೆ ಹೋಗ್ಲಿಕ್ಕೆ ಇಲ್ಲ ನೀವು ನಿಜವಾಗಿ. ಹಾಗೆ ಆ ಬಲಿಪೀಠ ಕೊಡಿಮರ ಏನಿರ್ತದ ಅಲ್ಲಿವರೆಗೆ ದೇವರ ಸ್ಥೂಲ ಶರೀರ ಇದ್ದ ಕಾರಣ ಅದನ್ನ ದಾಟಿ ಸೂತಕಾದಿಗಳಿರುವವರು, ಅಶೌಚ ಇದ್ದವರು ಮುಂದೆ ಹೋಗ್ಲಿಕ್ಕೇ ಇಲ್ಲ. ಇದು ನಮಗೆ ಗೊತ್ತಿರಬೇಕು. ನಮಗೆ ಎರಡನೇದು, ಆ ಪರಿಧಿಯ ಒಳಗೆ ನಾವು ಹೋದ ನಂತರ ಹೇಗಿರ್ಬೇಕು ಅಂತ. ನಮಗೆ ಯಾವುದಾದ್ರೂ ಯಾರ ಹತ್ರ ಆದ್ರೂ ಮಾತಾಡ್ಲಿಕ್ಕಿದೆ ಅಂತಂದ್ರೆ ಅಲ್ಲಿ ಮಾತಾಡ್ಲಿಕ್ಕಿಲ್ಲ. ಸುಮ್ಮನೆ ದೇವಸ್ಥಾನ ಅತ್ತು ಮೋನೆ ತೂದಲ ಪಾತರಿ ಜನದಾಲ ತೆರಿಯೋಣರ ತಿಳ್ಕೊಳ್ಳಿ ಮಾರ. ನೀನು ಹಾಗಾದ್ರೆ ಹೊರಗೆ ನಿಂತು ಮಾಡು, ದೇವಸ್ಥಾನದ ಒಳಗೆ ಹೋಗಬೇಡ. ಬಂದವರ ಹತ್ರ ಮಾತಾಡ್ಬೇಕು ಅಂತಿದ್ರೆ ದೇವಸ್ಥಾನದ ಒಳಗೆ ಹೋಗುದು ಅಂತಾದ್ರೆ ಅದು ಎಷ್ಟು ದೊಡ್ಡ ಪರಬ್ರಹ್ಮ ಬೇಕಾದ್ರೆ ಅಲ್ಲಿ ಇರ್ಲಿ, ಮಾತಾಡ್ಲಿಕ್ಕಿಲ್ಲ. ನೀವು ಹೋಗುದು, ದೇವಸ್ಥಾನಕ್ಕೆ ಸುತ್ತು ಬರುದು, ಪ್ರದಕ್ಷಿಣೆ ಬರುದು, ನಮಸ್ಕಾರ ಮಾಡೋದು, ಕಾಣ್ತಾರಲ್ಲೆಲ್ಲ. ಹೊರಗೆ ಬಂದ ನಂತರ ಮಾತಾಡಿ. ಇದು ಅಲ್ಲಿ ದೇವಸ್ಥಾನ ಹೋಗ್ತಾರೆ, ಈ ಹೊಸ ಬಂದ ದೇವಸ್ಥಾನಕ್ಕೆ ಅವನಿಗೆ ಬಂದ ದೇವಸ್ಥಾನ ಅಷ್ಟು ಗೊತ್ತಾಗಲಿಲ್ಲ. ಹಣ್ಣುಕಾಯಿ ಕಾಣುತ್ತಾರತಿ, ಪೂ ಕಾಣುತ್ತಾರತಿ, ಸೇವೆ ಹಣ್ಣತ. ಇನ್ನು ಯಾಕೆ ವಿಷಯ ತೆಗೆದು ಮಾತಾಡೋದು ಬೇಕು ಅಂತಲೇ ಬುಕ್ಕ ಬರ್ಸೋಣ ನಿಖಲ ಪೆಂಚ ಭಾರಿ ಕೊಳ್ಳೆ ರೋಗ. ದೇವಸ್ಥಾನದ ಒಳಗೆ ಬಂದು ಇದನ್ನೆಲ್ಲ ಶುರು ಮಾಡ್ತಾರೆ. ಮಾತಾಡಬಾರ್ದು ಹೇಳುದು ನಾನು, ಅದು ಮಾಡಿದ್ದು ವ್ಯರ್ಥ ಆಗ್ತದೆ ನಾವು ಅಂತ. ಆ ಎಲ್ಲ ವಿಷಯ ತಗೊಳ್ಳಿಕ್ಕಿಲ್ಲ, ಹೊರಗಡೆ ಬಂದು ಮಾತಾಡಬೇಕು. ದೇವಸ್ಥಾನದ ಒಳಗೆ ಹೋದ ನಂತರ ಯಾವುದೇ ಕಡೆಗಳಲ್ಲಿ ಆ 2 ಗೋಪುರ ಇರ್ತದಲ್ಲ, ಗೋಪುರದಲ್ಲಿ ಕೂತ್ಕೊಳ್ಳುವಾಗ ಕಾಲನ್ನು ಕೆಳಗೆ ಹಾಕಿ ಕೂತ್ಕೊಳ್ಳಿಕ್ಕಿಲ್ಲ, ಕಾಲು ಮೇಲೆ ಹಾಕಿ ಕೂತ್ಕೊಳ್ಬೇಕು. ನಿಮಗೆ ಕಾಲು ಮಡಚಿ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ, ಆಚೆ ಬದಿಯಿಂದ ಮೇಲೆ ಬಂದು ಗೋಪುರದಲ್ಲಿ ಕಾಲು ನೀಟಿ ಕೂತ್ಕೊಳ್ಬೇಕಾರೆ ಪರವಾಗಿಲ್ಲ. ಆ ದ್ವಾರ ಉಂಟಲ್ಲ 2 ಬದಿ, ಇದಕ್ಕೆ ಒಳಗೆ ಹೋಗುವಾಗ ಅಲ್ಲಿ ಕಾಲು ಕೆಳಗೆ ಹಾಕಿ ಕೂತ್ಕೊಳ್ಳಿಕ್ಕಿಲ್ಲ. ಕೆಲವು ದೇವಸ್ಥಾನದಲ್ಲಿ ಬರೆದಿರ್ತಾರೆ, ಬರೆಯದಿದ್ರು ಕೂಡ ನಮಗೆ ಅದು ಗೊತ್ತಿರಬೇಕು. ನಮಗೆ ದೇವರಿಗೆ ದೇವಸ್ಥಾನಕ್ಕೆ ಒಳಗುವುದು ಹೋಗಿ ಎಂತ ಮಾಡೋದು, ಹೋಗಿ ಪ್ರದಕ್ಷಿಣೆ ಬರುವುದು, ದೇವರಿಗೆ ಸುತ್ತು ಬರಬೇಕು. ಪ್ರದಕ್ಷಿಣೆ ಬರುವಾಗ ಹೇಗೆ ಬರಬೇಕು ಕೇಳಿದ್ರೆ, ಕೆಲವರು ಹೀಗೆ ನಿಂತಲ್ಲಿ ಹೀಗೆ ಸುತ್ತು ಬಂದು ನಮಸ್ಕಾರ ಮಾಡ್ತಾರಲ್ಲ, ಅದು ಮಾಡ್ಲಿಕ್ಕಿಲ್ಲ. ಚಕ್ರವದು ಭ್ರಮಣಂ ನ ಕಾರ್ಯಂ ಪುರತಃ ಪೃಷ್ಠದರ್ಶನಾತ್ ಅಂತ ಇದೆ. ಪ್ರದಕ್ಷಿಣೆ ಬರುವ ಒಂದು ಸಮಯದಲ್ಲಿ ದೇವರಿಗೆ ಬೆನ್ನು ತೋರಿಸಬಾರದು. ಎಲ್ಲ ಸಮಯದಲ್ಲಿ ಅಲ್ಲ, ಪ್ರದಕ್ಷಿಣೆ ಬರುವಾಗ ದೇವರಿಗೆ ಬೆನ್ನು ಪೃಷ್ಠದರ್ಶನ, ಹಿಂಬದಿಯನ್ನು ನಮ್ಮ ಬೆನ್ನನ್ನು ದೇವರಿಗೆ ತೋರಿಸಬಾರದು. ಹಾಗಿದ್ರೆ ನಿಂತಲ್ಲಿ ಚಕ್ರವತ್ ಭ್ರಮಣಂನ ಕಾರ್ಯಂ, ಚಕ್ರದ ಹಾಗೆ ತಿರುಗಿ ನಮಸ್ಕಾರ ಮಾಡೋದು ಮಾಡಬೇಡಿ, ತಪ್ಪದು, ಶಾಸ್ತ್ರ ವಿರೋಧ. ದೇವರು ಇದ್ರೆ ಅದು ಅಲ್ಲ, ಅದು ಸಾಮಾನ್ಯ. ಅದರ ಬಗ್ಗೆ ಗೊತ್ತಿಲ್ಲದೆ ಎಷ್ಟೋ ಸಲ ತಪ್ಪಿ ಹೇಳುವವರು ಸಹ ಹೇಳಿರ್ತಾರೆ, ಮಾಡುವವರು ಮಾಡಿರ್ತಾರೆ. ಆದ್ರೆ ನಮಗೆ ವಿಷಯ ಗೊತ್ತಿರಬೇಕು ಅಂತ. ಇದು ಇನ್ನೊಬ್ಬ ಈರು ಬಣ್ಣ ಸರಿಯತ್ತು ಅಂತ ಅಲ್ಲಿ ವಾದಕ್ಕೆ ಹೋಗುದಲ್ಲ, ಈ ವಿಷಯ ನಮಗೆ ಗೊತ್ತಿದ್ರೆ ಆಯ್ತು. ನಮಗೆ ದೇವರು ಎಲ್ಲಿದ್ದಾರೆ ಅಂತ ಗರ್ಭಗುಡಿಯಲ್ಲಿದ್ರೆ ನಾವು ಒಳಗೆ ಬಂದವರು ದೇವರನ್ನು ನಮ್ಮ ಬಲಬದಿಗೆ ಹಾಕಿ ಸುತ್ತು ಬರಬೇಕು. ಸುತ್ತು ಬರಬೇಕಾದ್ರೆ ಸೀದಾ ಸುಯಿ ಸುತ್ತು ಬರುದಲ್ಲ, ನಿಧಾನವಾಗಿ ನಡ್ಕೊಂಡು ಹೋಗಬೇಕು. ಹೇಗೆ ನಿಧಾನವಾಗಿ ಅಂತ ಹೇಳ್ತಾರೆ, ಪದೇ ಪದಾಂತರಂಗತ್ವ ಕರವು ಚಲನ ವರ್ಜಿತವು. ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ನಿಧಾನವಾಗಿ ಇಡ್ತಾ ಹೋಗಬೇಕು. ಕರವು ಚಲನವರ್ಜಿತವು ಅಂತ ಹೇಳಿದ್ರಲ್ಲಿ, ಕೈಗಳು ಚಲನೆಯಲ್ಲಿ ಇರಬಾರದು, ಸ್ಪೀಡ್ ಹೋಗಿ ಅಂತೆ. ಕೈ ತನ್ನಷ್ಟಕ್ಕೆ ಮುಂದೆ ಹಿಂದೆ ಹೋಗ್ತದೆ, ಬೀಜಿ ಹೋಗ್ತದೆ. ಕೈ ಬೀಸಬಾರ್ದು, ನಿಧಾನವಾಗಿ ಕಾಲಿಟ್ರೆ ಅವನ ಕೈ ಮುಂದೆ ಹಿಂದೆ ಹೋಗುದಿಲ್ಲ. ಅಂದ್ರೆ ಅಷ್ಟು ಪದೇ ಪದಾಂತ ಹೆಜ್ಜೆ ಮೇಲೆ ಹೆಜ್ಜೆ ಹೇಳಿದ್ರೆ ಕೈ ಬೀಸದ ಹಾಗೆ ನಿಧಾನವಾಗಿ ದೇವಸ್ಥಾನಕ್ಕೆ ಸುತ್ತು ಬರಬೇಕು. ನಮ್ಮ ಬಲಬದಿಗೆ ದೇವರಿರುವ ಹಾಗೆ ಸುತ್ತು ಬನ್ನಿ.
ಹೃದಯ ಧ್ಯಾನಂ, ಹೃದಯದಲ್ಲಿ ಒಳಗಿರುವಂತಹ ದೇವತಾ ರೂಪ ಯಾರು, ದುರ್ಗೆಯ, ಲಕ್ಷ್ಮಿಯ, ಶಿವನ ಯಾರು ಇರ್ತಾರಲ್ಲ, ಆ ರೂಪವನ್ನು ಮನಸ್ಸಲ್ಲಿ ಧ್ಯಾನ ಮಾಡಿಕೊಂಡು ಪದೇ ಪದಾಂತರಂ, ಹೆಜ್ಜೆಯ ಮೇಲೆ ಹೆಜ್ಜೆ ನೀಡ್ತಾ ಹೋಗಿ. ಅದಕ್ಕೆ ಇನ್ನೊಂದು ಉದಾಹರಣೆ ಹೇಳ್ತಾರೆ, ಆಪನ್ನ ಪ್ರಸವ ನಾರಿ ತೈಲಪೂರ್ಣಂ ಯಥಾ ಘಟಂ. ಹೇಗೆ ಸುತ್ತು ಬರಬೇಕು ಕೇಳಿದ್ರೆ, ಆಪನ್ 10 ತಿಂಗಳು ಆಗ್ತಾ ಬಂದಿದೆ, 9 ಪೂರ್ತಿ ಆಗಿದೆ, 10 ತಿಂಗಳಾಗಿದೆ ಗರ್ಭಿಣಿಗೆ. ಇನ್ನೇನು ಹೆರ್ಲಿಕ್ಕೆ ಇವತ್ತು ನಾಳೆಯಲ್ಲಿ ಹೆರ್ತಾಳೆ ಅನ್ನುವಂತಹ ಒಬ್ಬಳು ಹೆಣ್ಣು ಮಗಳು ಗರ್ಭಿಣಿ, ತೈಲಪೂರ್ಣಂ ಯಥಾಘಟಂ, ಯಾರೋ ಒಬ್ಬರು ತೈಲವನ್ನು ತುಂಬಿಸಿ ಕೊಡಪಾನವನ್ನು ತಲೆಯ ಮೇಲೆ ಇಟ್ಟಿದ್ದಾರೆ, ಮುಚ್ಚಳ ಇಲ್ಲ ಅದಕ್ಕೆ, ಎಣ್ಣೆ ಫುಲ್ ಉಂಟು, ತಲೆಯಲ್ಲಿ ಇಟ್ಟಿದ್ದಾರೆ, ಅವಳ ಗರ್ಭಿಣಿಯ ತಲೆಯಲ್ಲಿ, ಇವಳು ಹೆರ್ಲಿಕ್ಕಾಗಿದ್ದಾಳೆ. ಇಂತಹವಳು ಹೇಗೆ ನಡ್ಕೊಂಡು ಹೋದಾಳು, ವಹಂತೀಶನ ಕೈರ್ಯಾತಿ ತಥಾ ಕುರ್ಯಾತ ಪ್ರದಕ್ಷಿಣಂ, ಪ್ರದಕ್ಷಿಣೆ ಬರುವಾಗ ಹಾಗೆ ಬನ್ನಿ. ಹಾಗಾದ್ರೆ ಭಾರಿ ನಿಧಾನದಲ್ಲಿ ಬರಬೇಕಿದು. 9 ತಿಂಗಳು ಪೂರ್ತಿಯಾದಂಥ ಅವಳು ನೀರಿನ ಎಣ್ಣೆಯ ಕೊಡಪಾನ ತಲೆಯಲ್ಲಿ ಇಟ್ಟರೆ ಹೇಗೆ ನಡ್ಕೊಂಡು ಹೋದಾಳ ಹಾಗೆ ಸುತ್ತು ಬನ್ನಿ ಅಂತ ಹೇಳಿದ್ರು ಅಂತ ಹೇಳಿದ್ರೆ, ದೇವಸ್ಥಾನಕ್ಕೆ ಹೆಜ್ಜೆಯ ಮೇಲೆ ಹೆಜ್ಜೆ ನೀಡುತ್ತಾ ನಿಧಾನವಾಗಿ ಪ್ರದಕ್ಷಿಣೆ ಬರಬೇಕು, ದೇವರು ಬಲಬದಿಯಲ್ಲಿ ಇರಬೇಕು. ಸರಿ, ಪ್ರದಕ್ಷಿಣೆ ಸುತ್ತು ಬಂತು, ಎಲ್ಲಿಂದ ಎದುರಿಂದ ಹೋದೆವು ದೇವರ, ಒಂದು ಸುತ್ತು ಬಂದೆವು, ಇಲ್ಲಿ ಬಂದು ನಮಸ್ಕಾರ ಮಾಡಿದೆವು. ನಮಸ್ಕಾರ ಮಾಡಬೇಕಾದ್ರೆ ಸಾಧ್ಯ ಇದ್ರೆ 8 ಅಂಗಗಳು ಸಾಷ್ಟಾಂಗ ಪ್ರಣಾಮ ಅಂತ ಹೇಳ್ತೇವಲ್ಲ, ಉದ್ದಂಡ ನಮಸ್ಕಾರ ಮಾಡಬೇಕು, ಗಂಡಸರಾದರೆ ಮಾತ್ರ. ಹೆಂಗಸರಾದರೆ ಹಾಗೆ ಮಾಡಲಿಕ್ಕಿಲ್ಲ. ಸಾಷ್ಟಾಂಗ ನಮಸ್ಕಾರ ಮಾಡಲಿಕ್ಕೆ ಹೆಂಗಸರಿಗೆ ಅಧಿಕಾರ ಇಲ್ಲ. ಆದ ಕಾರಣ ಕೆಲವೊಂದನ್ನ ಭೂಧಾರಯಿತು ಕ್ಷಮ ಅಂತ ಇದೆ, ಭೂಮಿಗೆ ಕೆಲವೆಲ್ಲ ಸ್ಪರ್ಶ ಆಗಬಾರದು ಅಂತ ಹೇಳಿದೆ. ಅದಕ್ಕೋಸ್ಕರ ಶಂಖವನ್ನು ನೆಲದಲ್ಲಿ ಇಡಬೇಡಿ, ಕೆಲವೆಲ್ಲ ಕಾನೂನೆಲ್ಲ ಹೇಳ್ತಾರೆ. ಎಲ್ಲವನ್ನ ಪ್ರಶ್ನೆ ಹಾಕಿ ಅದು ಯಾಕೆ ಏನು ಅಂತ ತಿಳ್ಕೊಳ್ಳಿಕ್ಕಲ್ಲ, ನಿಯಮವನ್ನು ಪಾಲನೆ ಮಾಡಿದ್ರೆ ಸಾಕು. ಹೆಂಗಸರು ನಮಸ್ಕಾರ ಮಾಡುವಂತಾದ್ರೆ ಗಂಟನ್ನ ನೆಲಕ್ಕೆ ತಾಗಿಸಿ, ನಮ್ಮ ಕಾಲಿನ ಗಂಟುಗಳನ್ನು ನೆಲಕ್ಕೆ ತಾಗಿಸಿ, ಬಗ್ಗಿ ತಲೆ ಕೈಯನ್ನು ನೆಲದಲ್ಲಿಟ್ಟು ಬಗ್ಗಿ ತಲೆ ನೆಲಕ್ಕೆ ತಾಗಿಸಿದ್ರೆ ಸಾಕು. ಈಗ ಗಂಡಸರು ಅಷ್ಟೇ ನಮಸ್ಕಾರ, ಗಂಡಸರು ಅಷ್ಟು ಮಾಡುವುದಿಲ್ಲ ಈಗ, ಹೆಂಗಸರು ಅಷ್ಟು ಮಾಡಬೇಕು. ಗಂಡಸರಾದ್ರೆ ಸಾಷ್ಟಾಂಗ ಪ್ರಣಾಮ ಮಾಡಿದ್ರೆ ಒಳ್ಳೇದು. ಅಲ್ಲಿ ಅವಕಾಶಗಳಿದ್ರೆ, ಒಂದು ವೇಳೆ ಸ್ಥಳಾವಕಾಶ ಸಿಕ್ಕಿದ್ರೆ ತುಕೊಂಚೂರು ಬರಿಟ್ಟು ಬೋಲಿಂದ ಅಲ್ಲಿ ಮೊದ್ಲೇ ರಶ್ ಕೊಳಲಿ ಎಲ್ಲ ಕಟ್ಟಿಲ್ಲ, ನಿಮ್ಗೇನೆ ಯಾಣಂಜಿ ಸಾಷ್ಟಾಂಗ ಮಾತ್ರ ಬೆಳೆದು ಎದ್ದು ಹೊರಗೆ ಹಾಕಿ, ಅದು ಅವಕಾಶ ನೋಡಿಕೊಂಡು ಹಾಗೆ ಮಾಡಿದ್ರೆ ಒಳ್ಳೇದು ಅಂತ, ಸಾಷ್ಟಾಂಗ ಪ್ರಣಾಮ ಮಾಡಿದ್ರೆ ಒಳ್ಳೇದು. ಅಲ್ಲೇ ನಮಸ್ಕಾರ ಮಾಡಬೇಕು ಅಂತಿಲ್ಲ ಅಂತ. ಪ್ರದಕ್ಷಿಣೆ ಬಂದ್ರಿ, ನಮಸ್ಕಾರಕ್ಕೆ ವ್ಯವಸ್ಥೆ ಇಲ್ಲ, ಹೊರಗಡೆ ಹೋಗಿ ಖಾಲಿ ಜಾಗ, ಇಲ್ಲಿ ಅಂಗಣದಲ್ಲಿ ಸಹ ಜಾಗ ಇದ್ದಾರೆ, ಅದರಿಂದ ಹೊರಗೆ ಹೋಗಿ ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ದೇವರಿಗೆ, ಸಾಕ್ತದೆ. ಹಾಗೆ ನಮಸ್ಕಾರ ಮಾಡಬೇಕು. ಸುತ್ತು ಬರಬೇಕಾದ್ರೆ ಈ ರೀತಿ ಬರಬೇಕು, ನಿಧಾನವಾಗಿ. ಎಷ್ಟು ಸುತ್ತು ಬರಬೇಕು ಸಾಧ್ಯ ಇದ್ರೆ ನೆನಪಿಟ್ಟುಕೊಂಡು ಮಾಡಿದ್ರೆ ಒಳ್ಳೇದು. ಇಲ್ಲ ಅಂತಾದ್ರೆ ಭಕ್ತಿಯಲ್ಲಿ 1 ಸುತ್ತ 3 ಸುತ್ತ ಬಂದ್ರೆ ತಪ್ಪಿಲ್ಲ. ಏಕಂ ವಿನಾಯಕೆ ಕುರಿಯಾತ್ ದ್ವೇ ಸೂರ್ಯ ತ್ರೀಣಿ ಶಂಕರೆ. ಗಣಪತಿ ಹತ್ರ ಆದ್ರೆ 1 ಸುತ್ತು ಬಂದ್ರೆ ಸಾಕು. ಸೂರ್ಯ ದೇವಸ್ಥಾನಕ್ಕೆ ಹೋದ್ರೆ 2 ಸುತ್ತು ಬರಬೇಕು. ಶಿವ ದೇವಸ್ಥಾನಕ್ಕೆ ಹೋದ್ರೆ 3 ಸುತ್ತು ಬರಬೇಕು. 3 ಸುತ್ತು ಅಂತ ಹೇಳಿದ್ರೆ ಶಿವನಿಗೆ ಆಗುವಾಗ ಒಂದು ಸ್ಪೆಷಲ್ ಒಂದು ನಿಯಮವನ್ನು ಹೇಳ್ತಾರೆ ಅಲ್ಲಿ, ಶಿವಂ ಪ್ರದಕ್ಷಿಣೀಕುರುವನ್ನು ಸೋಮಸೂತ್ರನ ಲಂಘಯೇತ್. ಶಿವನನ್ನು ಪ್ರದಕ್ಷಿಣೆ ಮಾಡುವಾಗ ಸೋಮಸೂತ್ರವನ್ನು ಲಂಘನೆ ಮಾಡಬಾರದು, ಹಾರಿ ಹೋಗಬಾರದು, ದಾಟಿ ಹೋಗಬಾರದು. ದೇವಸ್ಥಾನದ ಉತ್ತರ ದಿಕ್ಕಿನಲ್ಲಿ ಒಳಗಿಂದ ದೇವರ ಅಭಿಷೇಕ ಮಾಡಿದ ನೀರು ಬಂದು ಬೀಳ್ತದಲ್ಲ, ಒಂದು ಈಗ ಉದ್ದ ಬಾಯಿಯಾಗಿ ಮುಡ್ಡ ಸೋಮಸೂತ್ರ ಮಾಡಿರ್ತಾರಲ್ಲ, ಅದು ಭೂಮಿಯ ಮೇಲೆ ನೀರು ಬಿದ್ದು ಭೂಮಿಯ ಮೇಲಿಂದ ಈಗ ಹರಿದು ಹೋಗ್ತದೆ ಅಂತ ಆದ್ರೆ ದೇವರಿಗೆ ಅಭಿಷೇಕ ಮಾಡಿದ ನೀರು, ಅದನ್ನ ನೀವು ದಾಟಿ ಹೋಗ್ಲಿಕ್ಕಿಲ್ಲ, ಅಲ್ಲಿವರೆಗೆ ಹೋಗ್ಬೇಕು. ಅಲ್ಲಿ ಒಂದು ಶಿವಲಿಂಗದ ಹಾಗೆ ಒಂದು ಮಾಡಿರ್ತಾರೆ, ಆ ನೀರು ಹೋಗುವ ಹತ್ರ ಒಂದು ಶಿವಲಿಂಗದ ಹಾಗೆ, ಒಳಗಿದ್ದ ಮೂರ್ತಿಯ ಹಾಗೆ ಒಂದು ಶಿವಲಿಂಗ ಇರ್ತದೆ. ಅಲ್ಲಿವರೆಗೆ ನೀವು ಹೋದವರು ಹೊರಗಿಂದ ಬಲಿಕಲ್ಲುಗಳಿರ್ತದಲ್ಲ, ಬಲಿಕಲ್ಲುಗಳ ಹೊರಗಿಂದ ಸುತ್ತ ಬಂದ್ರಿ, ಅಲ್ಲಿ ನೀರಿನ ಹತ್ರ ಹೋದ್ರಿ, ಅಲ್ಲಿ ಒಂದು ಶಿವಲಿಂಗದ ಹಾಗೆ ಉಂಟು, ಅಲ್ಲೇ ಮತ್ತೆ ಒಳಗೆ ತಗೊಳ್ಬೇಕು, ಪುನಃ ರಿವರ್ಸ್ ಬರಬೇಕು. ಬಂದು ಎಲ್ಲಿ ನೀರು ಬೀಳುವಲ್ಲಿಂದ ನೀವು ಆಗ ಹೋಗಿದ್ದೀರಾ ಅಲ್ಲಿಗೆ ಬರಬೇಕು. ಒಳಗಿಂದ ಬಂದು ಪುನಃ ಹೊರಗಡೆಯಿಂದ ಸುತ್ತು ಹೋಗಿ ಎದುರು ಬಂದು ಮತ್ತೆ ನಮಸ್ಕಾರ ಮಾಡಬೇಕು. ಹೀಗೆ ಸುತ್ತು ಬಂದ್ರೆ 1 ಸುತ್ತಾಗ್ತದೆ. ನಿಜವಾಗಿ 2 ಸುತ್ತಾಯ್ತು ಇದು, ಇದಕ್ಕೆ 1 ಸುತ್ತು ಅಂತ ಹೆಸರು. ಶಿವಂ ಪ್ರದಕ್ಷಿಣೀಕುರನ್ ಸೋಮಸೂತ್ರಂ ನ ಲಂಘಯಿತು. ಸೋಮಸೂತ್ರವನ್ನು ದಾಟ್ಲಿಕ್ಕಿಲ್ಲ. ಆದರೆ ಕೆಲವು ದೇವಸ್ಥಾನಗಳಲ್ಲಿ ಇದೆಯಲ್ಲ ಕಡತ ಬಾರ, ಕೆಲವು ಕಡೆಯಲ್ಲಿ ಮಾರ್ಕ್ ಎಲ್ಲ ಹಾಕಿರ್ತಾರೆ, ಕೆಲವು ಕಡೆಯಲ್ಲಿ ದಾಟಿ ಹೋಗುವುದು ಅಂತ ಇರ್ತದೆ. ಎಲ್ಲಿ ದಾಟಿ ಹೋಗ್ಬೋದು ಕೇಳಿದ್ರೆ ಅದನ್ನು ಯಾರೋ ಮಾರ್ಕ್ ಹಾಕಿದ್ದಾರೆ ಇಲ್ಲವೋ ಪ್ರಶ್ನೆ ಅಲ್ಲ. ದೇವರ ಅಭಿಷೇಕ ಮಾಡಿದ ತೀರ್ಥದ ಭೂಮಿಯ ಮೇಲಿಂದ ಹರಿತಾ ಇಲ್ಲ, ಭೂಮಿಯ ಒಳಗಡೆಯಿಂದ ಹೋಗುವ ವ್ಯವಸ್ಥೆ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ. ಪೈಪ್ ಹಾಕಿ ಇನ್ನೇನೋ ಮಾಡಿ ಅಡಿಯಿಂದ ಹೋಗ್ತದೆ, ಅದು ನೀರು ಮೇಲಿಂದ ಹರಿಯುವುದಿಲ್ಲ ಅಂತ ಇದ್ರೆ ಆಗ ನೀವು ಅದನ್ನು ಸೀದಾ ಸುತ್ತು ಬರ್ಬೋದು, ತೊಂದರೆ. ಅಂತ ಕಡೆಗಳಲ್ಲಿ ಮಾತ್ರ ಬಿದ್ದ ನೀರು ಅಡಿಯಿಂದ ಎಲ್ಲಿಯೋ ಹೋಗುವ ವ್ಯವಸ್ಥೆ ಮಾಡಿ ಇಟ್ಟಿದ್ದಾರೆ ಅಂತಾದ್ರೆ ಸೀದಾ ಸುತ್ತು ಬರ್ಬೋದು, ಪರವಾಗಿಲ್ಲ. ಅದು ಇಲ್ಲ ಅಂತ ಆದ್ರೆ ಸೋಮಸೂತ್ರ ಲಂಘನೆಯನ್ನ ಮಾಡ್ಲಿಕ್ಕಿಲ್ಲ. ಇಂತಹ ಸುತ್ತನ್ನ ಅಂದ್ರೆ 2 ಸುತ್ತ ಅಂದ್ರೆ 1 ಸುತ್ತಾಯ್ತು, ಅಂತಹ 3 ಸುತ್ತು ಶಿವನಿಗೆ ಮಾಡಬೇಕು. ತ್ರೀಣಿ ಶಂಕರಿ ಚತ್ವಾರಿ ವಿಷ್ಣೋಹ ಪಂಚದೇವಿಯಾಹ. ವಿಷ್ಣುವಿನ ದೇವಸ್ಥಾನಕ್ಕೆ ಹೋದ್ರೆ 4 ರೂಪಗಳು, 4 ಸುತ್ತು ಬರಬೇಕು. ಅವನದ್ದು 4 ಪ್ರಧಾನ ರೂಪಗಳು, ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಅಂತ. ಇದು 4 ಒಟ್ಟು ಸೇರಿಸಿದ್ರೆ ಮಹಾವಿಷ್ಣು ಆಗ್ತಾನೆ, ವಾಸುದೇವ ಸ್ವರೂಪಿ. ಆ 4 ರೂಪದ ಪ್ರತೀಕವಾಗಿ 4 ಪ್ರದಕ್ಷಿಣೆ ವಿಷ್ಣುವಿಗೆ. ಚತ್ವಾರಿ ವಿಷ್ಣೋಹ, ವಿಷ್ಣುವಿನ ದೇವಸ್ಥಾನದಲ್ಲಿ 4 ಸುತ್ತು ಬರಬೇಕು. ಪಂಚದೇವಿಯಾಹ,
ಶ್ರಿಯಃ ಪಂಚಮುಖಾಹ್ಯತೆ ಅಂತೆಲ್ಲ ಇದೆ ವಾಕ್ಯಗಳು. 5 ಮುಖಗಳು, ಅದು ಪ್ರಕೃತಿಯ 5 ಮುಖಗಳು ಅಂತ ಲೆಕ್ಕ. ದೀಪ ದುರ್ಗಾ ಪೂಜೆ ಮಾಡಬೇಕಾದ್ರೆ ಸಹ 5 ದೀಪಗಳನ್ನು ಇಟ್ಟುಕೊಂಡು ಜಾತವೇದಾದಿ 5 ಮಂತ್ರ ಹೇಳಿ ನಾವು ಉರಿಸ್ತೇವೆ. ಆಕೆಗೆ ದೇವಸ್ಥಾನದಲ್ಲಿ ಸುತ್ತು ಬರಬೇಕಾದ್ರೆ ಪಂಚದೇವಿಯ 5 ಸುತ್ತು ಬರಬೇಕು ದೇವಿಯ ದೇವಸ್ಥಾನದಲ್ಲಿ. ಷಟ್ ಕುಮಾರಕ್ಕೆ, ಕುಮಾರ ಅಂದರೆ ಶಿವನ ಮಗ ಸ್ಕಂದ, ಸುಬ್ರಹ್ಮಣ್ಯನಿಗೆ 6 ಸುತ್ತು ಬಂದರೆ ಒಳ್ಳೆಯದು. ಸಪ್ತಶ್ವತ್ಥ ಪ್ರದಕ್ಷಿಣಂ, ಅಶ್ವತ್ಥಕ್ಕೆ ಸುತ್ತು ಬರಬೇಕು ಅಂತಾದರೆ 7 ಸುತ್ತು ಬರಬೇಕು. ಆದರೆ ಸೂರ್ಯ ಉದಯ ಕಾಲ ಬ್ರಾಹ್ಮಿ ಮುಹೂರ್ತದಿಂದ ಆರಂಭಿಸಿ ಸೂರ್ಯ ಉದಯ ಆಗಿ 3 ಗಳಿಗೆಯ ಒಳಗಡೆ ಸುತ್ತು ಬಂದರೆ ಒಳ್ಳೆಯದು. ಒಂದು 6 ಗಂಟೆ ಸೂರ್ಯ ಉದಯ ಅಂತ ಹೇಳಿದರೆ ನೀವು ಬೆಳಿಗ್ಗೆ 4 ಗಂಟೆಯಿಂದ ಆರಂಭ ಮಾಡಿ 8 ಗಂಟೆಯ ಒಳಗಡೆ ಸುತ್ತು ಬಂದರೆ ಒಳ್ಳೆಯದು. ಉದಯ ಕಾಲಕ್ಕೆ ಸುತ್ತು ಬರೋದು ಭಾರಿ ಒಳ್ಳೆಯದು ಅಂತ ಲೆಕ್ಕ. ಅಶ್ವತ್ಥಕ್ಕೆ ಸುತ್ತು ಬರಬೇಕಾದ್ರೆ 7 ಸುತ್ತು ಬನ್ನಿ. ಆದರೆ ಅಶ್ವತ್ಥಂ ನೈವ ಸ್ಪೃಶ್ಯೇತ ಮಂದವಾರಂ ವಿನಾಕಿಲ ಅಂತ ಇದೆ. ಮಂದವಾರ ಅಂದರೆ ಶನಿವಾರ. ಶನಿವಾರವನ್ನ ಬಿಟ್ಟು ಬೇರೆ ದಿನ ಅಶ್ವತ್ಥದ ವೃಕ್ಷವನ್ನು ಮುಟ್ಟಬಾರದು, ಮರವನ್ನು ಮುಟ್ಲಿಕ್ಕಿಲ್ಲ. ಕಟ್ಟೆಯ ಹೊರಗಡೆಯಿಂದ ಸುತ್ತು ಬರುದು, ಸುತ್ತು ಬಂದು ನಮಸ್ಕಾರ ಮಾಡೋದು, ಇಷ್ಟೇ. ಮುಟ್ಟಿನ ಕೆಲವರಿಗೆ ಇರ್ತದೆ, ಅದನ್ನು ಮುಟ್ಟಿ ನಮಸ್ಕಾರ ಮಾಡೋದು. ಹೀಗೆಲ್ಲ ಹಾಗೆ ಮಾಡಬೇಕು ಅಂತಿದ್ರೆ, ಅಶ್ವತ್ಥವನ್ನು ಮುಟ್ಲಿಕ್ಕೆ ನಿಮಗೆ ಆಸೆ ಇದ್ರೆ ಶನಿವಾರ ಮಾತ್ರ ಮುಟ್ಟಬೇಕು, ಬೇರೆ ದಿನ ಮುಟ್ಲಿಕ್ಕಿಲ್ಲ ಅಂತ ಇದೆ. ಇದು ಅಶ್ವತ್ಥ ಪ್ರದಕ್ಷಿಣೆ. ನವಗ್ರಹ 9 ಗ್ರಹಗಳಿರ್ತಲ್ಲ, ಅಲ್ಲಿ 9 ಸುತ್ತು ಬರಬೇಕು. ಅದು ಒಬ್ಬೊಬ್ಬನಿಗೆ ಒಂದೊಂದು ಸುತ್ತಿನಾಗಿ 9 ಸುತ್ತಾಗ್ತದೆ ಸರಿಯಾಗಿ. 9 ಈ ರೀತಿಯಾಗಿ ಸುತ್ತು ಬಂದರೆ ಒಳ್ಳೆಯದು. ಅಥವಾ ಭಕ್ತಿಯಲ್ಲಿ ಶ್ರದ್ಧೆಯಲ್ಲಿ 1-3 ಸುತ್ತು ಬಂದರೆ ತಪ್ಪಿಲ್ಲ. ನಮಗೆ ಇಷ್ಟೊಂದು ಸಂಖ್ಯೆ ನಮಗೆ ಸರಿಯಾಗಿ ಗೊತ್ತಿಲ್ಲದೆ ಇದ್ರೆ ನಿಧಾನವಾಗಿ ದೇವರಿಗೆ ಸುತ್ತು ಬರಬೇಕು, ದೇವರಿಗೆ ನಮಸ್ಕಾರ ಮಾಡಬೇಕು. ಮತ್ತೆ ಕೆಲವೊಂದ್ಸಲ ಅವರಾಗ ಹೇಳಿದ್ರು ಅದು ಹೀಗೀಗೆ ಮಾಡ್ತಾರೆ ಅಂತ, ಅದು ನಮ್ಮ ಪದ್ಧತಿ ಅಲ್ಲ ಅಂತ. ದೇವಸ್ಥಾನದಲ್ಲೆಲ್ಲ ಎಷ್ಟು ಜನ ಸಹ ಅದನ್ನೆಲ್ಲ ಸ್ವಲ್ಪ ಈಗ ಅದು ಒಳ್ಳೆ ಹೈಫೈ ವ್ಯವಸ್ಥೆಗಳಾಗಿದೆ ಮೊದಲಿಗಿಂತ. ಈಗ ಬಸ್ಸಲ್ಲಿ ಹೋಗ್ತಾರೆ ಅಂತ ಇಟ್ಕೊಳ್ಳಿ, ಅಥವಾ ವಾಹನದಲ್ಲಿ ಹೋಗ್ತಾರೆ ಅಂತ, ಒಂದು ತಣಲಿ ಬೈಲು ಅಲ್ಲಿ ದ್ವಾರ ಕಂಡಿದೆ ನನಗೆ, ಅಥವಾ ಕೊಳಲಿ ದ್ವಾರ, ಕಟೀಲಿನ ದ್ವಾರ ಎಲ್ಲ ಕಾಣಿಸಲ್ಲ. ತಕ್ಷಣ ಕೆಲವರೆಲ್ಲಾದ್ರೆ ಅಲ್ಲಿ ಕೂತಲ್ಲ ಮೆಲ್ಲ ಚಪ್ಪಲ್ ಜಾರಿಸ್ಲಿಕ್ಕೆ ಉಂಟು. ಹೀಗೆ ಚಪ್ಪಲ್ ಜಾರಿಸಿ ಅಲ್ಲಿ ಒಂದ್ಸಲ ಕೆಲವರು ನಮಸ್ಕಾರ ಎಲ್ಲ ಮಾಡ್ತಾರೆ, ಕೆಲವರಿಗೆ ಅದು ಒಳ್ಳೆ ಆಗುದಿಲ್ಲ. ಮತ್ತೆ ಉಳಿದವರು ಬೇರೆಯವರೆಲ್ಲ ನೋಡ್ತಾರಲ್ಲ, ಅದಕ್ಕೆ ಒಳ್ಳೆ ಆಗುದಿಲ್ಲ. ಅಲ್ಲೇ ಒಂದ್ಸಲ ಈಗ ಕೆಲವರು ಮತ್ತೆ ಹೀಗೆ ಮುಟ್ಟಿ ಕಣ್ಣು ಮುಚ್ಚಿ ಹೀಗೆಲ್ಲ ಮಾಡ್ಲಿಕ್ಕೆ ಉಂಟು. ಮತ್ತೆ ಕೆಲವರು ನೋಡ್ರಿ ಎಂತ ಮಾಡ್ತಾರೆ ಅಂತ ಗೊತ್ತಿಲ್ಲ, ಅಂತ ಒಬ್ಬೊಬ್ರದ್ದು ಒಂದೊಂದು ಸ್ಟೈಲ್. ಕೆಲವರು ಹೀಗೆ ಮಾಡಿ ಅದು ಹೀಗೆಲ್ಲ ಮಾಡ್ತಾರೆ, ಸ್ವಾಮಿ ದೇವರು. ಮತ್ತೆ ಇನ್ನೊಬ್ಬನಿಗೆ ಮೆಟ್ಟಿದ್ರೆ ಹಾಗೆ ಕಾಲೊಬ್ಬರು ಇದಾಗಿದ್ದ ಎಂತ ಕಿಸಿ ಕೊಡುದು ಮಾರೆ, ಅದೊಂದು ಪದ್ಧತಿ ಬೆಳೆದು ಹೋಗಿದೆ. ಅಷ್ಟು ಜನ ಹಾಗೆಲ್ಲ ಮಾಡ್ತಾರೆ. ನಿಜವಾಗಿರುವುದು ಎಂತ ಗೊತ್ತುಂಟ, ಅದು ಯಾಕೆ ಹಾಗೆ ಮಾಡ್ತಾರೆ ಅಂತ ಮಾಡುವಂತ ವ್ಯವಸ್ಥೆ ಇದೆ, ಹೌದು. ಹೇಗೆ ಅಂತ ಪ್ರಶ್ನೆ. ಒಂದು ದೇವಸ್ಥಾನದ ಎದುರುಗಡೆಯಿಂದ ಹೋಗ್ತಾ ಇದ್ದೇವೆ ನಾವು, ನಮಗೆ ಒಳಗೆ ಹೋಗುವಷ್ಟು ಸಮಯ ಇಲ್ಲ ನಂಗೀಗ. ಶಿವ ದೇವಸ್ಥಾನದ ಎದುರಿಂದ ಹೋಗ್ತೇನೆ ಅಂತ ಇಟ್ಕೊಳ್ಳಿ, ಅಥವಾ ದ್ವಾರ ಕಂಡಿತು, ದೇವರ ನೆನಪಾಯ್ತು, ಏನು ಮಾಡಬೇಕು? ದೇವರ ನೆನಪಾದ ತಕ್ಷಣ ಒಂದೊಂದು ದೇವರಿಗೆ ಒಂದೊಂದು ಮೂಲ ಮಂತ್ರ ಇದೆಯಲ್ಲ. ಶಿವನ ದೇವಸ್ಥಾನ ಬಂತು ಅಂತಾದ್ರೆ ಪಂಚಾಕ್ಷರಿ ಓಂ ಇಲ್ಲ, ಅದು ನಮಃ ಶಿವಾಯ. ನಮಃ ಶಿವಾಯ 5 ಅಕ್ಷರ ಆಯ್ತಲ್ಲ, ಇದು ಆರಂಭದಲ್ಲಿ ಓಂಕಾರವನ್ನು ಹೇಳಿ ನಮಃ ಶಿವಾಯ ಹೇಳುದು. ಆ ಪಂಚಾಕ್ಷರಿಯನ್ನ ಹೇಳಬೇಕು ನಾವು. ದೇವರ ಮೂಲ ಮಂತ್ರವನ್ನು ಮನಸ್ಸಲ್ಲಿ ಹೇಳಿದ್ರೆ ಸಾಕು, ಜಪ ಮಾಡಿದ್ರೆ ದೇವರ ಅನುಗ್ರಹ ನಮಗೆ ಪ್ರಾಪ್ತಿ ಆಗ್ತದೆ ಅಂತ. ನಮಃ ಶಿವಾಯ ಅಂತ ಹೇಳಬೇಕಾದ್ರೆ ನಿಮಗೆ ಡೈರೆಕ್ಟ್ ಆಗಿ ಹೇಳಲಿಕ್ಕೆ ಅಧಿಕಾರ ಇಲ್ಲ. ಅದಕ್ಕೊಂದು ಋಷಿಚಂದೋ ದೇವತೆ ಅಂತ ಇದೆ. ಆ ನಮಃ ಶಿವಾಯವನ್ನು ನಿಮಗೆ ಹೇಳಿಕೊಟ್ಟವ ಯಾರು? ಅದನ್ನು ಕಂಡು ಹುಡುಕಿದ ಒಬ್ಬ ಮಂತ್ರದ್ರಷ್ಟಾರ ಇದ್ದಾನಲ್ಲ, ಅವನ ಹೆಸರು ವಾಮದೇವ ಅಂತ. ಆ ವಾಮದೇವ ಋಷಿಗೆ ತಲೆ ಬಗ್ಗಿಸಿ ನಮಸ್ಕರಿಸ್ತೇನೆ. ಇದು ನಮ್ಮ ಇದಕ್ಕೆ ಅಂತದೊಂದು ಪುಸ್ತಕ ಬರೆದ ಕೃತಿ ಅಲ್ಲಲ್ಲ, ಅವನಿಗೊಂದು ಅಧಿಕಾರ ಇರ್ತಲ್ಲ, ಅದು ಅವನನ್ನು ಕೇಳದೆ ನಾವು ಅದನ್ನು ಮಾಡ್ಲಿಕ್ಕಿಲ್ಲ. ಕೃತಿ ಕಾಪಿರೈಟ್ ಇದು. ಆ ಮಂತ್ರದ ಕಾಪಿರೈಟ್ ಅವನ ಕೈಯಲ್ಲಿ ಉಂಟು. ಅವನ ಹತ್ರ ಕೇಳದೆ ಅವನ ಪರ್ಮಿಷನ್ ತಗೊಳ್ಳದೆ ನೀವು ಅದನ್ನು ಹೇಳುವಾಗಿಲ್ಲ. ಮಂತ್ರವನ್ನು ಹೇಳಬೇಕಾದ್ರೆ ವಾಮದೇವ ಋಷಿ ಅಂತ ಹೇಳ್ಬೇಕು ನೀವು. ವಾಮದೇವ ಋಷಿ ಅದೊಂದು ಛಂದಸ್ಸು ಉಂಟು, ಯಾವುದೊಂದು ಟ್ಯೂನ್ ಅಲ್ಲಿ ಮಾಡಿದ್ದಾರಲ್ಲ ಅದನ್ನು. ಆ ಛಂದಸ್ಸು ತಪ್ಪದೆ ನಮಗೆ ಶಿ ಅಂತ ಬರುದಿಲ್ಲ ಅಂತ ಇಟ್ಕೊಳ್ಳಿ, ಶಿವಾಯ ಅಂತ ಹೇಳ್ತಾರೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ತಪ್ಪು ಹೇಳ್ತಾರೆ. ಹಾಗೆ ಆಗದೆ ಹೋಗ್ಲಿ, ನಾನು ಆದಷ್ಟು ಪ್ರಯತ್ನ ಮಾಡಿ ಸರಿಯಾಗಿ ಹೇಳ್ತೇನೆ. ನನ್ನ ಬಾಯಿಯಿಂದ ಅದು ಹಾಗೆ ಬರಲಿ ಸರಸ್ವತಿ ಅನುಗ್ರಹದಿಂದ ಅಂತ ಆ ಛಂದಸ್ಸಿನ ಹೆಸರನ್ನು ಹೇಳಿ ಬಾಯಿಯನ್ನು ಮುಟ್ಟಿಕೊಳ್ಳೋದು. ಋಷಿ ಅಂದ್ರೆ ತಲೆ ಮುಟ್ಟಿ ಅದನ್ನು ಹೇಳಿದೆವು ಅಂತ, ವಾಮದೇವ ಋಷಿ ಅಂತ ಹೇಳಿದೆವು ಅಂತಾದ್ರೆ ತಲೆ ಬಗ್ಗಿಸಿ ನಮಸ್ಕಾರ ಮಾಡಿದ್ದೇನೆ ಅಂತ ಅರ್ಥ. ತುಟಿಯನ್ನು ಮುಚ್ಚಿದೆ, ಬಾಯಿಯನ್ನು ಮುಟ್ಟಿದ್ದೇವೆ ಅಂತಾದ್ರೆ ಆ ಛಂದಸ್ಸು ನನ್ನ ನಾಲಿಗೆಯಲ್ಲಿ ಸ್ಥಾಯಿಯಾಗಿ ನಿಲ್ಲಿ ಅಂತ ಅರ್ಥ. ಸರಸ್ವತಿ ಅನುಗ್ರಹದಿಂದ ಸದಾಶಿವ ರುದ್ರೋ ದೇವತ, ಎದೆಯನ್ನು ಮುಟ್ಟಿದ್ರೆ ಆ ಸದಾಶಿವ ರುದ್ರ, ಆ ಮಂತ್ರದ ಅಭಿಮಾನಿ ದೇವರು, ಅವನ ಹೃನ್ಮಧ್ಯದಲ್ಲಿ ನಿಲ್ಲಿ ಸ್ಥಾಯಿಯಾಗಿ. ಅಂತೆ ಋಷಿ ಛಂದಸ್ಸು ದೇವತೆ. ತಲೆ, ಬಾಯಿ ಮತ್ತು ಮುಖವನ್ನು ಮುಟ್ಟುವ ಪರಿಪಾಠ ಇದೆ. ಅದು ಋಷಿ ಛಂದೋ ದೇವತೆಯನ್ನು ಹೇಳಲಿಕ್ಕೆ ಸುಮ್ಮನೆ ಹೀಗೆ ಮಾಡೋದಲ್ಲ. ಇದನ್ನು ಮುಟ್ಟಿ ನೀವು ಓಂ ನಮಃ ಶಿವಾಯ ಅಂತ ಹೇಳಬೇಕು. ಒಂದು 8 ಸಲ 12 ಸಲವಾದ್ರೂ ಹೇಳ್ಬೇಕಲ್ಲ. ಅಲ್ಲಿಂದ ಹೋದ್ರೆ ಮುಂದೆ ಗಾಡಿಯಲ್ಲಿ ಹೋಗ್ತಾ ಇದ್ದೇವೆ, ಬಿಡುವ ಕೆಲಸ ಇನ್ನೊಬ್ಬ, ಅಥವಾ ನಾನೇ ಬಿಡ್ತೇನೆ ಅಂತಾದ್ರೂ ಓಂ ನಮಃ ಶಿವಾಯ ಹೇಳಲಿಕ್ಕೆ ಎಷ್ಟು ಉಂಟು? ಒಂದು 8 ಸಲ 12 ಸಲ ಓಂ ನಮಃ ಶಿವಾಯ ಹೇಳಿತು. ಅದೇ ವಿಷ್ಣುವಿನ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ಅದಕ್ಕೆ ಬೇರೆ, ಅಲ್ಲಿ ಓಂ ನಮೋ ನಾರಾಯಣ ಹೇಳಬೇಕು. ಅದು ಅಷ್ಟಾಕ್ಷರಿ, ಇದು ಪಂಚಾಕ್ಷರಿ. ಒಬ್ಬೊಬ್ಬರಿಗೆ ಚೇಂಜ್ ಆಗ್ತಾ ಹೋಗ್ತದೆ.
ಗಣಪತಿಗೆ ಆದ್ರೆ ಓಂಗಂ ಗಣಪತಿ ಏನೋ ಅಂತ ಬರ್ತದೆ, ಹ್ರೀಂ ದುಂದುರ್ಗ ಏನೋ ಅಂತ ಬರ್ತದೆ. ಅಲ್ಲ ನಮಗೆಲ್ಲ ಗೊತ್ತಿಲ್ಲಲ್ಲ ಎಂತ ಮಾಡುದು, ಯಾರ್ಯಾರಕ್ಕೆ ಯಾರ್ಯಾರು ಅಂತ ನಮಗೆ ಗೊತ್ತಿಲ್ಲ. ಓಂ ನಮೋ ನಾರಾಯಣಾಯ ಮಾಡಬೇಕಾದ್ರೆ ನೀವು ಕೇಳಿದ್ರೆ ಪುಸ್ತಕ ಹುಡುಕಿ ಅದನ್ನೆಲ್ಲ ಹೇಳ್ಬೋದು. ಮತ್ತೆ ಇನ್ನೊಂದು ಧ್ಯಾನ ಅಂತ ಉಂಟು, ಅದನ್ನೆಲ್ಲ ಹೇಳಿಕೊಳ್ಳಿ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಅಂತೂ ಆ ಭಾವ ಇರುವುದು ಅದರ ಹಿಂದೆ ಏನು ಕೇಳಿದ್ರೆ ಋಷಿ, ಛಂದಸ್ಸು, ದೇವತೆ ಗೊತ್ತಿಲ್ಲದಿದ್ರೂ ಕೂಡ ಆ ಭಾಗವನ್ನು ಮುಟ್ಟಿದ್ರೆ ಅವರವರಿಗೆ ಕೊಡುವ ಗೌರವ ಕೊಟ್ಟಾಗೆ ಆಯ್ತು. ಇವ ಹೀಗೆ ಮಾಡುವಾಗ ಅಂತ ಮಾಡಿದ, ಮನಸ್ಸಲ್ಲಿ ಬೈತಾ ಇರ್ತಾನೆ, ಅವನು ನೋಡಿದ್ರೆ ಇವನಿಗೆ ಆಗುದಿಲ್ಲ. ಆದ್ರೂ ಎದುರಿಗೆ ಒಂದು ಹೇಳ್ತಾನಲ್ಲ, ಇದು ಕೆಲವೆಲ್ಲ ಉಂಟದು ಆಕ್ಷನ್ ಆದ್ರೂ ಮಾಡಬೇಕು ಅಂತ ಇದೆ. ನಿಜವಾಗಿ ಮಾಡಬೇಕು, ಸರಿಯಾಗಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಹಾಗೆಲ್ಲ ಮಾಡ್ತಾರೆ. ನಾವು ದೇವಸ್ಥಾನದ ಎದುರು ಹೋಗಬೇಕಾದ್ರೆ ಆ ದೇವತಾ ರೂಪವನ್ನು ಸ್ಮರಣೆ ಮಾಡಿಕೊಳ್ಬೇಕು. ಆ ಓಂ ನಮಃ ಶಿವಾಯ ಶಿವನ ಎದುರು ಹೋದ್ರೆ ಹೇಳಬೇಕು, ವಿಷ್ಣು ಎದುರು ಹೋದ್ರೆ ಓಂ ನಮೋ ನಾರಾಯಣಾಯ ಹೇಳಬೇಕು. ಏನಿಲ್ಲ, ದೇವಿ ಎದುರು ಹೋಗ್ತೇವೆ ಅಮ್ಮ ಅಂತ ಒಂದ್ಸಲ ಹೇಳಿದ್ರೆ ಸಾಕು, ಪುಣ್ಯ ಪ್ರಾಪ್ತಿ ಆಗ್ತದೆ. ಹೀಗೆ ಮುಟ್ಟಿದೆವು ಅಂತ ಹೇಳಿದ್ರೆ ಋಷಿ ಛಂದೋ ದೇವತೆ ಹೇಳಿದ್ದೇವೆ ಅಂತ ಅರ್ಥ. ಅಷ್ಟಾದ್ರೂ ಮಾಡಬೇಕು ಅಂತ ಏನು ಹೇಳದಿದ್ರೆ ಅದಕ್ಕೋಸ್ಕರ ಇದು ಬಂದೆ. ಅದನ್ನು ಬಿಟ್ಟು ಹೀಗೆಲ್ಲ ಮಾಡಬಾರ್ದು. ತೆಗೆದ್ರೆಲ್ಲ ವಾಹನದಲ್ಲಿ ಹೋಗುವಾಗ ಕೆಲವು ಅದು ಎಂತ ಅಭ್ಯಾಸ ಮನುಷ್ಯನಿಗೆ ಎಲ್ಲಿಂದ ಬಂದಿದೆ ಅಂತ ಗೊತ್ತಿಲ್ಲ. ಗಾಡಿಯಲ್ಲಿ ಒಟ್ಟಿಗೆ ಕೂತು ಹೋಗ್ತಾ ಇದ್ದೇವೆ, ನನಗಿಂತ 2 ಜನ ಚಿಕ್ಕವರು, ಒಟ್ಟಿಗೆ 3-4 ಜನ ಒಟ್ಟಿಗೆ ಕೂತಿದ್ದೇವೆ. ಅವನ ಕಾಲು ಸ್ವಲ್ಪ ತಾಗಿತ್ತು, ಸಾರಿ ಒಂದ್ಸಲ ಮಾಡಿ ಸ್ವಲ್ಪ ಹೋಗುವ ಪುನಃ ಆಗಿತ್ತು. ಇದೀವಪ್ಪ ನಾನು ಆರಾಮದಲ್ಲಿರುವಾಗ ಇವ ಹೀಗೆ ಮುಟ್ಟಿತು. ಅದು ಉಪದ್ರ ಆಗುದಿಲ್ಲ ಹೀಗೆಲ್ಲ ಮಾಡಿದ್ರೆ. ನಾ ಮತ್ತೆ ಹೇಳಿದೆ, ಜತ್ತದ ಬುಕ್ಕ ಸಾಷ್ಟಾಂಗ ಅಡ್ಡ ಬೂರ್ಲೆ ಏನಾದ್ರು ತೊಂದರೆ ಇದೆ, ಇತ್ತೆ ಮಾತ್ರ ಉಪದ್ರ ಕೊಡ್ತಿ. ಕಾರ್ ಬರೋಣ ಕಾರದ ಮೇಲೇದಿಲ್ಲ ದಾಲದ ಅಲ್ಲ, ಅವನೇ ಒಂದು ಭಾವ ಅದು ಮುಟ್ಟಿದೇವಲ್ಲ ಅಂತ. ಹಾಗೆಲ್ಲ ಒಂದು ಮನುಷ್ಯನಿಗೆ ಇರ್ತದೆ. ಅಂತೂ ದೇವರ ಎದುರು ಹೋಗ್ಬೇಕಾದ್ರೆ ಇದು ಮಾಡುವಂಥದ್ದು. ದೇವರಿಗೆ ಪ್ರದಕ್ಷಿಣೆ ಬರುದಾಯ್ತು, ನಿಧಾನವಾಗಿ ಬರಬೇಕು. ನಮಸ್ಕಾರ ಮಾಡಬೇಕಾದ್ರೆ ಗಂಡಸರಾದ್ರೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು, ಹೆಂಗಸರಾದ್ರೆ ಗಂಟು ಬಗ್ಗಿಸಿ ತಲೆ ಬಗ್ಗಿಸಿ ನಮಸ್ಕಾರ ಮಾಡಿದ್ರೆ ಸಾಕು. ಅನಿವಾರ್ಯ ಸಂದರ್ಭದಲ್ಲಿ ಅಲ್ಲಿ ನಮಸ್ಕಾರ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಹಠ ಹಿಡಿದು ಯಾನಮಲ್ಪ ನಮಸ್ಕಾರ ಮಲ್ತದೇ ಸಿದ್ಧ, ಬೇಡ, ಹೊರಗಡೆ ಹೋಗಿ ದೂರದಲ್ಲಿ ಹೋಗಿ ಮಾಡಿ, ಏನೂ ಪರವಾಗಿಲ್ಲ, ಅದು ಸಾಕು. ಹೋಗಬೇಕಾದ್ರೆ ಹೇಗೆ ಹೋಗ್ಬೇಕು ಅಂತ ನಮಸ್ಕಾರ ಎಲ್ಲ ಮಾಡಿ ಆಯ್ತು, ದೇವಸ್ಥಾನದಿಂದ ಹೊರಟೇವೆ. ಈಗ ಹೇಗೆ ಹೊರಡಬೇಕು ಅಂತ ಸುಮಾರು ಜನ ಎಂತ ಮಾಡ್ತಾರೆ ಕೇಳಿದ್ರೆ, ನಿಂತಲ್ಲಿಂದ ಹಿಂದೆ 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 ಹೋಗಿ ದೇವರಲ್ಲಿ ಎದುರಿರ್ತಾರಲ್ಲ, ಹಿಂದೆ 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 ಹೋಗಿ ಅಲ್ಲಿ ಹೋಗಿ ಮತ್ತೆ ಸ್ವಲ್ಪ ನಮಗೆ ಗೊತ್ತಿರ್ತದೆ, ಅಲ್ಲಿ ದೊಡ್ಡ ಬಾಗಿಲಿರ್ತದೆ ಮಹಾದ್ವಾರ, ಹೀಗೆ ನೋಡಿಕೊಂಡೆಲ್ಲ ಹೋಗ್ತೇವೆ ತಾಂಟದಾಗೆ. ಮತ್ತೆಲ್ಲ ಹಿಂದಿನ ಜನ ಬರ್ತಾರೆ, ಅದೆಲ್ಲ ಜಾಗೃತಿ ಮಾಡಿ ನಾವು ಹೋಗ್ತೇವೆ. ಆದರೆ ಅದನ್ನು ಮಾಡುವ ಅಗತ್ಯ ಎಲ್ಲಿ ಸಹ ಇಲ್ಲ. ಎಲ್ಲಿ ಯಾವಾಗ ಹೇಳಿದ್ದು ಅವರು ಒಂದು ನಿಯಮ ಗೊತ್ತಾಗಿದೆ. ಯಾರೋ ಒಬ್ಬ ಹೇಳಿದ್ದು ಅದು ಎಂತ ಗೊತ್ತಿಲ್ಲ, ಯಾವುದನ್ನು ಗೊತ್ತಿದ್ದದನ್ನು ಎಲ್ಲೆಲ್ಲಿಗೆ ಅಪ್ಲೈ ಮಾಡುದು. ಭರಣಿ ಭಾರಿ ಹಾಲಾಂಡಿ ಸರ್ ಬಾಲೆಪುಟ್ ಮಾಡಿರ ಹಾಳಾಯಿನವರೇ ಬಾಲೆಪುಟ್ ನೆಡ್ಡತೆ ಭರಣಿಡಿ ಓದು ಭರಣಿ ಕೃತಿಗೆ ತಪ್ಪೊಡುದು ಹೇಳ್ತೇನೆ ಕಡಿಕ್ಲ ಭರಣಿಡಿ ಹುಟ್ಟು ಮತ್ತ ನಿಜವಾಗಿ ಹುಟ್ಟಿದ್ದಕ್ಕೆ ಭರಣಿಯಲ್ಲಿ ಹುಟ್ಟಿದ್ರೆ ಹಾಳಲ್ಲ ಎಂತ ಒಂದು ವಾಕ್ಯ ಉಂಟಲ್ಲ, ಭರಣಿಯಲ್ಲಿ ಹುಟ್ಟಿದವನು ಧರಣಿಯನ್ನು ಆಳಿಯಾನು, ಹಾಗಾದ್ರೆ ಒಳ್ಳೆ ನಕ್ಷತ್ರ ಅಂತ ಆಯ್ತಲ್ಲ. ಅದು ಬೇರೆ ಯಾವುದೋ ಶುಭ ಕಾರ್ಯಕ್ಕೆ ಭರಣಿ ಕೃತಿಗೆಯಲ್ಲಿ ಮಾಡಬೇಡಿ ಅಂತ ಹೇಳಿದೆ. ಈ ಮಗು ಹುಟ್ಟುವಾಗ ಸಹ ಭರಣಿಗೆ ಹುಟ್ಟುಂಡಂತ ಇವ ಮಂಡಳಿಸಿ ಮಾಡು. ಎಲ್ಲೆಲ್ಲಿದ್ದನ್ನು ಎಲ್ಲೆಲ್ಲಿಗೆ ಅಪ್ಲೈ ಮಾಡ್ಲಿಕ್ಕೆ ಹೋಗಬಾರ್ದು. ಸುತ್ತು ಬರಬೇಕಾದ್ರೆ ಮಾತ್ರ ನಿಮಗೆ ಹೇಳಿದ್ದು ದೇವರಿಗೆ ಬೆನ್ನು ತೋರಿಸಬೇಡಿ ಅಂತ. ದೇವಸ್ಥಾನದಿಂದ ಹೊರಗೆ ಹೋಗಬೇಕಾದ್ರೆ ರಿವರ್ಸ್ ಗೇರಲ್ಲಿ ಹೋಗ್ಲಿಕ್ಕೆ ಯಾರು ಹೇಳಿದ್ದಾರೆ? ತಿರುಗುದು ಹೋಗುದು ಸೀದಾ ಬೆನ್ನು ಹಾಕೊಂಡೇ ಹೋಗುದು. ನೀವು ಮನೆಗೆ ಹೋಗುದಲ್ಲ, ದೇವರಿಗೆ ಪ್ರದಕ್ಷಿಣೆ ಬರುದಲ್ಲ, ತಿರುಗಿ ಹೋಗ್ಬೇಕು. ಪ್ರದಕ್ಷಿಣೆ ಬರುವಾಗ ಮಾತ್ರ ಬೆನ್ನು ತೋರಿಸಬಾರ್ದು, ಆಗ ಮಾತ್ರ ಹೀಗೆ ತಿರುಗ್ಲಿಕ್ಕಿಲ್ಲ, ಬೆನ್ನು ತೋರಿಸ್ಲಿಕ್ಕಿಲ್ಲ. ಉಳಿದ ಸಮಯದಲ್ಲಿ ದೇವರಿಗೆ ಬೆನ್ನು ಹಾಕಿ ಸೀದಾ ಹೋಗಿ ಹಿಂದೆ ಹಿಂದೆ ಹೋಗುವ ಅಗತ್ಯ ಎಲ್ಲಿ ಸಹ ಇಲ್ಲ. ಒಂದು ತೀರ್ಥ ತಗೊಳ್ಬೇಕು ದೇವಸ್ಥಾನದಲ್ಲಿ. ತೀರ್ಥ ತಗೊಳ್ಬೇಕಾದ್ರೆ ಗೋಕರ್ಣ ಆಕೃತಿಯಲ್ಲಿ ತಗೊಂಡ್ರೆ ಸಾಕು. ಕೈಯನ್ನು ಹೀಗೆ ಹಿಡ್ಕೊಂಡ್ರೆ ಮಧ್ಯದ ಬೆರಳ ಬುಡಕ್ಕೆ ಹೆಬ್ಬೆರಳನ್ನು ನಿಂತರೆ ಇದಕ್ಕೆ ಗೋಕರ್ಣ ಅಂತ ಹೆಸರು. ಊರಿನ ಹೆಸರಲ್ಲ, ದನದ ಕಿವಿ ಅಂತ ಅರ್ಥ. ಮಧ್ಯದ ಬೆರಳ ಬುಡಕ್ಕೆ ಹೆಬ್ಬೆರಳನ್ನು ಇಡುದು. ಈಗ ಕೈಯನ್ನು ಹೀಗೆ ಹಿಡ್ಕೊಂಡ್ರೆ 1 ಚಮಚ ನೀರು ಆರಾಮದಲ್ಲಿ ಕೈಯಲ್ಲಿ ನಿಲ್ತದೆ, ನೀರು ಚೆಲ್ಲುವುದಿಲ್ಲ. ಈಗ ಕುಡಿಬೇಕಾದ್ರೆ ಕೈಯ ಬುಡದಿಂದ, ನಮ್ಮ ಕೈಯ ಬುಡ ಭಾಗದಿಂದ ಕುಡಿಬೇಕು. ಹೀಗೆ ಕೈಯನ್ನು ಇಟ್ಕೊಂಡು ಗೋಕರ್ಣ ಆಕೃತಿಯಲ್ಲಿ ಕೈ ಹಿಡ್ಕೊಂಡು ಹಸ್ತದ ಬುಡದಿಂದ ನಾವು ತೀರ್ಥವನ್ನು ಕುಡಿಲಿಕ್ಕೆ. ಯಾವುದೇ ಕಾರಣಕ್ಕೆ ತೀರ್ಥ ಕುಡಿಬೇಕಾದ್ರೆ ಶಬ್ದ ಬರಬಾರದು, ಇದು ಅಗತ್ಯ. ಶಬ್ದ ಬಾರದ ಹಾಗೆ ತೀರ್ಥ ಕುಡಿಬೇಕು. ಎರಡನೇದ್ದು, 1 ತೊಟ್ಟು ತೀರ್ಥ ಕೆಳಗೆ ಚೆಲ್ಲಬಾರದು, ಅಷ್ಟು ಜಾಗ್ರತೆ ಮಾಡಿ ತೀರ್ಥವನ್ನು ಕುಡಿಬೇಕು. 2 ಕೈಯೆಲ್ಲ ಹಿಡ್ಕೊಳ್ಳುವ ಅಗತ್ಯ ಇಲ್ಲ, ಹೀಗೆ ಮಾಡಿ ತಗೊಳ್ಳೋದು. ಕೆಲವರು ಹೀಗೆ ಮಾಡಿ ತೀರ್ಥ ಕೊಡ್ಲಿ ಅಂತ, ಎಷ್ಟು ಇದು ಒಟ್ಟೆ ಅಂತ ಅಷ್ಟು ಅರ್ಥ ಆಗುದಿಲ್ಲ. ಎಂತ ಮಾಡಿದ್ರೆ ಇಲ್ಲಿ ಕೆಳಗೆ ಬೀಳದಿರ್ತದ ಅಲ್ಲ, ಅವನದು ಭಕ್ತಿ, ಅವನದು ಎಂತ ಭಕ್ತಿಯ. 1 ಕೈ ಕೊಟ್ಟರೆ ಸಾಕು, 1 ಕೈಲಿ ತಗೊಂಡ್ರೆ ಸಾಕು, ಹೀಗೆ ಕೂತು ಕುಡಿದ್ರೆ ಸಾಕು. ಮತ್ತೆ ಕೆಲವೊಮ್ಮೆ ಈ ತಾಯಿ ಮಕ್ಕಳೆಲ್ಲ ಬರುವಾಗ ಎಂತ ಮಾಡ್ತಾರೆ ಅಂದ್ರೆ, ಮಗು ಇಲ್ಲಿ ಇರ್ತದೆ, ಈಚೆ ಬದಿ ಇರ್ತದೆ, ಈ ತಾಯಿಗೆ ತೀರ್ಥ ತಗೊಂಡು ಮಗುವಿಗೆ ಕುಡ್ಲಿಕ್ಕೆ, ಚಿಕ್ಕ ಮಗು ಅಲ್ಲ, ಇವಳು ಮಗುವಿಗೆ ಕುಡಿಸುದು, ಹೀಗೆ ಮಾಡಿ ಈಚೆ ತಗೊಡುದು. ಕೆಳಗೆಲ್ಲ ಈ ಕಡೆ ಇಲ್ಲಿಂದ ಕೊಡುದು ಮಾರ್ರೆ, ಮಗು ಇಲ್ಲಿ. ಇದು ಸತ್ತವರಿಗೆ ಪಿಂಡ ಬಿಡುದು ಮಾತ್ರ, ಇದು ಎಳ್ಳು ನೀರು ಬಿಡ್ಲಿಕ್ಕೆ. ಇದು ಪಿತೃಸ್ಥಾನ, ಇದು ಪಿತೃಗಳಿಗೆ. ಹೆಬ್ಬೆರಳ ಬದಿಯಿಂದ ಕೊಡುದು ಪಿತೃಗಳಿಗೆ. ಮಗುವಿಗೆ ಮತ್ತು ತಪ್ಪಿ ಈಚೆ ಬದಿಯಲ್ಲಿ ಮಗು ಉಂಟು ಅಂತ ಕುಡಿಸಬಾರ್ದು. ಮತ್ತೆ ತುದಿಯಲ್ಲಿ ಕೊಟ್ಟರೆ ಋಷಿಗಳಿಗೆ ಕೊಡುವ ಸ್ಥಾನ ಬೆರಳಿನ ತುದಿಯಿಂದ. ಕೆಲವರು ತೀರ್ಥ ಭಕ್ತಿ ಅತ್ತ ಅಂತ ಹೇಳಿ ಭಕ್ತಿಯಲ್ಲಿ ಮಡೆ ಮಲ್ಪರ ಬಲ್ಲಿ ಅತ್ತ ಅಂತ ಹೀಗೆ ತೀರ್ಥ ತಗೊಂಡು ಮೇಲಿಂದ ಹೀಗೆ ಹಾಕೊಳ್ತಾರೆ ಬಾಯಿಗೆ. ಅದು ಮಾಡ್ಲಿಕ್ಕಿಲ್ಲ.
ಅದು ಋಷಿಗಳಿಗೆ ಕೊಡುವಾಗ ಅದು, ದೇವತೆಗಳಿಗೆ ಕೊಡುವಾಗ ಇದು, ಪಿತೃಗಳಿಗೆ ಕೊಡುವಾಗ ಇದು, ಬ್ರಹ್ಮನಿಗೆ ಕೊಡುವಾಗ ಇದು ರಿಸ್ಟ್ ಮಣಿಗಂಟು. ಅದಕ್ಕೆ ಈ ಬ್ರಹ್ಮಾರ್ಪಣೆ ಬಿಡುವಾಗೆಲ್ಲ ಕೆಲವರು ಹೀಗೆ ಮಾಡಿ ಕೈಯನ್ನು ಹೀಗೆ ಮಾಡಿ ಈಗ ನೆಲಕ್ಕೆ ಟಕ್ ಟಕ್ ಎಲ್ಲ ಮಾಡಿ ಮತ್ತೆ ಬಿಡ್ತಾರೆ. ಅಲ್ಲ ನೋಡ್ಲಿಲ್ಲ ಹಾಗೆ, ನಾನು ಸುಮಾರು ಕಡೆ ಜನ ನೋಡಿದ್ದೇನೆ. ಹಾಗೆ ಮಾಡ್ಲಿಕ್ಕಿಲ್ಲ. ಬ್ರಹ್ಮನಿಗೆ ಸ್ಥಾನ ಇದು ಅಲ್ಲ. ಕೆಲವರಿಗೆ ಅದು ಯಾರೋ ಹೇಳಿ ಮಾಡಿ ನೋಡಿದ್ದಾರೆ, ಒಂದು ನೆಲಕ್ಕೆ ಬಿಟ್ಟು 2 ಸರ್ತಿ ಮುಟ್ಟಿಸಿ ಮತ್ತೆ ಇದನ್ನು ಬಿಟ್ಟ ಕೆಳಗೆ. ಬ್ರಹ್ಮನ ಸ್ಥಾನ ಇರುವುದು ಮಣಿಗಂಟು, ರಿಷ್ಟು. ಗಂಧ ಅಕ್ಷತೆ ಪುಷ್ಪ ಏನೋ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ, ನೀರು ಹಾಕಿದೆವು. ನೀರು ಹಾಕಿ ಕೈಯನ್ನು ಹಿಡ್ಕೊಂಡು ಆತ್ಮಾಭಿಮುಖವಾಗಿ ಬಗ್ಗಿಸಬೇಕು. ತನ್ನ ಕಡೆಗೆ ಬಗ್ಗಿಸಿಕೊಂಡಾಗ ನೀರು ಇಲ್ಲಿಂದ ಇಳಿದು ಇಲ್ಲಿಗೆ ಬರ್ತದೆ. ಈ ಸ್ಥಾನಕ್ಕೆ ಬಂದರೆ ಅದು ಬ್ರಹ್ಮನಿಗೆ ಅಂತ ಅರ್ಥ. ಬ್ರಹ್ಮನಿಗೆ ಸ್ಥಾನಕ್ಕೆ ಬಂದಾಯ್ತು. ಹೀಗೆ ಅಲ್ಲೇ ಬಗ್ಗಿಸಿದ್ರೆ ಆಯ್ತು. ಕೆಲವರಿಗೆ ಕೈ ಬಗ್ಗುಜಿ ಅನ್ನಂತೆಲ್ಲ ಇದ್ರೆ ಬೇಕಾದ್ರೆ ಕೈಯನ್ನು ಹಿಡ್ಕೊಂಡು ಈಗ ಕುತ್ತ ಮಾಡಿ ಆಗ ಬಗ್ಗುತ್ತದೆ. ಅಲ್ಲ ಕೆಲವರು ಆಗುದಿಲ್ಲ ಬಗ್ಗಿಸಲಿಕ್ಕೆ, ಅಂತ ಸಂದರ್ಭದಲ್ಲಿ ಮಾಡಿ. ಇಲ್ಲ ಅಂತಾದ್ರೆ ಕೈಯನ್ನು ಆತ್ಮಾಭಿಮುಖವಾಗಿ ಬಗ್ಗಿಸಿದ್ರೆ ಮಣಿಗಂಟಿನ ಹತ್ರ ಬರ್ತದೆ, ಮತ್ತೆ ಕೆಳಗೆ ಬಿಟ್ಟು ಬಿಡಿ. ದೇವತೆಗಳಿಗೆ ಕೊಡುವುದು ಹಾಗೆ, ಈ ಕಿರುಬೆರಳ ಸೈಡಿಂದ ಇದನ್ನು ಹೀಗೆ ಬ್ರಹ್ಮಾರ್ಪಣೆ ಮಾಡಿ ಹೀಗೆ ಕೆಳಗೆ ಬಿಟ್ಟು ಬಿಡುದು. ಅದು ಕೇರಳದವರು ಸರಿಯಾಗಿ ಆಚರಣೆ ಮಾಡ್ತಾರೆ. ಅವರು ಪಂಚಪೂರ್ಣ ಪುಷ್ಪಾಂಜಲಿ ಇತ್ಯಾದಿ ಎಲ್ಲ ಮಾಡ್ಲಿಕ್ಕೆಲ್ಲ ಇರ್ತದೆ. ಅವರೆಲ್ಲ ಕೊಡಬೇಕಾದ್ರೆ ಅದು ಹೀಗೆ ಕೊಡುದು, ಹೀಗೆಯೇ ಕೊಡುದು. ತಾಂತ್ರಿಕ ಪ್ರಕ್ರಿಯೆಗಳೆಲ್ಲ ಹೀಗೆ ಬರ್ತದೆ. ದೇವತೆಗಳಿಗೆ ಇಲ್ಲಿಂದಲೇ ಕೊಡಬೇಕು ಅಂತ ಹೀಗೆ ಕೊಡು, ಋಷಿಗಳಿಗೆ ಹೀಗೆ ಕೊಡಬೇಕು, ಪಿತೃಗಳಿಗೆ ನಮ್ಮ ಹೆಬ್ಬೆರಳ ಕಡೆಯಿಂದಲೇ ಕೊಡಬೇಕು, ನನಗೆ ಕೊಡಬೇಕಾದ್ರೆ ಕೈಯ ಮೂಲದಿಂದಲೇ ಕುಡಿಬೇಕು, ಬ್ರಹ್ಮನಿಗೆ ಕೊಡಬೇಕಾದ್ರೆ ಮಣಿಗಂಟಿಗೆ ಇಳಿಬೇಕಾದ್ರೆ ನೀರು. ಇದು ಬಿಡುವಂತಹ ಪದ್ಧತಿ. ತೀರ್ಥವನ್ನ ಕುಡಿದೆವು, ತೀರ್ಥ ಕುಡಿಬೇಕಾದ್ರೆ ಒಂದು ತೊಟ್ಟು ಚೆಲ್ಲಿಕ್ಕಿಲ್ಲ, ಗೋಕರ್ಣಾಕೃತಿ ಇರಬೇಕು ಕೈ. ಕೆಲವರು ಹೀಗೆ ಮಾಡಿ ತಗೊಳ್ಳೋದು, ಅದು ಕೈಗೆಲ್ಲ ಆಗ್ತಲ್ಲ. ಹೀಗೆ ಮಾಡಿದ್ರೆ ಸಹ ಹಾಗೆ ಬೆರಳಿನಡಿಯಲ್ಲಿ ಎಲ್ಲಿ ನಿಲ್ತದೆ, ಇಡೀ ಚೆಲ್ತದೆ. ಅದಕ್ಕೆ ನಾವು ಸಹ ಮತ್ತೆ ಇವೆಲ್ಲ ಹೀಗೆ ಮಾಡುವಾಗ ನಾವು ಅಡ್ಜಸ್ಟ್ ಆಗಿದ್ದೇವೆ. ಕೆಳಗೆ ತೀರ್ಥ ಕೊಡುದಿಲ್ಲ, ಮೇಲೆ ಕೂತೆ ಕೊಡುದು ತೀರ್ಥ. ಹೌದು, ಒಂದು ಟೇಬಲ್ ಇಟ್ಟು ಟೇಬಲಲ್ಲಿ ತೀರ್ಥ ಕೊಡುದು. ಎಂಚ ಬಹಳ ಪರ್ಯಾಡ ಅವ ಎಂತ ಮಾಡ್ದ ಎಂತ ಮಾಡಿದ, ಹೀಗೆ ಮಾಡಿದ, ಸ್ಪ್ರೇ ಮಾಡಿದ. ಅವ ಒಬ್ಬ ಸ್ಪ್ರೇ ಮಾಡಿದ ಅಂದ್ರೆ ಅವನಿಗೆ ಎಲ್ಲ ಈ 1000 ಜನರ ಎಂಜಲು ಕೂಡ ನಮ್ಮ ತಲೆಯಲ್ಲಿ, ನನ್ನ ಪ್ರಾರಬ್ಧಕ್ಕೆ. ಯಾಕೆ ನಾವು ಕೂತ್ಕೊಳ್ಬೇಕು? ನಾನು ತಯಾರಿಲ್ಲ ಅದಕ್ಕೆ. ಮೇಲೆ ಕೂತ್ಕೊಡುದು, ಚಿಟ್ಟಡಿಕೊಳ್ಳೋದು, ಸಾಲದ ಬೆಲೆ ಅಂತ. ಮತ್ತೆ ಬಗ್ಗದ ತೊಂದರೆ ಹೇಳಿದ್ರೆ ಈಗ ಎಲ್ಲರಿಗೂ ಇದು ಆಗುದಿಲ್ಲ, ಬಗ್ಗುದಿಲ್ಲ. 190% ಹುಡುಗರಿಗೆ ಬಗ್ಗುದಿಲ್ಲ. ಅಥವಾ ಅಂಥದ್ದು ಪ್ಯಾಂಟ್ ಹಾಕೊಂಡು ಬರ್ತಾರೆ ಟೈಟ್ ಫಿಟ್ ಇದ್ದು, ಹೀಗೆ ಮಾಡಿ ಬರ್ತಾರೆ. ತೀರ್ಥ ತಗೊಳ್ಳುವಾಗ ಒಂದು ಕೈಯಲ್ಲಿ ಗೋಕರ್ಣಾಕೃತಿಯಲ್ಲಿ ಕುಡಿಬೇಕು. ಕುಡಿಯುವಾಗ ನಾನು ಕೊಡುವವನಿಗೆ ಕೆಳಗೆ ಕೂತು ನಾನು ಕೊಡಬೇಕು ಅಂತ ನಿಯಮ ಇಲ್ಲ. ನಿಮಗೆ ನಿಯಮ ಇರುವುದು, ತಗೊಳ್ಬೇಕಾದ್ರೆ ಕೂತು ಕುಡಿಬೇಕು. ಅದಕ್ಕೋಸ್ಕರ ತೀರ್ಥ ಕೈಯಲ್ಲಿ ತಗೊಂಡ್ರೆ ಎಲ್ಲ ಬಗ್ಗೆ ಕೂತು ಕುಡಿತಾರೆ ಕೆಲವರು. ನಿಜವಾಗಿ ನಿಂತು ಕುಡಿದ ಕೂಡಲೇ ಸುರಾಪಾನ ಆಯ್ತದು, ಗಂಗಸರಕ್ಕೆ ಸಮ ಆಯ್ತು ಅಂತ. ಆದ ಕಾರಣ ನಿಂತು ಕುಡಿಲಿಕ್ಕಿಲ್ಲ. ಸ್ವಲ್ಪ ಅದ್ರ ಬಗ್ಗೆ ಕೆಲವರಲ್ಲೇ ಬಗ್ಗೆ ಕೂತು ಕುಡಿತಾರೆ. ಕೊಕ್ಕರೆ ಕೂತ್ಕೊಳ್ತಾರಲ್ಲ, ಒಮ್ಮೆ ಒಂದ್ಸಲ ತಗೊಂಡು ಕೂತ್ಕೊಂಡು ಕುಡಿದ್ರೂ ಆಗ್ಬೋದು. ಅದು ಮಾಡಿದ್ರೆ ಉತ್ತಮ. ಅಥವಾ ಶಬ್ದ ಬರ್ಲಿಕ್ಕಿಲ್ಲ, ಒಂದು ತೊಟ್ಟು ಚೆಲ್ಲಿಕ್ಕಿಲ್ಲ. ಕುಡ್ದ ನಂತರ ತಲೆಗೆಲ್ಲ ಹಚ್ಚಿಕೊಂಡು ಮಾಡ್ಬೇಕು ಅಂತಿಲ್ಲ. ಅದರಲ್ಲಿ ಜೇನು ಅದು ಇದೆಲ್ಲ ಹಾಕ್ತಾರೆ, ಕೆಲವರಿಗೆ ಆಗ್ತದೆ, ಕೆಲವರಿಗೆ ಆಗುದಿಲ್ಲ. ಅದು ನಾವು ಎಂತ ಹೇಳಿಕ್ಕಾಗಲ್ಲ. ಎಲ್ಲಿಗೆ ಒರೆಸ್ಕೊಳ್ಬೇಕು ಅಂತಿಲ್ಲ. ನಿಮ್ಮ ಹತ್ರ ಬಟ್ಟೆ ಎಲ್ಲ ಟವೆಲ್ಲ ಮತ್ತಿದ್ರೆ ಒರೆಸಿಕೊಂಡ್ರೆ ಆಯ್ತು. ಪ್ರಸಾದ ತಗೊಳ್ಬೇಕಾದ್ರೆ ಮಾತ್ರ 2 ಕೈಯಲ್ಲಿ ತಗೊಳ್ಬೇಕು. ಅಂಜಲಿ, ಅಲ್ಲಿ ಅಂಜಲಿ ಮುದ್ರೆ ಅಂತ ಇರುದು. ಅಂಜಲಿ ಅಂದ್ರೆ 2 ಕೈಯನ್ನು ಒಟ್ಟು ಸೇರಿಸಿದ್ರೆ ಅಂಜಲಿ. ಇದು ಹೀಗೆ ತಗೊಳ್ಬೇಕು. ಅದು ಅವರು ಹೂ ಕೊಡ್ಲಿ, ಸಪಾದ ಕೊಡ್ಲಿ, ಅಷ್ಟದ್ರವ್ಯ ಕೊಡ್ಲಿ, ಎಂಥದೇ ಕೊಡ್ಲಿ, 2 ಕೈಯಲ್ಲಿ ತಗೊಳ್ಬೇಕು. 100ರಲ್ಲಿ 95 ಜನ ಹೆಂಗಸರು ನಮ್ಮ ಹತ್ರ ಬರಬೇಕಾದ್ರೆ ಟವೆಲ್ ಹಿಡ್ಕೊಂಡೇ ಬರ್ತಾರೆ, ಅಥವಾ ಮೊಬೈಲ್ ಕೈಯಲ್ಲಿ ಇರ್ತದೆ, ಅದನ್ನು ಇಲ್ಲಿ ಅಡ್ಜಸ್ಟ್ ಮಾಡಿ ಇಲ್ಲಿ ಕೊಡ್ತಾರೆ. ದೇವರಿಗೆ ಹೂ ಹಾಕ್ಲಿಕ್ಕೆ ಹೇಳಿದ್ರು ಕೂಡ ಪೂಜೆಗೆ ಕೂತವ್ರು ಉಳಿದವರು ಬಿಡಿ ಟವೆಲ್ ಹೀಗೆ ಹಿಡ್ಕೊಂಡು ಅದ್ರೊಟ್ಟಿಗೆ ಕೊರ್ಲೆ ಅಂತ ಪುನಃ ಹೀಗೆ ದೇವರ ಮುಖ ಬಿಸಾಡು. ಇದು ಮೂಗು ಒರೆಸಿದಲ್ಲ, ಸಿಂಬಳ ಒರೆಸಿದಲ್ಲ. ಅಥವಾ ಇತ್ತೆ ದೆಕ್ಕದು ಕೊಣತನ ನಾನು ಚಪ್ಪಲು ತೊಳೆದು ಬರ್ತೇನೆ, ತಂದು ಒಳಗಿಡ್ತೀರಾ ನೀವು? ಇದು ಮೂಗು ಒರೆಸುದು, ಸೊಳ್ಳೆ ಒರೆಸುದು, ಅದನ್ನು ಉಪಯೋಗ ಮಾಡ್ಲಿಕ್ಕಿಲ್ಲ. ಅದನ್ನು ನೀವು ತೀರ್ಥಕ್ಕೆ ಬರ್ಲಿಕ್ಕೆ ಮೊದಲು ಎಲ್ಲಾದ್ರೂ ಬೇಕಾದ ಸ್ಥಳದಲ್ಲಿ ಇಟ್ಟುಕೊಂಡು ವ್ಯವಸ್ಥೆ ಮಾಡಿಕೊಂಡು ಬರಬೇಕು. ಪ್ರಸಾದ ತಗೊಳ್ಳುವಾಗ ಕಡ್ಡಾಯವಾಗಿ ಒಂದು ಕೈಯಲ್ಲಿ ತಗೊಳ್ಳಿಕ್ಕೆ ಇಲ್ಲ, 2 ಕೈಯಲ್ಲೇ ತಗೊಳ್ಬೇಕು ಪ್ರಸಾದ. ತೀರ್ಥವನ್ನು ಒಂದೇ ಕೈಯಲ್ಲೇ ತಗೊಳ್ಬೇಕು. ತೀರ್ಥ ಆಯ್ತು, ಪ್ರಸಾದ ಬೇಕು ಅಂತಿಲ್ಲ. ಒಂದೇ ಕೈ ತೀರ್ಥಕ್ಕೆ, ಪ್ರಸಾದಕ್ಕೆ 2 ಕೈ.
ಆರತಿ ದೇವರಿಗೆ ಮಾಡ್ತಾರೆ. ನಾವು ಮಾಡಿದ ಪಾಪ ಹ್ರಾಸ ಆಗ್ಲಿ ಅಂತ ದೇವರಿಗೆ ಆರತಿ ಮಾಡಿದ ಆರತಿಯನ್ನು ನಾವು ತಗೊಳ್ಳೋದು. ಆ ಬೆಳಕನ್ನ ನಮ್ಮ ಶರೀರದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇರೋದು ಕಣ್ಣುಗಳಿಗೆ ಮಾತ್ರ. ಸೂರ್ಯಚಂದ್ರರಿದ್ದಾರೆ ಅಂತ ಕಲ್ಪನೆ ನಮ್ಮದು. ಕಣ್ಣಿಗೆ ಮಾತ್ರ ಅದನ್ನು ನೋಡ್ಲಿಕ್ಕೆ ಸಾಧ್ಯ ಆಗುದು, ಬೇರೆ ಎಲ್ಲಿ ಯಾವ ಅಂಗಕ್ಕೂ ಬೆಳಕನ್ನ ಗಮನಿಸ್ಲಿಕ್ಕೆ ಆಗುದಿಲ್ಲ. ಆದ ಕಾರಣ ಆರತಿಯನ್ನು ತಂದ್ರೆ ಒಂದು ಕೈಯನ್ನ ಆರತಿಗೆ ತೋರಿಸ್ಬೇಕು, ಬಲ ಕೈ ಮಾತ್ರ ಸಾಕು, ಎರಡು ಕೈಯಲ್ಲಿ ತಗೊಳ್ಬೇಕು ಅಂತಿಲ್ಲ. ಒಂದು ಕೈಯನ್ನ ಆರತಿಗೆ ತೋರಿಸಬೇಕು. ಎಷ್ಟು ತೋರಿಸಬೇಕು ಅಂತ ಹೇಳಿದ್ರೆ ಮತ್ತೆ ನಿಮ್ಮ ಭಕ್ತಿ ತೀರ್ಥಕ್ಕೆ ಬರುವಾಗ ನಮಗೆ ಗೊತ್ತಾಗ್ತದೆ, ಕೈ ಕಪ್ಪಾಗಿರ್ತದೆ ಕರ್ಪೂರದ್ದು ತಾಗಿ, ಇದು ಭಯಂಕರ ಭಕ್ತಿ ಇರೋದು. ಅಷ್ಟು ಬೇಡ, ಬೆಳಕಿಗೆ ಕೈ ತೋರಿಸಿ. ಇಲ್ಲ, ಆರತಿ ಅಲ್ಲಿ ಉಂಟು, ನಾನು ಇಲ್ಲಿದ್ದೇನೆ, ಇಲ್ಲಿಂದಲೇ ಕೈ ತೋರಿಸಿ ಕಣ್ಣು ಮುಟ್ಟಿಕೊಂಡ್ರೆ ಸಾಕು. ಆರತಿಗೆ ಕೈಯನ್ನ ತೋರಿಸಿ ಆ ಬೆಳಕು ನೋಡ್ಲಿಕ್ಕೆ ಆಗುದು ಸೂರ್ಯಚಂದ್ರರಿರುವುದು ಬಲ ಎಡ ಕಣ್ಣುಗಳಲ್ಲಿ. ಆರತಿಗೆ ಕೈಯನ್ನು ತೋರಿಸುವುದು ಬಲ ಎಡ ಕಣ್ಣುಗಳನ್ನು ಮುಟ್ಟಿಕೊಳ್ಳುದು. ಒಂದು ಕೈಯಿಂದ ತೆಕೊಂಡ್ರೆ ಸಾಕು. ಹೇಳ್ತಾರೆ ಎಲ್ಲಿಯಾದ್ರೂ ಎರಡು ಕೈಯಿಂದ ತೆಕ್ಕೊಳ್ಬೇಡಿ, ಒಂದು ಕೈ ಸಾಕು. ಏಕಹಸ್ತೇನ ಗೃಹ್ಣೀಯಾದ ಆರಾರ್ತಿಂ ಪಾಪನಾಶಿನಿಂ, ಪಾಪನಾಶ ಆಗ್ತದೆ ಅಂತ. ಹಸ್ತಾಭ್ಯಾಂ ಯದಿ ಗೃಹ್ಣಾತಿ ಸ ಪಾಪಿ ನರಕಂ ವ್ರಜೇತ್. ಹಸ್ತಾಭ್ಯಾಂ ಅಂದ್ರೆ ಕನ್ನಡದಲ್ಲಿ ಆಗುವಾಗ ದ್ವಿವಚನ ಉಂಟು, ಏಕವಚನ ಆದಂತ ಬಹುವಚನ ಅಲ್ಲ, ದ್ವಿವಚನ. ಹಸ್ತಾಭ್ಯಾಮ್ ಅಂದ್ರೆ ಎರಡು ಕೈಗಳಿಂದ, ಎರಡು ಕೈಗಳಿಂದ ನೀವು ತೆಕೊಂಡ್ರೆ ಹಸ್ತಾಭ್ಯಾಮ್ ಯದಿ ಗೃಹ್ಣಾತಿ ಸ ಪಾಪಿ ನರಕಂ ವ್ರಜೇತ್. ಆದ ಕಾರಣ ತಗೊಳ್ಲಿಕ್ಕಿಲ್ಲ. ಗೊತ್ತಿಲ್ಲದೆ ನಾವೊಂದು ಭಕ್ತಿಯಲ್ಲಿ ಮಾಡಿದ್ದಿದ್ರೆ ತಪ್ಪು ಅಂತ ಹೇಳುದಲ್ಲ ನಾನು, ಆದರೆ ಇದು ಗೊತ್ತಿದ್ರೆ ಒಳ್ಳೇದು. ಒಂದು ಕೈಯಿಂದ ಆರತಿ ತಗೊಳ್ಳೋದು, ಒಂದು ಕೈಯಿಂದ ತೀರ್ಥ ತಗೊಳ್ಳೋದು, ಪ್ರಸಾದ ಎರಡು ಕೈಯಿಂದ ತಗೊಳ್ಳೋದು, ಪ್ರದಕ್ಷಿಣೆ ನಿಧಾನವಾಗಿ ಬರುದು. ಏನು ಬೇಡ, ಈಗ ಆರತಿ ತಗೊಂಡು ಬಲ ಎಡ ಕಣ್ಣುಗಳನ್ನು ಮುಟ್ಟಿಕೊಂಡ್ರೆ ಸಾಕು. ಆರತಿ ತಗೊಳ್ಳೋದು, ಪ್ರದಕ್ಷಿಣೆ ಬರೋದು. ಸಾಧ್ಯ ಇಲ್ಲ ಅಂತಾರೆ ಹೊರಗಿನ ಇದರಲ್ಲಿ ಪ್ರದಕ್ಷಿಣೆ ಬರೋದು. ನಮಸ್ಕಾರ ಮಾಡಬೇಕಾದ್ರೆ ಗಂಡಸರು ಸಾಷ್ಟಾಂಗ ಪ್ರಣಾಮ ಮಾಡೋದು, ಹೆಂಗಸರಾದ್ರೆ ತಲೆ ಬಗ್ಗಿಸಿ ನಮಸ್ಕಾರ ಮಾಡಿದ್ರೆ ಸಾಕು, ಗಂಟು ತಾಗಿಸಿ. ಇನ್ನೆಂತ ಹೇಳಿದ್ರಿ? ಪ್ರದಕ್ಷಿಣೆಯ ಕ್ರಮ. ನಮಸ್ಕಾರ, ಕೈ ಮುಗಿಯುವಾಗ ಎರಡೂ ಕೈಗಳನ್ನು ಒಟ್ಟಿಗೆ ಸೇರಿಸಿ ಕೈ ಹೃದಯ ಭಾಗದಲ್ಲಿ ಇರಬೇಕು. ಇದು ಬೇರೆ ಬೇರೆ ಇದರಲ್ಲಿ ಉಂಟು. ನಾವು ಸೂರ್ಯ ನಮಸ್ಕಾರದಲ್ಲಿ ಆಗೋ ಬರ್ತೇವೆ ನಮಸ್ಕಾರ, ಈ ಪದ್ಧತಿಯೆಲ್ಲ ಉಂಟು. ಅದೆಲ್ಲ ಹೋಗಿ ಅಲ್ಲಿ ನಮಸ್ಕಾರದ ದೇವಸ್ಥಾನದಲ್ಲಿ ಅದೆಲ್ಲ ತೋರಿಸ್ಲಿಕ್ಕಿಲ್ಲ. ಕೈ ಮುಗ್ದು ಇದ್ರೆ ಸಾಕು. ಇರುದು ಅಂತ ಕೇಳಿದ್ರೆ ನಿಜವಾಗಿ ಅದು ಸರಳ ರೇಖೆಯಲ್ಲಿ ಇರಬೇಕು ಅಂತ ಲೆಕ್ಕ. ಅದು ಸಾಧ್ಯ ಆದ್ರೆ ಮಾಡಿ, ಕೆಲವರಿಗೆ ಆಗುದಿಲ್ಲ ಅದು ಎಲ್ಲ. ಇದು ಕೈ ಹಿಡಿಯುವಾಗ ಇದು ನೇರವಾಗಿ ಹೀಗೆ ಸರಳ ರೇಖೆಯಲ್ಲಿ ಬಂದ್ರೆ ಒಳ್ಳೇದು ಅಂತ, ಹಾಗೆ ಹಿಡ್ಕೊಂಡ್ರೆ ಒಳ್ಳೇದು. ಅದು ದೇವರು ಕೆಲವರು ಹೇಳ್ತಾರೆ, ನೀವು ಹೀಗೆ ಮಾಡುದು, ಅವ್ರು ಹೀಗೆ ಮಾಡೋದಂತೆ, ಕೊಡಿ ಅಂತ ದೇವರು ಹಿಂಚೆ ಮಾಡ್ತಾರೆ. ಕೊರ್ಲೆ ಅಂತ ಕಾಸು ಕೊರ್ಲೆ ಸ್ವಾಮಿ, ಬಾಲೆ ಕೊರ್ಲೆ ದೇವರ ಪೂರ ಕೊರ್ಲೆ ಅಂತ. ನೀವು ಕೈ ಹೀಗೆ ಮಾಡಿದ್ರೆ ದೇವರು ಕೊಡುದು ಹೇಗೆ? ಹೀಗೆ ಮಾಡಿದ್ರೆ ದೇವರು ಕೊಡ್ತಾರಾ? ಇವ ಎಲ್ಲಿ ದೇವರು ಯಾವುದರಲ್ಲಿ ಕೊಡ್ತಾರೆ, ಇವ ಯಾವುದರಲ್ಲಿ ತಗೊಳ್ತಾರೆ, ಏನು ಕಲ್ಪನೆ ಉಂಟೋ ಗೊತ್ತಿಲ್ಲ. ಹಾಗೆಲ್ಲ ಮಾಡಬೇಕಾಗಿಲ್ಲ. ಸುಮ್ಮನೆ ಇಲ್ಲದೆ ನಾವು ಕಪಟ ಮಾಡಿದ್ದು ದೇವರಿಗೆ ಅರ್ಥ ಆಗುದಿಲ್ಲ. ಎಲ್ಲ ಅರ್ಥ ಆಗ್ತದೆ, ನಾವು ತಿಳ್ಕೊಂಡದ್ದು ಮಾತ್ರ ನಮ್ಮ ಭ್ರಮೆ. ದೇವರಿಗೆ ಸೇವೆ ಮಾಡ್ತಾ ದೇವರಿಗೆ ಭಾರಿ ಖುಷಿ ಆತ ನಾಡ ಅಂತೆಲ್ಲ. ಪುನಃ ಅದಕ್ಕೆ ಸರಿಯಾಗಿ ಮಂಗಳಾರತಿ ಆಗೋ ಒಂದು ಹೂ ಬಿದ್ದು ಅವಿ ಲಕ್ಷಣ ತೂಲಿ ಒಂಜಿ ಪೂ ಬೂರ್ನೆ ಇನಿ ಮುಟ್ಟ ಬೂರ್ದನುಂಡ ಎಂಕಲ್ನ ಪೂಜೆ ಗಾನ ಬೂರ್ದನೆ ಆ ಪೊರ್ತು ಗಾನ ಪಫಿತ ಹಿಡಿದು ನೀ ಪೆತ್ತ ಅಂಬ ಒಂದು ಬಂತಾನೆ ನಾನು ಗೆಲ್ತೆ ಈ ಸರ್ತಿ ಅಂತ. ಇವ ಹೋಗಿ ಕೊನೆಗೆ ಠೇವಣಿಯು ಕಳ್ಕೊಂಡ. ಆಗ ಅವನಿಗೆ ಈಗ ಆಗ ಹೇಳುದಿಲ್ಲ ಉದಾ ಇವ ಮಾತಾಡುವ ಚಿಕ್ಕ ಅವೇ ಸತ್ಯಗೆ ಅವೇ ಅಂಡತ ಸತ್ಯ ತಲೆ ಮೊಬೈಲ್ ರಿಂಗ್ ಅವೇ ಅಂತ ಯಾ ಬಣ್ಣ ಹರಟ ಅಂತ ಅವ ಒಂದು ಹೇಳುವಾಗ ಮೊಬೈಲ್ ರಿಂಗ್ ಆಗ್ಲಿ ಅಂತ. ಆಗ ಸುಳ್ಳು ಹೇಳುವಾಗ ಬಂದ್ರೆ ನಾವು ಎಂತ ಕೇಳಿದ್ರೆ ಅಂತ ಆಯ್ತು ಅವನಿಗೆ. ಇವಂತದೊಂದು ಸುಳ್ಳು ಹೇಳ್ದ ಅವೇ ಇದ್ರ ಬಣ್ಣ ಹತ್ತ ಯಾವ ಚಿಕ್ಕ ಬಣ್ಣ ಅಂತ. ಹಾಗೆಲ್ಲ ಇಲ್ಲ, ಇವನಿಗೆ ಬೇಕಾದಾಗ ಉಪಯೋಗ ಮಾಡಿಕೊಳ್ಳೋದು. ಹೇಗೆ ಅಲ್ಲ, ಅದು ಮನುಷ್ಯ ಅವನಿಗೆ ಬೇಕಾದಾಗೆ ಭಾರಿ ಹುಷಾರಿದ್ದಾರೆ ಮಾತಾಡ್ಲಿಕ್ಕೆ. ನಾವು ದೇವರ ನಿಜವಾಗಿ ಸತ್ಯ ಹೇಳಬೇಕಾದ್ರೆ ಒಂದು ಆಫೀಸಿಗೆ ಹೋಗಿ ನಮ್ಮ ಕೆಲಸ ಮಾಡಲಿಕ್ಕೆ ನಾವು ದುಡ್ಡು ಕೊಟ್ಟು ಲಂಚ ಕೊಟ್ಟು ಆಮಿಷ ಕೊಟ್ಟು ಕೆಲಸ ಮಾಡಿಸ್ತೇವಲ್ಲ, ಅದೇ ರೀತಿ ದೇವರನ್ನು ಮಾಡ್ತಾ ಇದ್ದೇವೆ ನಾವು. ಹೆಸರು ಮಾತ್ರ ಅಲ್ಲಿ ಲಂಚ ಅಂತ ಹೇಳುದಿಲ್ಲ, ಅಲ್ಲಿ ನಾವು ಮಾತ್ರ ಪೂಜೆ ಸೇವೆ ಅಂತ ಶಬ್ದ ಹೇಳುದು. ಸತ್ಯ ಹೇಳಿದ್ರೆ ಲಂಚವೇ ಅಲ್ವಾ? ನನ್ನ ಕೆಲಸ ಆಗಬೇಕು, ನನ್ನ ಮಗಳಿಗೆ ಮದುವೆ ಆಗಬೇಕು, ಹೋಗಿ ನಂಗೆ ಭೂತ ಭುಜ ಮಲ್ಪವೆ ಅಥವಾ ದೊಡ್ಡದು ಈ ಸತ್ಯ ಬಂಗಾರದ ಅರ್ಥ ಒಯ್ಪವೆ, ಚಿನ್ನದ ರಥೋತ್ಸವ ಮಾಡಿಸ್ತೇನೆ, ಮಗಳಿಗೆ ಮದುವೆ ಆದ್ರೆ ಹರಕೆ ಹೇಳಿ ಬರ್ತೇನಲ್ಲ, ಏನರ್ಥ ಅದರ ಅರ್ಥ? ಲಂಚ ಅಲ್ಲ ಕೊಡುದು ದೇವರಿಗೆ. ಅವನಿಗೆ ಅರ್ಥ ಆಗ್ತದೆ ಇಲ್ವಾ? ನಮ್ಮಲ್ಲಿ ಒಬ್ಬ ಕೋರ್ಟ್ನಲ್ಲಿ ವ್ಯಾಜ್ಯ ನಡೀತಾ ಇತ್ತು ಬಂಟ್ವಾಳದಲ್ಲಿ. ಇವ್ ಭಾರಿ ಕಾರ್ಬಾರ್ ಮಾಡಿ ಯಾರೋ ಒಬ್ರು ದ್ವೈತರ ಹತ್ರ ಹೋದ. ನಾವು ದೇವಸ್ಥಾನದ ಪೂಜೆ ಮಾಡು, ನಾನು ಬೆಳಿಗ್ಗೆ ದೇವಸ್ಥಾನಕ್ಕೆ ಪೂಜೆಗೆ ಸ್ನಾನ ಮಾಡಿ ಹೋಗ್ಲಿಕ್ಕೆ ಮೊದಲು ಇವ ಸುತ್ತು ಬರುದು ಕಾಣುತ್ತೆ. ಇದು ಯಾರಪ್ಪ ಇಷ್ಟು ಬುಯ್ತು ಬರ್ಬೋದು 5:30 ಗಂಟೆ ಇವತ್ತು ಸುತ್ತು ಬರ್ತಾರತ್ತ ನೋಡೋದು. ಈ ಮನುಷ್ಯ ಬರ್ತಾನೆ ಬ್ಯಾಂಕಲ್ಲಿ ಕೆಲಸ ಮಾಡ್ರೆ ಎಂತದ್ದು ಮ್ಯಾನೇಜರ್ ಇವರು ಸುತ್ತು ಬರ್ತಾ ಇದ್ದಾರೆ ಡೈಲಿ. ಮಾತಾಡ್ಲಿಕ್ಕಿಲ್ಲ ಯಾರ ಹತ್ರ. ಸುತ್ತು ಬಂದು ಸೂರ್ಯ ಉದಯಕ್ಕೆ ಮೊದಲು ಹೋಗಿ ಆಯ್ತು. ಒಂದು ದಿನದಕ್ಕೆ ಕೇಳಿದೆ, ದಿನವಲ್ಲ ಇರದೆ ಬರ್ತಾರತ್ತೆ, ಏನು ಖುಷಿ ಆತ ನಂದು. 48 ದಿನಗಳ ಕಾಲ ಯಾರೋ ಒಬ್ಬ ಜೋಯಿಸೊಂದು ಮಾರ್ಗದರ್ಶನ ಮಾಡಿದ್ದಾನೆ. ಸೂರ್ಯ ಉದಯಕ್ಕೆ ತುಂಬ ಅಶ್ವತ್ಥಕ್ಕೆ ಸುತ್ತುವಲ್ಲಿ ಅಂತ. ಅಶ್ವತ್ಥಕ್ಕೆ ಸುತ್ತು ಬಂದು ದೇವಸ್ಥಾನಕ್ಕೆ ಸುತ್ತು ಬಂದು ಎಲ್ಲ ಹೋದ. 43